ನೆಲೆಯಲ್ಲಿ ನಾನು ಹಲವು ಬಾರಿ MS ಸರ್ ಹತ್ರ ಹೇಳಿದ್ದೆ, ಒಂದು ಬಾರಿ ಕರೆಯುವ ಸರ್, ಎಲ್ಲರನ್ನು ಕರೆಯುವ ಅಂತ ಹೇಳಿದ್ದೆ. ಅವರು ಹೇಳಿದರು ಆಗ್ತಾ ಇಲ್ಲ ಅಂತ ಸರ್. ಅಂದರೆ ಅವರ ವಿದ್ಯಾರ್ಥಿ ವೃಂದ ತುಂಬ ಇತ್ತು, ವಿದೇಶಗಳಲ್ಲಿದ್ದಾರೆ, ದೇಶದ ಮೂಲೆ ಮೂಲೆಗಳಲ್ಲಿದ್ದಾರೆ. ಅದಕ್ಕಾಗಿ ಅವರು ಆಗ್ತಾ ಇಲ್ಲ ಅಂತ ಹೇಳಿದರು. ಆದರೆ ಅಲ್ಲಾಹನ ಇಚ್ಛೆ ಹಾಗೆ ಇದೆ, ಹಾಗೆ ಆಗಿದೆ, ಹೇಗೆ ಇದೆ ಹಾಗೆ ಆಗಿದೆ. ಅವರಿಗೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿದೆ. ಅಲ್ಹಮ್ದುಲಿಲ್ಲ, ನಮಗೆಲ್ಲರಿಗೂ ಅತ್ಯುತ್ತಮ, ತುಂಬ ಖುಷಿಯಾದಂಥ ವಿಚಾರ ಅದು. ಈ ಕಾರಣದಿಂದ ಆದರೂ ಹಳೆ ವಿದ್ಯಾರ್ಥಿಗಳು ಒಂದು ಗೂಡ್ಲಿ ಎನ್ನುವಂಥದ್ದು ಅಲ್ಲಾಹನ ಇಚ್ಛೆಯಾಗಿರ್ಬೋದು. ಅದರಂತೆ ಎಲ್ಲರೂ ಸೇರಿದ್ದಾರೆ ಇಲ್ಲಿ. ಅವರಿಗೆ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಪತ್ರಿಕೆಗಳನ್ನು ಓದುವವರು ಕಡಿಮೆ ಇರ್ಬೋದು, ಆದರೆ ಇವತ್ತು ಸಾಮಾಜಿಕ ಜಾಲತಾಣಗಳನ್ನು ನೋಡುವವರು ಸಂಖ್ಯೆ ದೇಶ ವಿದೇಶಗಳಲ್ಲಿದೆ. ನಾನು ಹಾಕಿದಂಥ ಒಂದೇ ಒಂದು ಲೇಖನಕ್ಕೆ ವಿದೇಶಗಳಿಂದ ನನಗೆ ಬಂದಂತಹ ಕರೆಗಳು, ದೇಶದ ಮೂಲೆ ಮೂಲೆಗಳಿಂದ ಬಂದಂತಹ ವಿದ್ಯಾರ್ಥಿಗಳ ಕಲೆಗಳು ನನಗೆ ಗೊತ್ತಾಗಿದೆ. ಇವರ ಸಂಖ್ಯೆ, ಇವರ ವಿದ್ಯಾರ್ಥಿಗಳು ಎಲ್ಲೆಲ್ಲೂ ಇದ್ದಾರೆ ಅನ್ನೋದು ಆಗ ನನಗೆ ಗೊತ್ತಾಗಿತ್ತು. ಈಗ ಸಾಧ್ಯವಷ್ಟು ಆದಷ್ಟು ವಿದ್ಯಾರ್ಥಿಗಳು ಬಂದಿದ್ದಾರೆ. ಅಲ್ಹಮ್ದುಲಿಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಬೃಹತ್ ಕಾರ್ಯಕ್ರಮ ನಡೆಯಬಹುದು. ಇನ್ನು ಜಿಲ್ಲಾ ಮಟ್ಟದ ಪ್ರಶಸ್ತಿ ಅಂದರೆ ಸುಲಭ ಏನಲ್ಲ. ಯಾಕೆಂತ ಹೇಳಿದರೆ ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆ, ಇಲ್ಲಿ ಬುದ್ಧಿವಂತರ ಜಿಲ್ಲೆ, ಇಲ್ಲಿ ಯಾರು ಸಹ ಪ್ರಶಸ್ತಿಗೆ ಲಾಭಿ ಮಾಡುವುದಿಲ್ಲ. ಅಂದರೆ ರಾಜಕಾರಣಿಗಳ ಕೈಕಾಲು ಹಿಡಿಬೇಕಾಗುತ್ತೆ ರಾಜ್ಯ ಮಟ್ಟದ ಪ್ರಶಸ್ತಿಗಾಗಿ, ಯಾರು ಹಿಂದೆ ಹೋಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಪ್ರಶಸ್ತಿ ದೊಡ್ಡ ಪ್ರಶಸ್ತಿ, ಅದು ನಮ್ಮ ಸಾರಿಗೆ ಬಂದಿದೆ, ಯಾವಾಗಲೂ ಬರಬೇಕಿತ್ತು, ಆಗ ಈಗ ಬಂದಿದೆ. ಅವರಿಗೆ ಇನ್ನು 2 ವರ್ಷ ಏನಿರ್ಬೋದು ರಿಟೈರ್ಡ್ ಆಗಲಿಕ್ಕೆ, ಆದರೂ ಸಹ ಬಂದಿದೆ. ನಮಗೆಲ್ಲ ಖುಷಿಯಾಗಿದೆ, ಅಲ್ಹಮ್ದುಲಿಲ್ಲ. ಇವತ್ತಿನ ಈ ಹಳೆ ವಿದ್ಯಾರ್ಥಿ, ಪ್ರಥಮ ಬ್ಯಾಚ್ನ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಶಾಲೆಯ ಸಂಚಾಲಕರಾಗಿರುವಂಥ UK ಅಬ್ಬಾಸ್ ಸರ್ ಅವರು ವಹಿಸ್ತಾ ಇದ್ದಾರೆ, ಅವರು ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ಜನಾಬ್ MH ಮಲಾರ್ ಸರ್ ಅವರು ಇವತ್ತಿನ ಕೇಂದ್ರ ಬಿಂದು, ಅವರು ಸಹ ಇದ್ದಾರೆ. ಅದೇ ರೀತಿ UK ಅಬ್ಬಾಸ್ ಸರ್ ಅವರು ಕೋಟೆಪುರ ಜೋಮಾಸಿಯ ಅಧ್ಯಕ್ಷರು, KMK ಮಂಜನಡಿ ಸರ್ ಅವರು ಶಿಕ್ಷಕರ ಸಂಘದ, ಅನುದಾನಿತ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಉಪಾಧ್ಯಕ್ಷರವರು, ಅವರು ಸಹ ಇದ್ದಾರೆ. ಎಲ್ಲರೂ ವೇದಿಕೆಯಲ್ಲಿದ್ದಾರೆ. ವಿದ್ಯಾರ್ಥಿಗಳು ಇದ್ದೀರಿ, ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಲಿಕ್ಕೆ ಈಗ ಸ್ವಾಗತಕ್ಕಿಂತ ಮೊದಲು ನಾವು ಕಿರಾತ್ ಪ್ರಾರ್ಥನೆ ಎನ್ನುವಂಥದ್ದಿದೆ, ನಾವು ಅದನ್ನು ಕಿರಾತ್ ಅಂತ ಹೇಳ್ತೇವೆ. ಮೊಹಮ್ಮದ್ ಬಿಲಾಲ್ ಅಬ್ಬಾಸ್ ಅವರಿದ್ದೀಗ ಕಿರಾತ್. ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ವಲ್ ಫಜ್ರ್ ವಲಯಾಲಿಲ್ ಅಶ್ರ್ ವಶ್ಶಫ್ಫಿ ವಲ್ ವತ್ರ್ ವಲ್ಲೈಲಿ ಇಜಾ ಯಸ್ರ್ ಹಲ್ ಫೀ ذلك قسم لذي حجر ألم تر كيف فعل ربك بعاد إرم ذات العماد التي لم يهلك مثلها في البلاد وثمود الذين جابوا الصخر بالواد وفرعون ذي الأوتاد الذين طغوا في البلاد فأكثروا فيها الفساد فصب عليهم ربك سوط عذاب إن ربك لبالمرصاد فأما الإنسان إذا ما ابتلاه ربه فأكرمه ونعمه فيقول ربي أكرمن وأما إذا ما ابتلاه فقدر عليه رزقه فيقول ربي أهانن صدق الله العليم. ಮಾಷಾ ಅಲ್ಲಾ, ಅತ್ಯುತ್ತಮ ಕಂಠದೊಂದಿಗೆ ಕಿರಾತ್ ಪಠಿಸಿದಂತಹ ಮೊಹಮ್ಮದ್ ಬಿಲಾಲ್ ಅಬ್ಬಾಸ್ ಇವರಿಗೆ ಅಭಿನಂದನೆಗಳು. ನಮ್ಮ ಸಂಸ್ಕೃತಿ, ಅದಕ್ಕಾಗಿ ನಾನು ಶಾಲೆಯ ಫಸ್ಟ್ ಬ್ಯಾಚ್ ವಿದ್ಯಾರ್ಥಿಯಾಗಿರುವಂತಹ ಅಬ್ದುಲ್ ಸಲಾಂ UK ಅವರು ಸ್ವಾಗತ ಭಾಷಣಕ್ಕಾಗಿ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ಲಾಹ್ ವ ಅಲಾ ಆಲಿಹಿ ವ ಅಸ್ಹಾಬಿ ಅಜ್ಮഈನ್. ಅಮ್ಮಾ ಬಾದ್. ತೆಂಗಿನ ಕಂಗಿನ ಬಾಲೆಯ ತೋಟದ ಮಧ್ಯೆ ಇರುವ ನಮ್ಮ ಈ ಟಿಪ್ಪು ಸುಲ್ತಾನ್ ಶಾಲೆಯ ಶುಭ ಮುಂಜಾನೆಯ ಈ ಸುಸಂದರ್ಭದಲ್ಲಿ ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಜನಾಬ್ ಹಾಜಿ UK ಅಬ್ಬಾಸ್, ಮಾಜಿ ಸಂಚಾಲಕರು, ಟಿಪ್ಪು ಸುಲ್ತಾನ್ ಶಿಕ್ಷಣ ಸಂಸ್ಥೆ ಮಾತ್ರವಲ್ಲ, ಇವರು ನಮ್ಮ ಶಾಲೆಯ ಪ್ರಥಮ ಸಂಚಾಲಕರು ಹೌದು. ಅಷ್ಟು ಅಲ್ಲದೆ ನನ್ನ ಪೋಷಕರು ಆಗಿರುತ್ತಾರೆ. ಅವರಿಗೆ ನಾನು
ಈ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಪ್ರೌಢಶಾಲೆಯ ಪ್ರಥಮ ಶಾಲಿನ ವಿದ್ಯಾರ್ಥಿಗಳ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಜನಾಬ್ MH ಮಲಾರ್ 2019 ಮತ್ತು 20ನೇ ಸಾಲಿನ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತರು, ಮುಖ್ಯೋಪಾಧ್ಯಾಯರು, ಟಿಪ್ಪು ಸುಲ್ತಾನ್ ಪ್ರೌಢಶಾಲೆ. ಇಷ್ಟು ಅಲ್ಲದೆ ಇಂದು ನಮ್ಮೆಲ್ಲರಿಂದ ಸನ್ಮಾನಿಸಲ್ಪಡಲಿದ್ದಾರೆ. ಮಾತ್ರವಲ್ಲ, ನನ್ನ ಗುರುಗಳು ನನಗೆ ಮಾರ್ಗದರ್ಶಕರಾಗಿದ್ದಾರೆ. ಅವರಿಗೆ ನಾನು ನನ್ನ ಟಿಪ್ಪು ಸುಲ್ತಾನ್ ಪ್ರೌಢಶಾಲೆಯ ಪ್ರಥಮ ಸಾಲಿನ ವಿದ್ಯಾರ್ಥಿಗಳ ಪರವಾಗಿ ತುಂಬು ಹೃದಯ ಸ್ವಾಗತವನ್ನು ಬಯಸುತ್ತೇನೆ ಸರ್. ಅದೇ ರೀತಿ ಜನಾಬ್ UK ಅಬ್ಬಾಸ್ ಅಧ್ಯಕ್ಷರು, ಕೋಟೆಪುರ ಜುಮಾ ಮಸೀದಿ. ಇದೊಂದು ನಮ್ಮ ಮಸೀದಿ, ಹೊಸ ಮಸೀದಿ ನವೀಕೃತ ಆಗಬೇಕಾದರೆ ಇದರಲ್ಲಿ ಬಹಳ ಪರಿಶ್ರಮ ಪಟ್ಟಿದ್ದಾರೆ. ಅವರಿಗೂ ಸಹ ಈ ಸುಸಂದರ್ಭದಲ್ಲಿ ನಾನು ಆರ್ಥಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ ಸರ್. ಮತ್ತೊಬ್ಬ ಮುಖ್ಯ ಅತಿಥಿ ಎಂದರೆ ಜನಾಬ್ KMK ಮಂಜನಾಡಿ, ಮುಖ್ಯೋಪಾಧ್ಯಾಯರು, ಸೈಯದ್ ಮದನಿ ಶಿಕ್ಷಣ ಸಂಸ್ಥೆ ಮತ್ತು ರಾಜ್ಯ ಅಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ. ಇವರನ್ನು ನಾನು ಆಮಂತ್ರಿಸಲು ಹೋಗಿದಾಗ ನನ್ನನ್ನು ಕಂಡು, ಏ ಮಗನೇ, ಖಂಡಿತವಾಗಿಯೂ ನಿಮ್ಮ ಈ ಕಾರ್ಯಕ್ರಮಕ್ಕೆ ಬರುತ್ತೇನೆ ಎಂದು ಹೇಳಿ ನನಗೆ ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿ ಇವರ ಉಪಸ್ಥಿತಿಯನ್ನು ನಾನು ಗುರುತಿಸುತ್ತಾ ಇವರಿಗೆ ನಾನು ನಮ್ಮ ಹಳೆ ವಿದ್ಯಾರ್ಥಿ ಟಿಪ್ಪು ಸುಲ್ತಾನ್ ಪ್ರೌಢಶಾಲೆಯ ಪ್ರಥಮ ಸಾಲಿನ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಸರ್. ಅದೇ ರೀತಿ LC ಡಿಸೋಜಾ ಪ್ರಭಾರ, ಮುಖ್ಯೋಪಾಧ್ಯಾಯಿನಿ, ಟಿಪ್ಪು ಸುಲ್ತಾನ್ ಹಿರಿಯ ಪ್ರಾಥಮಿಕ ಶಾಲೆ. ಮಾತ್ರವಲ್ಲ, ನನಗೆ ಕಲಿಸಿದ ಗುರುಗಳು ಸಹ ಆಗಿರುತ್ತಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ವೇದಿಕೆಯ ಮುಂಭಾಗದಲ್ಲಿರುವ 10ನೇ SLC ಸ್ಟೂಡೆಂಟ್ಸ್ ಇದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇನ್ನು ನಮ್ಮ ಹಳೆ ವಿದ್ಯಾರ್ಥಿಗಳಾದ ನಮ್ಮ ಸಹೋದರರು, ಅದೇ ರೀತಿ ಸಹೋದರಿಗಳು ಇಲ್ಲಿ ಉಪಸ್ಥಿತಿದ್ದಾರೆ. ಎಲ್ಲರನ್ನು ಒಬ್ಬೊಬ್ಬರನ್ನು ಹೆಸರು ಹೇಳ್ಬೇಕು ಬೇಡ. ಎಲ್ಲರಿಗೂ ಒಂದೇ ಇದರಲ್ಲಿ ಸ್ವಾಗತ ಹೇಳುತ್ತಾ, ಇಷ್ಟು ಮಾತ್ರ ಅಲ್ಲ, ನಮ್ಮ ಸ್ಟೂಡೆಂಟ್ಸ್ ಆದ ಮೊಹಮ್ಮದ್ ರಿಯಾಜ್ರವರು ಈಗಾಗಲೇ ಲಕ್ನೋದಲ್ಲಿ ಆರ್ಮಿ ಜಾಬಲ್ಲಿದ್ದಾರೆ. ಅವರು ತಮ್ಮ ಶುಭಾಶಯನ್ನು ಹೇಳಲು ತಿಳಿಸಿದ್ದಾರೆ ಸರ್. ಅದನ್ನು ನಾನು ನೆನಪಿಸ್ತಾ ಇದ್ದೇನೆ. ಅದೇ ರೀತಿ ಕಮ್ಮರ್ ದುಬೈಯಿಂದ ನಮಗೆ ಶುಭಾಶಯವನ್ನು ಆಲಿಸಿದ್ದಾರೆ ಸರ್. ಅದನ್ನು ನಾನು ನಿಮ್ಮಲ್ಲಿ ನೆನಪಿಸ್ತೇನೆ. ಅದರಿಂದ ಕತರ್ನಿಂದ ಮತ್ತು ಕುವೈಟ್ನಿಂದ ಹಲವಾರು ಜನರು ನಮಗೆ ಶುಭಾಶಯವನ್ನು ಕೋರಿದ್ದಾರೆ ಸರ್. ಈ ಸಮಯದಲ್ಲಿ ನಾನು ನಿಮಗೆ ಸ್ವಲ್ಪ ನೆನಪು ಮಾಡ್ತಾ ನನ್ನ ಒಂದು ಈ ಚಿಕ್ಕ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಅತಿಥಿಗಳನ್ನು ಸ್ವಾಗತಿಸಿದಂತಹ ಅಬ್ದುಲ್ ಸಲಾಂ UK ಇವರಿಗೆ ಹೃದಯ ಸ್ಪರ್ಶಿ ಅಭಿನಂದನೆಗಳು. ಈಗ ಉದ್ಘಾಟನಾ ಸಮಾರಂಭ ಅನ್ನುವಂಥದ್ದು ಕಾರ್ಯಕ್ರಮದಲ್ಲಿ ಇದ್ದೇ ಇದ್ದಿದೆ. ಅದೇ ರೀತಿ ಇವತ್ತಿನ ಈ ಉದ್ಘಾಟನಾ ಸಮಾರಂಭವನ್ನು KMK ಮಂಜರೆಡ್ಡಿ ಸರ್ ಅವರು ನೆರವೇರಿಸಬೇಕಾಗಿ ನಾವು ಅವರಲ್ಲಿ ವಿದ್ಯಾರ್ಥಿಗಳು ಮತ್ತು ಟಿಪ್ಪು ಸುಲ್ತಾನ್ ಶಾಲೆಯ ಅಲ್ಲಿ ಕಲಿತಂಥ ವಿದ್ಯಾರ್ಥಿಗಳ ಪರವಾಗಿ ಅವರೊಟ್ಟಿಗಿರುವಂಥ ಅವರ ವಿದ್ಯಾರ್ಥಿ ರಕ್ಷಕರು ಒಟ್ಟುಗೂಡಿ ದಕ್ಷಿಣ ಕನ್ನಡ ಜಿಲ್ಲಾ ಶೈಕ್ಷಣಿಕ ರಂಗದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಂಥ ಸಹೋದರ MH ಮಲಾರ್ ಅವರನ್ನು ಅಭಿನಂದಿಸುವ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಇಸ್ಲಾಮಿಕ್ ಸಂಸ್ಕೃತಿಯಲ್ಲಿ ಒಂದು ಮಹತ್ವಪೂರ್ಣವಾದಂಥ ದಿವಸವೂ ಹೌದು. ಈಗಾಗಲೇ ಅನ್ಸಾರ್ರವರು ಅದನ್ನು ನೆನಪಿಸಿದ್ದಾರೆ. ಉಡುಕತ ಬದನಾಸೆ ಎಂಬುದನ್ನು
ಅದರ ಒಟ್ಟಿಗೆ ಚಕ್ಕರೆ ಕഞ്ഞിಯನ್ನು ಎಲ್ಲವನ್ನು ಒಟ್ಟಿಗೆ ನೆನಪಿಸಿಕೊಂಡಿದ್ದಾರೆ. ಅದು ಏನೇ ಇದ್ದರೂ ನಮ್ಮ ವಿಶ್ವಾಸದಲ್ಲಿರುವಂಥ ಒಂದು ದಿವಸವೂ ಹೌದು. ಅದೇ ಅಲ್ಲದೆ ನಾವು ಚರಿತ್ರೆಯನ್ನು ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಲೋಕಾನುಗ್ರಹಿ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಿಗೆ ಈ ದಿವಸದಲ್ಲಿ ರೋಗ ಬಾಧಿತವಾದಂಥ ಒಂದು ದಿವಸವು ಅಂತೇಳಿ ನಾವು ಗುರುತಿಸಲ್ಪಡುತ್ತೇವೆ. ಈ ಎಲ್ಲ ದಿವಸಗಳಲ್ಲಿ ಆ ದಿವಸಗಳೊಟ್ಟಿಗೆ ಇತಿಹಾಸದ ಪುಟದಲ್ಲಿ ಅಕ್ಟೋಬರ್ 14ನೆಯ ತಾರೀಕು 2020 ಟಿಪ್ಪು ಸುಲ್ತಾನ್ ವಿದ್ಯಾಸಂಸ್ಥೆಯ ಇತಿಹಾಸದ ಪುಟದಲ್ಲಿ ಒಂದು ಸುವರ್ಣ ದಿವಸವಾಗಬೇಕು ಎಂಬುದು ಬಹುಶಃ ಇಲ್ಲಿಯ ಹಳೆ ವಿದ್ಯಾರ್ಥಿಗಳ ಒಂದು ಕನಸು ಅಂತೇಳಿ ನಾನು ತಿಳ್ಕೊಳ್ತೇನೆ. ಮಿತ್ರ, ನಮಗೆ ಆ ಫಸ್ಟ್ ಬ್ಯಾಚು ಟಿಪ್ಪು ಸುಲ್ತಾನ್ ವಿದ್ಯಾಸಂಸ್ಥೆಯ ಫಸ್ಟ್ ಬ್ಯಾಚನ್ನು ಖಂಡಿತವಾಗಿಯೂ ಅದು ಮರೆಯುವಂಥ ಒಂದು ಬ್ಯಾಚ್ ಅಲ್ಲ. ಆಡಳಿತ ಸಮಿತಿಯವರು ಅಥವಾ ಶಾಲೆಯ ಶಿಕ್ಷಕರು, ಮುಖ್ಯೋಪಾಧ್ಯಾಯರು, ಇಲ್ಲಿನ ಒಂದು ಆಸಕ್ತಿದಾಯಕವಾದಂಥ ಶೈಕ್ಷಣಿಕ ಪ್ರೇಮಿಗಳು ಯಾವ ರೀತಿಯಲ್ಲಿ ಶಾಲೆಯನ್ನು ಉಳಿಸುವಂಥ ವ್ಯವಸ್ಥೆಯಲ್ಲಿ, ಅದನ್ನು ಬೆಳೆಸುವಂಥ ವ್ಯವಸ್ಥೆಯಲ್ಲಿ ಕಾರ್ಯಪ್ರವರ್ತರಾಗಿದ್ದಾರೋ, ಅದೇ ರೀತಿ ಕಾರಣಕರ್ತರಾಗಿದ್ದಾರೋ, ಅಷ್ಟೇ ಕೀರ್ತಿ ಟಿಪ್ಪು ಸುಲ್ತಾನ್ ವಿದ್ಯಾಸಂಸ್ಥೆಯ ಆ ಪ್ರಥಮ ಬ್ಯಾಚಿಗೆ ಸಲ್ಲುತ್ತದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಖ್ಯೋಪಾಧ್ಯಾಯರೊಟ್ಟಿಗೆ ಸೇರಿಕೊಂಡು, ಶಾಲೆಯ ಅಧ್ಯಾಪಕರುಗಳೊಟ್ಟಿಗೆ ಸೇರಿಕೊಂಡು ಶಾಲೆಯ ಅಭಿವೃದ್ಧಿಯಲ್ಲಿ ಕೈ ಜೋಡಿಸಿದಂಥ ಒಂದು ವಿದ್ಯಾರ್ಥಿ ಸಮೂಹ ಅಂತ ಹೇಳಿದರೆ ಬಹುಶಃ ಅದು ಆ ಪ್ರಥಮ ಬ್ಯಾಚು, ನಂತರ ಬಂದಂಥ ಬ್ಯಾಚುಗಳು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಂದು ಗಾದೆ ಹೇಳ್ತಾರೆ, ಏನಂತ ಹೇಳಿದರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತೇಳಿ ದಾಸರು ಹಾಡಿದ್ದಾರೆ. ಆ ಒಂದು ದಾಸರ ಪದವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಂಥ ಒಂದು ಬ್ಯಾಚ್ ಆಗಿತ್ತು ಅದು. ನಾವು ಬಹುಶಃ ಪ್ರತಿಯೊಬ್ಬರನ್ನು ಎಲ್ಲಿ ಕಂಡರು ಪ್ರಥಮ ಬ್ಯಾಚ್ ಅಂತ ಹೇಳಿದರೆ ಅದು ಸ್ವಾಭಾವಿಕವಾಗಿ ನೆನಪಿರುವುದಷ್ಟು ಕಷ್ಟ. ಹಾಗೆ ಮನೆಯಲ್ಲಿ ಸಹ ಹಾಗೆ ಹಿರಿತನದಲ್ಲಿ ದೊಡ್ಡಣ್ಣನನ್ನು ಸ್ವಲ್ಪ ಏನಾಗಿರ್ತಾನೆ ಅಂತ ಹೇಳಿದರೆ ಒಂದು ಪೆದ್ದುವಾಗಿ ಮನೆಯಲ್ಲಿ ಇರ್ತಾನೆ, ಅವನನ್ನು ಅಷ್ಟೊಂದು ಆಕ್ಟಿವ್ ಆಗಿ ಗುರುತಿಸಿಕೊಳ್ಳುವಂಥದ್ದು ಬಹಳ ಕಡಿಮೆ. ಆದರೆ ಟಿಪ್ಪು ಸುಲ್ತಾನ್ ಬೇರೆ ಕಡೆಗಳಲ್ಲಿ ನಾವು ನೋಡಿದಾಗಲೂ ಪ್ರಥಮ ಬ್ಯಾಚ್, ಫಸ್ಟ್ ಬ್ಯಾಚ್ ಅಲ್ಲ ಮರೆಯ, ಅದು ನಮ್ಮ ಈ ತಲೆಬಿಸಿಯಲ್ಲಿ ಶಾಲೆಯನ್ನು ಸೆಟಪ್ ಮಾಡುವಂಥ ಇದರಲ್ಲಿ ಅಥವಾ ಈ ವ್ಯವಸ್ಥೆಯಲ್ಲಿ ನಿನ್ನನ್ನು ಮರೆತೇ ಬಿಟ್ಟಿದ್ದೇನೆ ಅಂತ ಹೇಳುವಂಥ ವ್ಯವಸ್ಥೆಗಳಿವೆ. ಆದರೆ ಇದಕ್ಕೆ ಅಪವಾದವಾಗಿದ್ದಾರೆ ಟಿಪ್ಪು ಸುಲ್ತಾನ್ ವಿದ್ಯಾಸಂಸ್ಥೆಯ ಪ್ರಥಮ ಬ್ಯಾಚ್. ಯಾಕಂದರೆ ನಮಗೆಲ್ಲರಿಗೂ ಬಹಳಷ್ಟು ಆತ್ಮೀಯವಾಗಿ, ಅದೇ ರೀತಿ ಎಲ್ಲಿ ಕಂಡರೂ ಎಲ್ಲ ಅಧ್ಯಾಪಕರುಗಳಿಗೆ ಒಂದು ಗೌರವವನ್ನು ಕೊಟ್ಕೊಂಡು, ಅವರು ನಮ್ಮನ್ನು ಗುರುತಿಸಿಕೊಂಡು ಅಥವಾ ಅವರೇ ಸ್ವತಃ ಪರಿಚಯ ಮಾಡಿಕೊಂಡು ಈ ರೀತಿ ಶಾಲೆಯ ಒಂದು ಸಂಪೂರ್ಣವಾದಂಥ ನೆನಪನ್ನು ಉಳಿಸಿಕೊಂಡಂಥ ಒಂದು ಬ್ಯಾಚ್ ಅದಾಗಿತ್ತು. ಅದನ್ನು ಇವತ್ತು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಅವರು ಅದನ್ನು ತೋರಿಸಿಕೊಟ್ಟಿದ್ದಾರೆ. ಯಾಕಂತೇಳಿದರೆ ಪಾಠ ಮಾಡುವಾಗ 1ನೇ ಕ್ಲಾಸಿನಿಂದಲೇ ಸ್ಟಾರ್ಟ್ ಮಾಡ್ತಾರೆ ಟೀಚರ್ ಹೇಳಲಿಕ್ಕೆ, ಶಾಲೆ ಎಂಬುದು 2ನೇ ಮನೆ ಇದ್ದಂತೆ, ಅಧ್ಯಾಪಕರು ಅಂತೇಳಿದರೆ ನಿಮ್ಮ ತಾಯಿಗೆ ಸಮಾನ, ತಂದೆಗೆ ಸಮಾನ, 2ನೇ ತಾಯಿ ಇದ್ದಂತೆ ಅಂತ. ಅದೆಲ್ಲ ಸ್ವಾಭಾವಿಕವಾಗಿ ವಾಡಿಕೆಯಲ್ಲಿ ಹೇಳಿಕೊಂಡು ಬರುವಂಥದ್ದು, ಅದನ್ನು ಉಳಿಸಿಕೊಂಡು ಬರುವಂಥ ಸಂಪ್ರದಾಯ ಅಥವಾ ಹಿನ್ನೆಲೆ ಇರುವವರು ಅದನ್ನು ಉಳಿಸಿಕೊಂಡು ಬರುವಂಥದ್ದು ಇದೆಲ್ಲ ಇದೆ. ಆದರೆ ಇದೆಲ್ಲದಕ್ಕೂ ಅಪವಾದವಾಗಿ ಇಟ್ಕೊಂಡು ಆ ಪ್ರಥಮ ಬ್ಯಾಚು ಬಹಳಷ್ಟು ಉತ್ತಮವಾದಂಥ ಕೆಲಸಗಳನ್ನು ಮಾಡಿದೆ. ಅದಕ್ಕೆ ಅಲ್ಲಾಹನು ಏನು ಮಾಡಿದ್ದಾನೆ ಅಂತ ಹೇಳಿದರೆ ಆ ಬ್ಯಾಚು, ಅದಕ್ಕೆ ಹತ್ತಿರವಾಗಿರುವಂಥ ಬ್ಯಾಚುಗಳು ಬಹುಶಃ ಇವತ್ತು ಒಂದು ಉತ್ತಮ ಸ್ಥಾನದಲ್ಲಿ ನಮ್ಮ ಜಗತ್ತಿನಲ್ಲಿಯೇ ಗುರುತಿಸಲ್ಪಡುತ್ತದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಟ್ಕೊಳ್ತಾ ಇದ್ದೇನೆ. ಅದು ನಮ್ಮ ಸಮಾಜದಲ್ಲಿ ಇರ್ಬೋದು, ಬಹಳಷ್ಟು ಒಂದು ಉತ್ತಮವಾದಂಥ ಸ್ಥಾನದಲ್ಲಿ ಅವರು ಗುರುತಿಸಲ್ಪಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಟ್ಕೊಳ್ತೇನೆ. ಈಗ ಅನ್ಸಾರ್ ಅವರು ಅವರ ಇದು MC ಮಾಡುವಂಥ ಸಮಯದಲ್ಲಿ ಹೇಳಿದರು, ನನ್ನ ಒಂದು ವರದಿಗೆ ದೇಶದ ಮೂಲೆ ಮೂಲೆಗಳಿಂದಲೂ ಪ್ರತಿಕ್ರಿಯೆ ಬಂದಿದೆ ಅಂತ. ಅದು ನಾನು ಭಾವಿಸ್ತೇನೆ 90% ಪ್ರಥಮ ಬ್ಯಾಚಿನ ವಿದ್ಯಾರ್ಥಿಗಳೇ ಇರ್ಬೋದು ಅಂತೇಳಿ, ಪ್ರಥಮ ಬ್ಯಾಚಿನ ವಿದ್ಯಾರ್ಥಿಗಳೇ ಇರ್ಬೋದು ಅಂತೇಳಿ. ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನನ್ನನ್ನು ಬಂದು ಸಲಾಂ ಕೇಳಿದ, ಸರ್ ನೀವು ಬರಬೇಕು, ಅಧ್ಯಕ್ಷ ಸ್ಥಾನ ವಹಿಸ್ಕೊಳ್ಬೇಕು ಅಂತ. ನಾನು ಹೇಳಿದೆ, ನಾನು ಮತ್ತೆ ಯಾರೆಲ್ಲ ಇದ್ದಾರೆ ಕೇಳಿದೆ. ಆಗ ನಾನು ಹೇಳಿದೆ, ಅವನು ಹೇಳಿದ, ನನ್ನ ತಂದೆ ಬರ್ತಾರೆ ಸರ್, ಅವರು ಪ್ರಥಮ ಸಂಚಾಲಕ, ತಂದೆ ಲೆಕ್ಕದಲ್ಲೆಲ್ಲ ಪ್ರಥಮ ಸಂಚಾಲಕರ ಲೆಕ್ಕದಲ್ಲಿ ಅವರು ಬರ್ತಾರೆ ಅಂತ. ನಾನು ಹೇಳಿದೆ, ಅಧ್ಯಕ್ಷರವರೇ, ಅವರು ಅಧ್ಯಕ್ಷರಾಗಬೇಕು, ನಾವು ಅದರ ನಂತರ ಬರುವುದು. ಆದರೆ ಅವರು ಬುಕ್ ಮಾಡಿದ್ದಾನೆ, ಬಂದಿದ್ದಾನೆ ಸೋಮವಾರ ಅಂತೇಳಿ.
ಆ ಸೋಮವಾರ ಅಂತೇಳಿ ಆದ ನಂತರ ನನಗೆ ಮರುದಿವಸ ಅದು ಪೋಸ್ಟ್ಪೋನ್ ಆಗಿದೆ ಅಂತೇಳಿ ಮಾಡಿದ್ದು ಇಲ್ಲಿ ಕಾಶ್ಮೀರ ಲಕ್ನೋದಲ್ಲಿ ಇದ್ದಾನೆ ಅಲ್ಲ ಇವ ಇಮ್ತಿಯಾಜ್ ಸರ್ ರಿಯಾಜ್ ಲಕ್ನೋದಿಂದ ಅದನ್ನು ಸರ್ ನಿನ್ನೆ ಯಾರ ಫೋನ್ ನಿಮ್ಮಲ್ಲಿ ಬಂದು ಸಲಾಂ ಕೇಳಿದ್ದಾರೆ ಅಂತ ಕಾರ್ಯಕ್ರಮಕ್ಕೆ, ಆದರೂ ಆ ಕಾರ್ಯಕ್ರಮ ಪೋಸ್ಟ್ ಮಾಡಿದ್ದು ಎಲ್ಲಿಂದ? ಲಕ್ನೋದಿಂದ. ಅದರಿಂದ ನಮಗೆ ಗೊತ್ತಾಗುತ್ತೆ ಇವರ ಈ ಚೈನ್ ಲಿಂಕ್ ಉಂಟಲ್ಲ, ಇವರ ಸಂಪರ್ಕದ ಕೊಂಡಿ ಇದಲ್ಲ ಎಲ್ಲಿ ಇದೆ. ಇದು ಕೇವಲ ಕೋಟೆಪುರದಲ್ಲಿ ಮಾತ್ರ ಕೂತ್ಕೊಂಡು ಮಾಡಿದಂಥ ಒಂದು ಕಾರ್ಯಕ್ರಮ ಅಲ್ಲ, ಇದು ದೇಶದ ಮೂಲೆ ಮೂಲೆಗಳಿಂದ ಇರುವಂಥ ಎಚ್ ಮಲಾರ್ ಅವರ ವಿದ್ಯಾರ್ಥಿಗಳು, ಟಿಪ್ಪು ಸುಲ್ತಾನ್ ಶಾಲೆಯ ಪ್ರಥಮ ಬಹುಶಃ ಎಚ್ ಮಲಾರ್ ಅವರ ಪ್ರಥಮ ಬ್ಯಾಚ್ ಅಲ್ಲ, ಎಚ್ ಮಲಾರ್ ಅವರ ಪ್ರಥಮ ಬ್ಯಾಚ್ ಅಲ್ಲ, ಟಿಪ್ಪು ಸುಲ್ತಾನ್ ಶಾಲೆಯಲ್ಲಿ ಎಚ್ ಮಲಾರ್ ಅವರ ಪ್ರಥಮ ಬ್ಯಾಚ್. ಯಾಕಂದ್ರೆ ಅವರು ಟಿಪ್ಪು ಸುಲ್ತಾನ್ ವಿದ್ಯಾಸಂಸ್ಥೆಗೆ ಬರುವ ಮೊದಲು ಒಂದೆರಡು ಶಾಲೆಗಳಲ್ಲಿ ಎಂತ ಮಾಡಿದ್ದಾರೆ ಅಂದರೆ ತನ್ನ ಅಧ್ಯಾಪನ ವೃತ್ತಿಯನ್ನು ನೆರವೇರಿಸಿದ್ದಾರೆ. ಬಹುಶಃ ಒಂದು ಮೇಲಂಗಡಿ ಶಾಲೆಯಲ್ಲಿ, ಅದೇ ರೀತಿಯಲ್ಲಿ ಹಳೇಕಲದಲ್ಲಿ, ಇದು ಅಧಿಕೃತ ಅವರ ತರಬೇತಿ ಆದ ನಂತರ, ತರಬೇತಿಗಿಂತ ಮುಂಚಿತವಾಗಿ ಮಂಜರಾಡಿ ಶಾಲೆಯಲ್ಲಿ, ಹೀಗೆ ಬೇರೆ ಬೇರೆ ಕಡೆಗಳೆಲ್ಲ ಅವರು ಏನು ಮಾಡಿದ್ದಾರೆ, ಅವರ ಕಿಂಚಿತ್ ಸೇವೆಯನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ಸೇವಾ ಅವಧಿ ಕಡಿಮೆಯಾಗಿದ್ದರೂ ಅದು ಅಲ್ಲಿ ಅಜರಾಮರವಾಗಿ ಉಳಿದುಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ಅವರು ಮಾಡಿಕೊಟ್ಟಿದ್ದಾರೆ. ಇದು ಬಹಳಷ್ಟು ನೀವು ಕೊಡುವಂಥ ಸನ್ಮಾನ ಅಲ್ಲ, ನಿಮ್ಮ ಮನಸ್ಸನ್ನು ಗುರುತಿಸಿಕೊಂಡದ್ದು ನಮಗೆಲ್ಲರಿಗೂ ಸಂತೃಪ್ತಿಯಾಗಿದೆ. ಅಲ್ಲಾಹನು ಕರುಣಾಮಯನಾದ ಅಲ್ಲಾಹನು ಈ ನಿಮ್ಮ ನಿಯತ್ತನ್ನು, ಪ್ರತಿಯೊಂದು ಕಾರ್ಯಗಳಿಗೆ ಒಂದು ನಿಯತ್ತು ಬೇಕು, ಈ ನಿಮ್ಮ ನಿಯತ್ತನ್ನು ಅವನು ಕಿಯಾಮತ್ತಿನವರೆಗೆ ನೆಲೆಗೊಳಿಸುವಂತೆ ಮಾಡಲಿ. ಇದರ ಸಂಪೂರ್ಣವಾದಂಥ ಏನು ಯಶಸ್ವಿದೆ ಇದು ನಿಮ್ಮ ಜೀವನದ ಪ್ರತಿಯೊಂದು ಕ್ಷಣಗಳಲ್ಲಿಯೂ ಅಲ್ಲಾಹನು ನಿಮಗೆ ನೀಡಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ. ಇವತ್ತು ಟಿಪ್ಪು ಸುಲ್ತಾನ್ ವಿದ್ಯಾಸಂಸ್ಥೆಯಲ್ಲಿ ಕಾರ್ಯಪ್ರವರ್ತರಾಗಿರುವಂಥ ನಿಮ್ಮೆಲ್ಲರ ಗೊತ್ತಿದೆ, ಅದನ್ನು ಹೇಳಬೇಕು ಅಂತಿಲ್ಲ, ನಿಮಗೆ ನಾವು ಹೇಳುವಂಥದ್ದಿಲ್ಲ, ನಾವು ಬಂದು ಹೇಳುವಂಥದ್ದು, ನೀವು ನೋಡಿ ಅನುಭವಿಸಿ ಹೇಳುವಂಥದ್ದು. ಬಹುಶಃ 1982ರಲ್ಲಿ ಪ್ರಾರಂಭವಾದಂಥ ಶಾಲೆಯಲ್ಲಿ ಅಬ್ಬಾಸ್ ಹಾಜಿ ಅವರಿಗೆ ಗೊತ್ತಿದ್ದಾಗೆ ಯಾವ ರೀತಿಯಲ್ಲಿ ಈ ಒಂದು ಶಾಲೆ ಇತ್ತು. ಅವರು ಸಹ ಈ ಶಾಲೆಯ ಸಂಚಾಲಕರಾಗಿದ್ದಂಥ ಸಮಯದಲ್ಲಿ ಆಫೀಸ್ ರೂಮಿಗೆ ಬರುವಂಥ ಸಮಯದಲ್ಲಿ ಬಗ್ಗಿ ಬರಬೇಕು, ಕೆಲವೊಮ್ಮೆ ಟಾರ್ಚ್ ಕೈಯಲ್ಲಿ ಹಿಡ್ಕೊಂಡು ಬರುವಂಥ ಸನ್ನಿವೇಶವೂ ಇತ್ತು ಕರೆಂಟ್ ಇಲ್ಲದಿದ್ದರೆ. ಯಾಕಂದರೆ ಅಲ್ಲಿ ಕತ್ತಲೆಯಲ್ಲಿ ಬರಬೇಕು. ಈಗಿನಾಗೆ ಮೊಬೈಲ್ ಇಲ್ಲ, ಮೊಬೈಲ್ ಟಾರ್ಚ್ ಆದರೆ ಹಾಕ್ಕೊಂಡು ಬರುವ ಅಂತ, ಗೋಡೆಯನ್ನು ಹಿಡಿದುಕೊಂಡು ಬಗ್ಗಿ ಆಫೀಸ್ ರೂಮಿಗೆ ಬರಬೇಕಿದ್ರೆ ಬಗ್ಗಿ ಒಳಗೆ ಬರಬೇಕಿತ್ತು. ಅಂಥ ಒಂದು ಸನ್ನಿವೇಶದಲ್ಲಿರುವಂಥ ಆ ಶಾಲೆಯನ್ನು ಅವತ್ತು ಪ್ರಾರಂಭ ಮಾಡಿ ರಾತ್ರಿ ಹಗಲನ್ನದೇ ಶಾಲೆಯ ಎಲ್ಲ ಕೆಲಸಗಳಲ್ಲಿ ಶಾಲೆಯನ್ನೇ ಮನೆಯನ್ನಾಗಿ ಮಾಡಿಕೊಂಡು ಸ್ವಾಭಾವಿಕ ಕೇಳುವುದಿದೆ ಏನಂತ ಹೇಳಿದರೆ, ನನ್ನ ತಂದೆ ಮಾಸ್ಟರ್ ಅಲ್ಲ, ಎಚ್ ಮಲಾರ್ ಅವರ ತಂದೆ ಮಾಸ್ಟ್ರು, ಅವರ ಕುಟುಂಬದಲ್ಲಿ ಬಹಳಷ್ಟು ಮಾಸ್ಟ್ನವರಿದ್ದಾರೆ. ಅವರ ಚಿಕ್ಕಪ್ಪನವರೆಲ್ಲ ಮಾಸ್ಟ್ನವರಾಗಿದ್ದವರು, ಇತ್ತೀಚೆಗೆ ರಿಟೈರ್ಡ್ ಆದವರು, ಇವರೆಲ್ಲ ಅಧ್ಯಾಪಕನ ವೃತ್ತಿಯನ್ನೇ ಮಾಡಿದವರಿದ್ದಾರೆ. ಆದರೆ ಅವರೆಲ್ಲ ಸ್ವಾಭಾವಿಕವಾಗಿ ಕೇಳ್ತಾರೆ, ಪ್ರಪಂಚದ ಅದ್ಭುತಗಳು ಅಂತ ಹೇಳಿದರೆ ನೀವು ಅಂತ. ಯಾಕೆ ನಿಂಗಳ ಪೋಲ್ತ ಮಾಸ್ಟರ್ಗೆ 6 ಇಕ್ಕಿಲ್ಲ, ಸೊ ಈಗ 6 ಗಂಟೆ ಬಿಡ್ತಿದ್ದು ಯಾವ ಬಂದಿನ ಗಂಟೆದವಳು ನಿಂಗೆ ಮಾಸ್ಟರ್ ಅಂತ. ಶಾಲೆಯಲ್ಲಿ ಇರುವವರು ಇದಂಥ ಶಾಲೆಗಳನ್ನು ಎಲ್ಲಿ ನೋಡಲಿಲ್ಲ ಅಂತ. ಅವರು ಆವತ್ತು ಆ ಪರಿಶ್ರಮ ಪಟ್ಟದರ ಫಲವಾಗಿ ಇವತ್ತು ಏನಾಗಿದೆ ಅಂತ ಹೇಳಿದರೆ ಅವರ ಮನಸ್ಸು ಸಂತುಷ್ಟಿಯಾಗುವಂಥ ಒಂದು ಕಾರ್ಯ. ಈಗಾಗಲೇ MCಯಲ್ಲಿ ಹೇಳಿದಾಗೆ ಇನ್ನು 2 ವರ್ಷಗಳು ರಿಟೈರ್ಡ್ ಆಗಲಿಕ್ಕಿದೆ. ಆ ಸಮಯದಲ್ಲಿ ನಿಮ್ಮೆಲ್ಲರನ್ನ ಒಟ್ಟುಗೂಡಿಸುವಂಥ ಒಂದು ಏನಾಗಿದೆ ಅಂತ ಹೇಳಿದರೆ ಆ ಕೆಲಸ, ಆವತ್ತಿನ ಆ ಶ್ರಮಕ್ಕೆ ಇವತ್ತು ತಕ್ಕುದಾದಂಥ ಪ್ರತಿಫಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.
ಎಂ.ಎಚ್. ಮಲ್ಹಾರ್ರವರ ಗುಣವನ್ನು ನಾವು ಹೇಳಲಿಕ್ಕಿಲ್ಲ. ಯಾಕಂತೇಳಿದರೆ ಅವರು ಒಂದು ಉತ್ತಮವಾದಂಥ ಗುರಿಯನ್ನು ಇಟ್ಟುಕೊಂಡವರು. ಆ ಗುರಿಯನ್ನು ಸಾಧಿಸಬೇಕು ಅಂತ ಹೇಳಿದರೆ ಅವರು ಸತತವಾಗಿ ಅದರ ಸಾಧನೆಯನ್ನು ಮಾಡುವರು. ಅದನ್ನೇ ನಾವಿಲ್ಲಿ ನೆನಪಿಟ್ಕೊಳ್ಬೇಕು. ಧ್ರುವನಿಗೆ ನಾರದರು ಒಂದು ಮಾತನ್ನು ಹೇಳ್ತಾರೆ, ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಛಲ ಮನುಷ್ಯನಿಗೆ ಬೇಕು ಅಂತ. ಆ ಛಲ ಎಂಬಂಥ ಒಂದು ಶಬ್ದವನ್ನು ತನ್ನ ಜೀವನದ ಭಾಗವನ್ನಾಗಿ ಇಟ್ಕೊಂಡು ಅವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಅವರ ಶೈಕ್ಷಣಿಕ ರಂಗದಲ್ಲಿ ಕಾರ್ಯಪ್ರವರ್ತರಾಗಿ ಇವತ್ತು ಯಶಸ್ವಿಯಾಗಿದ್ದಾರೆ. ನಿಮಗೆ ಗೊತ್ತಿರಬಹುದು, ಟಿಪ್ಪು ಸುಲ್ತಾನ್ ವಿದ್ಯಾಸಂಸ್ಥೆಯಲ್ಲಿ ನಾನು ಯಾವತ್ತೂ ಆ ಮಾತನ್ನು ಹೇಳ್ತೇನೆ. ಬಹುಶಃ ನಮ್ಮ ಮಾಧ್ಯಮದವರು ಇದ್ದಾರೆ, ಅವರು ಹೇಳ್ಬೋದು ಎಲ್ಲ ಸಮಯದಲ್ಲಿ ಇದನ್ನೇ ಹೇಳ್ತಾರೆ ಅಂತ. ನಿಮ್ಮಲ್ಲೂ ಕೇಳಿದವರು ಕೇಳ್ಬೋದು. ಸರ್ಕಾರ 10 ವರ್ಷದ ಮೊದಲು ಏನನ್ನು ಮಾಡಿದೆ ಅದನ್ನು ಟಿಪ್ಪು ಸುಲ್ತಾನ್ ವಿದ್ಯಾಸಂಸ್ಥೆಯಲ್ಲಿ 10 ವರ್ಷದ ಮೊದಲು ಮಾಡಿದ್ದಾರೆ. ಅದು ಎಂ.ಎಚ್. ಮಲ್ಹಾರ್ ಅವರ ಕಾರ್ಯತತ್ಪರತೆ ಮತ್ತು ಅವರ ದೂರದೃಷ್ಟಿಯಿಂದ ಹೇಳಲಿಕ್ಕೆ ಸಂತೋಷ ಪಡ್ಕೊಳ್ತೇನೆ. ಅಕ್ಷರ ದಾಸೋಹ ಎಂಬಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಸರ್ಕಾರ ಮಾಡಿದೆ. ಅಕ್ಷರ ದಾಸೋಹ ಎಂಬಂಥ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಮಾಡಿದ್ದು ಟಿಪ್ಪು ಸುಲ್ತಾನ್ ವಿದ್ಯಾಸಂಸ್ಥೆಯಲ್ಲಿ ಆ ಕಾರ್ಯಕ್ರಮವನ್ನು ನೆರವೇರಿಸಿ ಬಹುಶಃ 10-15 ವರ್ಷ ಕಳೆದ ಮೇಲೆ. ಅದರ ಮೊದಲೇ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಟಿಪ್ಪು ಸುಲ್ತಾನ್ ವಿದ್ಯಾಸಂಸ್ಥೆಯಲ್ಲಿ ಎಂ.ಎಚ್. ಮಲ್ಹಾರ್ ಅವರು ಅವರ ವಿದ್ಯಾರ್ಥಿಗಳಿಗಾಗಿ ಮಧ್ಯಾಹ್ನದ ಊಟವನ್ನು ಕೊಡುವುದನ್ನು ಪ್ರಾರಂಭಿಸಿದ್ದಾರೆ. ಅದನ್ನೇ ನಾವು ಇವತ್ತು ಅಕ್ಷರ ದಾಸೋಹ ಅಂತಲೇ ಹೇಳ್ತಾ ಇದ್ದೇವೆ. ಇವತ್ತು ಅಕ್ಷರ ದಾಸೋಹಕ್ಕೆ ನಮಗೆ ಸರ್ಕಾರದಿಂದ ಗ್ರಾಂಟ್ ಬರುವಾಗ ವಿಳಂಬವಾಗಬಹುದು ಅಥವಾ ಏನಾದರೂ ಅಡೆತಡೆಗಳಾಗ್ಬೋದು. ಆದರೆ ಟಿಪ್ಪು ಸುಲ್ತಾನ್ ವಿದ್ಯಾಸಂಸ್ಥೆಯಲ್ಲಿ ಅದಕ್ಕೆ ಅಡೆತಡೆಯಾಗಿಲ್ಲ. ಯಾಕೆಂತ ಹೇಳಿದರೆ ಯಾವುದೋ ನಾವು ಪತ್ರಿಕೆಯಲ್ಲೆಲ್ಲ ನೋಡ್ತಾ ಇದ್ದೀವಿ, ನಾವು ಮಕ್ಕಳನ್ನು ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಏನು ಇಲ್ಲದಿದ್ದರೂ ನಾವು ಜೋಳಿಗೆ ಹಾಕಿಕೊಂಡಾದರೂ ವಿದ್ಯಾರ್ಥಿಗಳನ್ನು ಸಾಕ್ತೇವೆ ಅಂತೇಳಿ ರಾಜಕಾರಣಿಗಳು ಇವತ್ತು ಹೋಗ್ತಾ ಇದ್ದಾರೆ. ಅದೇ ವ್ಯವಸ್ಥೆಯನ್ನು ಟಿಪ್ಪು ಸುಲ್ತಾನ್ ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯರಾಗಿದ್ದಂತೆ ಎಂ.ಎಚ್. ಮಲ್ಹಾರ್ ಅವರು ನಿಮ್ಮ ಪ್ರಥಮ ಬ್ಯಾಚಿನ ವಿದ್ಯಾರ್ಥಿಗಳಿರ್ಬೋದು, ದ್ವಿತೀಯ ಬ್ಯಾಚಿನ ವಿದ್ಯಾರ್ಥಿಗಳಿರ್ಬೋದು, ಅಥವಾ ಇಲ್ಲಿಯ ಶಾಲಾಡಳಿತ ಸಮಿತಿಯರು ಇರ್ಬೋದು, ಅದನ್ನು ಸಾಧಾರಣ 25-30 ವರ್ಷದ ಮೊದಲೇ ಜೋಳಿಗೆಯನ್ನು ಹಾಕಿಕೊಂಡು ಮನೆ ಮನೆಗೆ ಹೋಗಿ ಅಕ್ಕಿಯನ್ನು ಬೇಡಿಕೊಂಡು, ನಮ್ಮಲ್ಲಿ ಎಲ್ಲ ಮೊದಲು ಮಾಡ್ತಾ ಇದ್ದರು, ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ಇದರಿಂದ ಮುಕ್ಕುರಿಕೆ ಬರ್ತಾ ಇದ್ದರು. ಅದಕ್ಕೆ ಪಿಡಿಯೇರಿ ಅಂತ ಹೇಳ್ತಾರೆ. ಪಿಡಿಯೇರಿ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ, ತಾಯಿಯಂದಿರು ಊಟಕ್ಕೆ ಮಧ್ಯಾಹ್ನಕ್ಕೆ ಅಕ್ಕಿ ಹಾಕುವಂಥ ಸಮಯದಲ್ಲಿ ಒಂದು ಸೇರು ಅಕ್ಕಿಯನ್ನು ಅನ್ನಕ್ಕೆ ಹಾಕುವಾಗ ಅದರಿಂದ ಒಂದು ಹಿಡಿ ಅಕ್ಕಿಯನ್ನು ತೆಗೆದು ಬೇರೆ ಪಾತ್ರೆಗೆ ಹಾಕುವುದಂತೆ. ಮಧ್ಯಾಹ್ನ ಒಂದು ಹಿಡಿ, ರಾತ್ರಿ ಒಂದು ಹಿಡಿ, ನಂತರ ಬೆಳಿಗ್ಗೆಗೆ ಬೇಕಾಗುವಂಥ ಸಮಯದಲ್ಲಿ ಒಂದು ಹಿಡಿ ಅಕ್ಕಿಯನ್ನು ತೆಗೆದು ಬೇರೆ ಪಾತ್ರೆಗೆ ಹಾಕೋದು. ಅದು ಯಾಕೆ ಬೇರೆ ಪಾತ್ರೆಗೆ ಹಾಕೋದು ಅಂತ ಹೇಳಿದರೆ, ಇದು ತಿಂಗಳಾಗುವಾಗ ಮಸೀದಿಗೆ ಕೊಡಲಿಕ್ಕೆ. ಅದರಿಂದ ಮಸೀದಿನ ಖತೀಬರವರ ಸಂಬಳ, ಮಸೀದಿಯ ಮುಕ್ಕುರಿಯವರ ಸಂಬಳ, ಮದ್ರಸದ ಉಸ್ತಾದರವರ ಸಂಬಳ ಇದೆಲ್ಲ ಹೋಗ್ತಾ ಇತ್ತು. ಅದನ್ನು ತಿಂಗಳಿನಲ್ಲಿ ಹೋಗಿ ಏನು ಮಾಡೋದು, ಉಸ್ತಾದ ಕಲೆಕ್ಟ್ ಮಾಡಿಕೊಂಡು ಬರುವುದು. ಇದಕ್ಕೆ ಪಿಡಿಯೇರಿ ಅಂತ ಹೇಳಿದ್ದಾರೆ, ನಮ್ಮ ಭಾಷೆಯಲ್ಲಿ ಪಿಡಿಯೇರಿ ಕಲೆಕ್ಷನ್ಗೆ ಬರುವುದು ಅಂತ. ಆ ಒಂದು ವ್ಯವಸ್ಥೆಯಲ್ಲಿ ಮದ್ರಸಗಳನ್ನು ಮಸೀದಿಗಳನ್ನು ಅಂದು ನಡೆಸಿದ್ದಾರೆ. ಅದೇ ರೀತಿಯಲ್ಲಿ ಆ ಮಧ್ಯಾಹ್ನದ ಒಂದು ವ್ಯವಸ್ಥೆಯನ್ನು ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಎಂ.ಎಚ್. ಮಲ್ಹಾರ್ ಅವರು ಆವತ್ತು ಮನೆಗಳಿಗೆ ಹೋಗಿಕೊಂಡು ಆ ಒಂದು ಸಂಗ್ರಹವನ್ನು ಮಾಡಿ ಇಲ್ಲಿ ಮಾಡಿದ್ದಾರೆ. ಇದು ಅವರ ಸತತ ಪ್ರಯತ್ನದ ಒಂದು ಭಾಗ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ರೀತಿ ಶಾಲೆಯ ಕಟ್ಟಡವಿರ್ಬೋದು, ಇನ್ನಿತರ ವ್ಯವಸ್ಥೆಗಳಿರ್ಬೋದು, ಇದೆಲ್ಲದರಲ್ಲಿ ಮತ್ತು ಪ್ರಥಮ ಬ್ಯಾಚಿನ ಮಕ್ಕಳು ನಿಮಗೆ ಗೊತ್ತಿರಬಹುದು. ಇವತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು, ಅಲ್ಪಸಂಖ್ಯಾತ ಮಕ್ಕಳು ಸ್ವಾಭಾವಿಕವಾಗಿ ಎಲ್ಲ ಕಡೆಗಳಲ್ಲಿ ಕೇಳಿಕೊಂಡು ಬರುವಂಥ ಒಂದು ಕಥೆ ಏನಂತ ಹೇಳಿದರೆ, ನಮ್ಮ ಮಕ್ಕಳು ಕಲಿಯುವುದಿಲ್ಲ. ನಾವು ಎಲ್ಲ ಕಡೆಗಳಲ್ಲೂ, ನಾನು ಮತ್ತು ಮಲ್ಹಾರ್ ಅವರು ಹೋಗುವಂಥ ಸಭೆಗಳಲ್ಲಿ ಎಲ್ಲ ಕಡೆಗಳಲ್ಲಿ ಹೇಳುತ್ತಿರುವುದು ಅಂತ ಏನಂದರೆ, ನಮ್ಮ ಮಕ್ಕಳಷ್ಟು ಕಲಿಯುವಂಥ ಒಂದು ಮಕ್ಕಳು ಬೇರೆ ಯಾವುದೇ ವ್ಯವಸ್ಥೆಯಲ್ಲಿ ಇಲ್ಲ ಅಂತೇಳಿ. ಯಾಕೆಂತೇಳಿದರೆ ನಮ್ಮ ಮಕ್ಕಳು ಕಲಿಯುವುದು ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಕಲಿತಾರೆ. ಬೆಳಿಗ್ಗೆ ಸೊಬೈ ನಮಾಜ್ ಮಾಡಿ ದರ್ಸಿಗೆ ಹೋದರೆ ರಾತ್ರಿ 9 ಗಂಟೆ 10 ಗಂಟೆಯವರೆಗೂ ಮದ್ರಸಾ ಇನ್ನಿತರ ಇದರಲ್ಲಿ ನಿರಂತರವಾಗಿ ಕಲಿತಾ ಇದ್ದಾರೆ. ಅದನ್ನೇ ಅವರು ತೋರಿಸಿಕೊಟ್ಟಿದ್ದಾರೆ. ನಮ್ಮ ಮಕ್ಕಳನ್ನು ಸ್ಕೌಟಿಂಗಿನ ಮೂಲಕ ಬಾಂಗ್ಲಾದೇಶಕ್ಕೆ ಕರೆದುಕೊಂಡು ಹೋಗುವಂಥ ಒಂದು ಅವಕಾಶ ಟಿಪ್ಪು ಸುಲ್ತಾನ್ ಶಾಲೆಯಲ್ಲಿ ನೀವು ಸೇರಿದ ಕಾರಣ, ನಿಮ್ಮೊಟ್ಟಿಗೆ ಎಂ.ಎಚ್. ಮಲ್ಹಾರ್ ಅವರು ಸ್ಕೌಟ್ ಅಧ್ಯಾಪಕರಾಗಿದ್ದ ಕಾರಣ ನಿಮಗೆ ದೊರೆಯಿತು. ಅದಕ್ಕೆ ಕಾರಣಕರ್ತರು ಎಂ.ಎಚ್. ಮಲ್ಹಾರ್ ಅವರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದರಿಂದಾಗಿ ಇವತ್ತು ನಾವೇನು ಮಾಡಿದ್ದೇವೆ, ಅಂತಾರಾಷ್ಟ್ರ ಮಟ್ಟದಲ್ಲಿ ಟಿಪ್ಪು ಸುಲ್ತಾನ್ ವಿದ್ಯಾಸಂಸ್ಥೆಯನ್ನು, ಕೋಟೆಪುರ ಶಾಲೆಯನ್ನು ಭಾರತದ ಪ್ರತಿನಿಧಿಗಳಾಗಿ ನಾವು ಪ್ರತಿನಿಧಿಸಲಿಕ್ಕೆ ಸಾಧ್ಯವಾಗಿದೆ ಅಂತ. ಇನ್ನು ಎಂ.ಎಚ್. ಮಲ್ಹಾರ್ ಅವರ ಕಾರ್ಯತತ್ಪರತೆ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದರೆ ಬಹಳಷ್ಟು ಹೇಳ್ಬೋದು. ಅವರ ಯಾವುದೇ ಕಾರ್ಯಕ್ರಮಗಳು ಅದು ಕಾರ್ಯಕ್ರಮಗಳಾಗಿ ಕಾರ್ಯಕ್ರಮಗಳು ಮಾಡುವುದಲ್ಲ.
ಆ ಕಾರ್ಯಕ್ರಮಗಳು ಆದಂಥ ಸಮಯದಲ್ಲಿ ಅದು ನಿಜವಾದಂಥ ಒಂದು ನೈಜತೆಯನ್ನು ಬರುವಂಥ ಕಾರ್ಯಕ್ರಮ ಆಗಬೇಕು. ಸ್ಪೋರ್ಟ್ಸ್ ಆಗಬೇಕು ಅಂತ ಹೇಳಿದರೆ ಅದು ಅಥ್ಲೆಟಿಕ್ಸ್ ಯಾವ ರೀತಿ ನಡೆಯುತ್ತೆ ಆ ರೀತಿ ನಡಿಬೇಕು. ನಮ್ಮ ಮಕ್ಕಳಿಗೆ ಜಿಲ್ಲಾ ಮಟ್ಟಕ್ಕೆ ಹೋಗ್ಲಿಕ್ಕಿಲ್ಲ, ಜಿಲ್ಲಾ ಮಟ್ಟದಲ್ಲಿ ಆದಾಗೆ ಆಗಬೇಕು. ನಮ್ಮ ಮಕ್ಕಳಿಗೆ ರಾಜ್ಯ ಮಟ್ಟಕ್ಕೆ ಹೋಗ್ಲಿಕ್ಕಿಲ್ಲ, ರಾಜ್ಯ ಮಟ್ಟದನ್ನು ಅವರು ಕೋಟೆಪುರದಲ್ಲಿ ನೋಡಬೇಕು. ರಾಷ್ಟ್ರ ಮಟ್ಟದನ್ನು ಕೋಟೆಪುರದಲ್ಲಿ ನೋಡಬೇಕು. ಅಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ನಾವು ಟಿ ವಿಯಲ್ಲಿ ನೋಡ್ತೇವೆಯೋ ಆ ಕಾರ್ಯಕ್ರಮಗಳು ಎಲ್ಲೋ ಸ್ಪೋರ್ಟ್ಸಿನ ಮೂಲಕ ನಮ್ಮಲ್ಲಿ ಆಗಬೇಕು ಎಂಬಂಥ ಒಂದು ಛಲವನ್ನು ಇಟ್ಕೊಂಡ ಕಾರಣ ನಮ್ಮ ವಿದ್ಯಾರ್ಥಿಗಳು ಬೇರೆ ಬೇರೆ ರಂಗದಲ್ಲಿ ಇವತ್ತೇನಾಗಿದೆ ಅಂತೇಳಿ ಮುಂದೆ ಬರಲಿಕ್ಕೆ ಸಾಧ್ಯವಾಗಿದೆ. ಇವತ್ತು ಇದೆಲ್ಲವನ್ನು ಗುರುತಿಸಿಕೊಂಡು ನಮ್ಮ ವಿದ್ಯಾ ಇಲಾಖೆಯು ಅನ್ಸಾರ್ ಅವರು ಹೇಳಿದ ಹಾಗೆ ಯಾವುದೇ ಶಿಫಾರಸುಗಳು ಇಲ್ಲದೆ, ಯಾವುದೇ ಇನ್ಫ್ಲುಯೆನ್ಸ್ ಇಲ್ಲದೆ, ಯಾರದೇ ಪತ್ರಗಳಿಲ್ಲದೆ ಅಲ್ಲಿ ನೋಡ್ಬೋದು. ಅಪ್ಲಿಕೇಶನ್ ಬರುತ್ತೆ, ಕೆಲವೊಂದು ಅಪ್ಲಿಕೇಶನ್ ಬರುವಂಥ ಸಮಯದಲ್ಲಿ ಸ್ವಾಮೀಜಿಗಳ ಪತ್ರ ಇರ್ತದೆ, ಅಥವಾ ಧರ್ಮಗುರುಗಳ ಪತ್ರಗಳಿರ್ತದೆ, ಸಂಘ ಸಂಸ್ಥೆಯವರ ಪತ್ರಗಳಿರ್ತದೆ, ಸಂಚಾಲಕರ ಪತ್ರಗಳಿರ್ತದೆ, ಇವರಿಗೆ ನೀವೇನು MLA ಅವರ ಪತ್ರಗಳಿರ್ತದೆ, ಮಂತ್ರಿಗಳ ಪತ್ರ ಇರ್ತದೆ. ಇವರು ಇಂಥ ಕೆಲಸ ಮಾಡಿದ್ದಾರೆ, ನಮ್ಮೊಟ್ಟಿಗೇ ಇರ್ತಾರೆ, ಆದ್ದರಿಂದ ಇವರಿಗೆ ನೀವೇನು ಮಾಡ್ಬೋದು, ಜಿಲ್ಲಾ ಪ್ರಶಸ್ತಿ ಕೊಡ್ಬೋದು, ರಾಜ್ಯ ಪ್ರಶಸ್ತಿ ಕೊಡ್ಬೋದು. ಅದು ಯಾವುದೂ ಇಲ್ಲದೆ ನಾವು ಏನು ನಿಷ್ಫಲವಾಗಿ ಅಥವಾ ನಾವು ಮಾಡಿದಂಥ ಕಾರ್ಯಕ್ರಮಗಳು ಏನಿವೆ, ಈ ಕಾರ್ಯಕ್ರಮಗಳು ಯಾಕಂದರೆ ಅಪ್ಲಿಕೇಶನ್ ಕೊಡಲಿಕ್ಕಿದೆ, ಈ ಕಾರ್ಯಕ್ರಮಗಳನ್ನು ಮಾತ್ರ ಮುಂದಿಟ್ಕೊಂಡು ನೀವು ಕೊಡಿ ಅಂತ ಕೇಳೋದಿಲ್ಲ, ನಾವು ಮಾಡಿದ್ದೇವೆ ಅಂತ ಹೇಳೋದು. ಅದನ್ನು ಇವತ್ತು ಗಣನೆಗೆ ತೆಗೆದುಕೊಂಡು ವಿದ್ಯಾ ಇಲಾಖೆಯು ಅವರಿಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಕೊಟ್ಟಿದೆ. ಇದು ಬಹುಶಃ ಸ್ವಲ್ಪ ತಡವಾದದ್ದು ಯಾಕೆ ಅಂತ ಹೇಳಿದರೆ, ಯಾವತ್ತೂ ಅವರು ಏನು ಮಾಡ್ತಾ ಇದ್ದಾರೆ, ಆ ಪ್ರಶಸ್ತಿಗಾಗಿ ಅರ್ಜಿ ಹಾಕಿದವರಲ್ಲ. ಈ ಸಲ ಪ್ರಶಸ್ತಿಗೆ ನನಗೆ ಬೇಡ ಅಂತ ಹೇಳಿದ್ದಾರೆ. ಆದರೂ ನಾವು ಏನು ಮಾಡಿದೆವು, ನೀವು ಹಾಕಬೇಕು, ನೀವು ಈ ಸಲದಲ್ಲಿ ಪ್ರಶಸ್ತಿಗೆ ಹಾಕಬೇಕು ಅಂತ ಒತ್ತಾಯಪೂರ್ವಕವಾಗಿ ನಾವು ಅವರನ್ನು ಹಾಕಿಸ್ಕೊಂಡಂತೆ ಈ ಸಲದಲ್ಲಿ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಅದರಲ್ಲಿ ಅವರನ್ನು ಆಯ್ಕೆ ಮಾಡುವಂಥ ಒಂದು ವ್ಯವಸ್ಥೆ ನಡೆದಿದೆ ಅಂತೇಳಿ ನಾನು ಹೇಳಿಕೊಳ್ಳುತ್ತಾ, ಅಧ್ಯಾಪಕರುಗಳಲ್ಲಿ ಬಹಳಷ್ಟು ಇವತ್ತು ನಾವು ನೋಡ್ತಾ ಇದ್ದೇವೆ. ಸನ್ಮಾನ ಕಾರ್ಯಕ್ರಮಗಳನ್ನು ನೋಡುವಂಥ ಸಮಯದಲ್ಲಿಯೂ ಅನ್ಸಾರ್ ಅವರಿಗೆ ಗೊತ್ತಿದೆ ಸನ್ಮಾನ ಕಾರ್ಯಕ್ರಮ ಹೇಗೆ ನಡೆಯುತ್ತೆ ಅಂತ ಹೇಳಿದರೆ, ಸನ್ಮಾನ ನಡೆಯುತ್ತದೆ, ಅದನ್ನು ಸನ್ಮಾನವನ್ನು ಮಾಡುವಂಥ ಸಂಪೂರ್ಣ ಖರ್ಚು ಏನಾಗಿರ್ತದೆ, ಯಾರು ಸನ್ಮಾನ ಮಾಡ್ತಾರೆ ಅವರು ಕೊಡ್ತಾರೆ. ಇವತ್ತು ಸನ್ಮಾನ ಮಾಡಿ ಸಂಪೂರ್ಣ ಖರ್ಚು ನನ್ನ ಲೆಕ್ಕದಲ್ಲಿ, ಮಧ್ಯಾಹ್ನದ ಊಟ ನನ್ನ ಲೆಕ್ಕದಲ್ಲಿ. ಹಾಗೆ ಮಾಡಿಸಿಕೊಳ್ಳುವಂಥ ಸನ್ಮಾನ ಇದೆ, ಹಾಗೆ ಮಾಡಿಸಿಕೊಳ್ಳುವಂಥ ಪ್ರಶಸ್ತಿ ಇದೆ. ಇವತ್ತು ನೀವು ನಮ್ಮ ಉತ್ತರ ಕರ್ನಾಟಕದ ಭಾಗಗಳಿಗೆ ಹೋದಾಗ ಈಗ ಬರ್ತಾ ಇದೆ, ಅಲ್ಲಿ ಎಲ್ಲ ಪ್ರಶಸ್ತಿಗಳು ಹೇಗೆ ಸಿಗುತ್ತೆ ಅಂತ ಹೇಳಿದರೆ, ಆ ಪ್ರಶಸ್ತಿಗಳ ಸಂಪೂರ್ಣ ಖರ್ಚನ್ನು ಮಾಸ್ಟರ್ ಕೊಡಬೇಕು. ಯಾರಿಗೆ ಪ್ರಶಸ್ತಿ ಬರುತ್ತೆಯೋ ಅವರು ಸಂಪೂರ್ಣ ಖರ್ಚನ್ನು ಕೊಡಬೇಕು ಇಲಾಖೆಗೆ. ಅದನ್ನು ಕೊಟ್ಟುಕೊಂಡು ಇವತ್ತು ಸಮೇತ ಮುಗಿಯಲಿಲ್ಲ. ನೀವು ಪೇಪರ್ನಲ್ಲಿ ನೋಡುವಾಗ ವಾಟ್ಸಪ್ನಲ್ಲೆಲ್ಲ ಬರ್ತಾ ಇದೆ. ಅಂಥ ರೀತಿಯಾದಂಥ ಒಂದು ಸನ್ಮಾನಗಳು ಬೇರೆ ಇರ್ತದೆ. ಆ ಮಾಡಿಸಿಕೊಳ್ಳುವವರು ಇವತ್ತು ನಮ್ಮಲ್ಲಿಯೂ ಇದ್ದಾರೆ, ನಮ್ಮ ಮಧ್ಯದಲ್ಲೂ ಇದ್ದಾರೆ. ಇದೆಲ್ಲದಕ್ಕೂ ಭಿನ್ನವಾಗಿ ನನಗೆ ಬಹಳಷ್ಟು ಖುಷಿಯಾಯಿತು. ಸಲಾಂ ನನ್ನ ಶಾಲೆಗೆ ಬಂದಾಗ ನನಗೆ ಬಹಳಷ್ಟು ಖುಷಿಯಾಯಿತು. ಫೋನ್ ಮಾಡಿ ಕೇಳಿದ, ಸರ್ ನಾನು ನಿಮ್ಮ ಶಾಲೆಗೆ ಬರಲ್ಲ ಅಂತ. ನನಗೆ ಹೆದರಿಕೆ ಆಯಿತು. ಯಾಕೆ ಅಂತ ಹೇಳಿದರೆ, ಕೆಲವೊಮ್ಮೆ ನಮ್ಮ ವಿದ್ಯಾರ್ಥಿಗಳೆಲ್ಲ ಬರ್ತಾರೆ, ಸರಿ ಡೇಟಲ್ಲಿ 16 ಉಂಟು ಸರ್, ಅದನ್ನು 17 ಮಾಡಿಕೊಡಿ ಅಂತ ಹೇಳಿ, ಅಥವಾ ಹೆಸರಲ್ಲಿ ಸ್ವಲ್ಪ ಸರ್ ಅದೊಂದು ದೀರ್ಘ ಉಂಟು, ಅದನ್ನೊಂದು ಹಿರಿಸುವ ಮಾಡಿಕೊಡಿ ಅಂತ. ನಾನು ಬೇಡದ ಮನಸ್ಸಿನಲ್ಲಿ ಆಯಿತು, ಸಲಾಮನ್ನು ಬಿಡಲಿಕ್ಕೆ ಆಗೋದಿಲ್ಲಲ್ಲ, ಆಯಿತು ಬಾ ಅಂತೇಳಿ. ಅವು ಬಂದ ಕೂಡಲೇ ನನಗೆ ಅವನು ಬಂದು ಕೇಳಿದೆ ಏನು ಅಂತ. ಯಾರೋ ಆಫೀಸ್ ರೂಮಿನಲ್ಲಿದ್ದರು, ನಾನು ಅಲ್ಲಿ ಮಾತಾಡಲಿಲ್ಲ. ಅವನು ಹೊರಗೆ ಕರೆದುಕೊಂಡು ಹೋಗಿ, ಇವನು ಹೋಗಿ ಈ ವಿಷಯ ಏನಾದರೂ ನನ್ನಲ್ಲಿ ಮಾತಾಡೋದು ಬೇಡ ಅಂತೇಳಿ ಹೊರಗೆ ಕರೆದುಕೊಂಡು ಹೋದೆ. ಆಗ ನನಗೆ ಹೇಳಿದೆ, ಸರ್ ನಾವು ಈ ರೀತಿಯಾಗಿ ಮುಖ್ಯೋಪಾಧ್ಯಾಯರಿಗೆ ನಮ್ಮ ಫಸ್ಟ್ ಬ್ಯಾಚಿನವರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತೇಳಿ ಇದ್ದೇವೆ ಸರ್, ಇದಕ್ಕೆ ಸಂಪೂರ್ಣವಾಗಿ ನೀವು ನಮಗೆ ಮಾರ್ಗದರ್ಶನ ನೀಡಬೇಕು ಮತ್ತು ಕಾರ್ಯಕ್ರಮಕ್ಕೆ ಬರಬೇಕು ಅಂತ. ನನಗೆ ಭಾಳ ಖುಷಿಯಾಯಿತು. ನಾನು ಹೇಳಿದೆ, ನೀವು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಿ, ಭಾಳಷ್ಟು ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಮತ್ತು ಏನು ಅಂತ ಹೇಳಿದರೆ, ನಾವು ನೋಡಬೇಕು ಅಂತ ಹೇಳಿದರೆ ಹಳೆ ವಿದ್ಯಾರ್ಥಿಗಳಂತೂ ಮಾಡ್ತಾರೆ, ಒಂದು 15 ಮಂದಿ ಸೇರಿಕೊಂಡು ಹಳೆ ವಿದ್ಯಾರ್ಥಿಗಳಂತೂ ಮಾಡ್ತಾರೆ. ಬಹುಶಃ ನಾನು ಹಳೆ ವಿದ್ಯಾರ್ಥಿಗಳು ಹಮ್ಮಿಕೊಂಡ ಕಾರ್ಯಕ್ರಮ MS ಮಲಾರ್ರವರ ಸನ್ಮಾನದ ಹಳೆ ವಿದ್ಯಾರ್ಥಿಗಳು ಹಮ್ಮಿಕೊಂಡಂಥ ಕಾರ್ಯಕ್ರಮದಲ್ಲಿ ಬಹುಶಃ 2ನೇ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಮೊನ್ನೆ ಇದಕ್ಕಿಂತ ಮುಂಚಿತವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಶ್ರೀಶೋರಲ್ಲಿ, ಬಹಳಷ್ಟು ಉತ್ತಮವಾದಂಥ ಕಾರ್ಯಕ್ರಮ. ಇದು 2ನೇ ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಳ್ತಾ ಇದ್ದೀರಿ, ಇದು ಉತ್ತಮ ರೀತಿಯಿಂದ ನೀವು ಆಗಬೇಕು ಅಂತ. ಇದು ಏನನ್ನು ತೋರಿಸ್ತದೆ ಅಂತ ಹೇಳಿದರೆ, ನಮಗೆ ಅಧ್ಯಾಪಕರುಗಳ ಮೇಲೆ ಇರುವಂಥ ಒಂದು ಆ ಗೌರವ ಭಾವನೆಯನ್ನು ತೋರಿಸ್ತೇವೆ. ನಾವು ಕೊಡುವಂಥ ಏನಿದೆ, ಹಣ್ಣು ಹಂಪಲಿದೆ, ಮೆಮೆಂಟೋ ಇದೆ, ಪೇಟ ಇದೆ, ಅದು ಇದು ಸನ್ಮಾನ ಅಲ್ಲ. ನಾವೀಗ ಒಟ್ಟಿಗೆ ಕೂತ್ಕೊಂಡು ಸರ್ ನಿಮಗೆ ಸಿಕ್ಕಿದಲ್ಲ ಅಂತ ಸಂತೋಷ ಪಟ್ಟುಕೊಳ್ಳೋದುಂಟಲ್ಲ, ಅದು ನಿಜವಾದಂಥ ಸನ್ಮಾನ. ಅದನ್ನು ಇವತ್ತು ನೀವು ಹಳೆ ವಿದ್ಯಾರ್ಥಿಗಳು ಮಾಡಿದ್ದೀರಿ ಅಂತ ಹೇಳಲಿಕ್ಕೆ ನಾನು ಬಹಳಷ್ಟು ಹೆಮ್ಮೆ ಪಟ್ಟುಕೊಳ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ, ಈ ಶಾಲೆಯಲ್ಲಿ ಎಲ್ಲ ನಾವು ಹೇಳಿಕೊಳ್ಬೇಕು ಅಂತ ಹೇಳಿದರೆ,
ಅನುದಾನಿತ ಶಾಲೆ ಪ್ರಾರಂಭ ಆಗುತ್ತೆ. ಪ್ರಾರಂಭವಾದರೆ 5 ವರ್ಷ ಅವರೇ ನಡೆಸಬೇಕು ಕಮಿಟಿಯವರು. ಈಗ 5 ವರ್ಷ ಅಂತಿಲ್ಲ, ಈಗ ಎಷ್ಟು ವರ್ಷವಾಗ್ಬೋದು. ಅದು ಇಲ್ಲಿ ಟಿಪ್ಪು ಸುಲ್ತಾನ್ ಪ್ರೌಢಶಾಲೆ ನಮ್ಮ ಪ್ರೈಮರಿ ಶಾಲೆ ಪ್ರಾರಂಭವಾದಾಗ, ಟಿಪ್ಪು ಸುಲ್ತಾನ್ ಪ್ರೈಮರಿ ಶಾಲೆ ಪ್ರಾರಂಭವಾದಾಗಲೂ ಆ ನಿಯಮ ಇತ್ತು. 5 ವರ್ಷ ಅವರು ನಡೆಸಬೇಕು ಮತ್ತು ಗೌರ್ಮೆಂಟ್ ಸಂಬಳ ಸಿಗುವುದು ಒಂದು. ಹೈಸ್ಕೂಲಿಗೆ ಬರುವಂಥ ಸಮಯದಲ್ಲಿ ಅದು ಹೋಯ್ತು. ಯಾವಾಗ ಅವರು ಕೊಡ್ತಾರೆ ಆಗ ನಾವು ತಗೊಳ್ಬೇಕು ಅಂತ. ಸಾಧಾರಣ ಒಂದು 25-26 ವರ್ಷದವರೆಗೆ ಅನುದಾನ ರಹಿತವಾಗಿತ್ತು. ಆ ಅನುದಾನ ರಹಿತ 25-26ರಲ್ಲಿ ಮೊದಲಿನ ಕೆಲವು ವರ್ಷಗಳು ಅವರ ನೇತೃತ್ವದಲ್ಲಿ ಅಥವಾ ಅವರ ನಾಯಕತ್ವದಲ್ಲಿ, ಮಲಾರ್ ಅವರ ನಾಯಕತ್ವದಲ್ಲಿ ಪ್ರೌಢಶಾಲೆ ಇರಲಿಲ್ಲ. ಆಗ ನಿಮಗೂ ಗೊತ್ತಿರ್ಬೋದು. ಅದರ ನಂತರ ಆಡಳಿತ ಮಂಡಳಿಯು ಇದಕ್ಕೆ ಒಂದು ಸಮರ್ಥಕವಾದಂಥ ನಾಯಕತ್ವ ಸಿಗಬೇಕು ಎಂಬಂಥ ದೃಷ್ಟಿಯಿಂದ ಹೈಸ್ಕೂಲನ್ನು ಸಹ MH ಮಲಾರ್ ಅವರ ಕೈಗೆ ನೀಡಿತು. ಆ ನೀಡಿದ ಮೇಲೆ ಅನುದಾನ ರಹಿತವಾಗಿ ಆ ಕಾಲದಲ್ಲಿದ್ದದ್ದು ನಮ್ಮ ಮಾಜಿ ಸಂಚಾಲಕರಿಗೆ ಗೊತ್ತಿದೆ. ಸೈಯದ್ ಮದನಿ ದರ್ಗಾದ ವತಿಯಿಂದ ಅಲ್ಲಿಯ ಹಣವನ್ನು ಡಬ್ಬಿಯನ್ನು ಎಣಿಸಿ ಆ ಕೊಡುತ್ತಿದ್ದಂಥ ಪ್ರಸಾದ ನಮ್ಮಲ್ಲಿ ಏನು ಶೀರಣಿ ಅಂತ ಹೇಳ್ತೇವೆ, ಪ್ರಸಾದ. ನಾವು ಯಾವಾಗಲೂ ಟೀಚರ್ನವ್ರಿಗೆ ಹೇಳಿಕೊಂಡು, ನೋಡಿಮ್ಮ, ಸಂಬಳ ಕಡಿಮೆ ಇರ್ಬೋದು, ಸಂಬಳ ಕಡಿಮೆ ಅಂತೇಳಿ ನೀವು ನೆನೆಸ್ಕೊಳ್ಬೇಡಿ, ಅದರಲ್ಲಿ ಒಂದು ಬರ್ಕತ್ತಿದೆ. ಯಾಕೆಂತ ಹೇಳಿದರೆ ಇದು ಅಲ್ಲಿಂದ ಬರುವಂಥ ಪ್ರಸಾದ. ಆ ಪ್ರಸಾದವನ್ನು ನಿಮಗೆ ಕೊಡ್ತಾ ಇದ್ದೇವೆ, ಸಂಬಳ ಕಡಿಮೆ ಅಂತ ನೆನೆಸ್ಬೇಡಿ ಅಂತ. ಅದರಲ್ಲಿ ಅವರಿಗೂ ರಹಮತ್ತಿತ್ತು. ಯಾಕೆ ನಾವು ಹೇಳಬೇಕು ಅಂತೇಳಿ, ನಾವು 300 ರೂಪಾಯಿಗೆಲ್ಲ ಸಂಬಳಕ್ಕೆ ಸೇರಿದವು. 300 ರೂಪಾಯಿ ನಾನು ಸಂಬಳಕ್ಕೆ ಸೇರಿದವು. 300 ರೂಪಾಯಿ 300 ರೂಪಾಯಿ ಸಂಬಳಕ್ಕೆ ಸೇರಿದಾಗ ನಾವು ಒಂದು ತಿಂಗಳಿನಲ್ಲಿ 50 ರೂಪಾಯಿ ಉಳಿತಾ ಇತ್ತು. ಇವತ್ತು ನಮಗೇನಾಗಿದೆ ಅಂತ ಹೇಳಿದ್ರೆ, ಅಲ್ಲಾಹನ ಅನುಗ್ರಹದಿಂದ ಅದರ 10 ಪಾಲು ಜಾಸ್ತಿ ಇದ್ದರು ಅಥವಾ ಅದರ 100 ಪಾಲು ಜಾಸ್ತಿ ಇದ್ದರು, ಕೊನೆಗಾಗುವಾಗ ಸಾಲ, ತಿಂಗಳ ಕೊನೆಗಾಗುವಾಗ ಸಾಲ. ಅದು ನಮ್ಮ ದರ್ಗದಿಂದ ಬರುವಂಥ ಹಣ ಅಲ್ಲ, ಅದು ಸರ್ಕಾರದಿಂದ ಬರುವಂಥ ಹಣ. ಅದರಿಂದ ಆ ರೀತಿಯಲ್ಲಿ ಇರ್ತೇವೆ. ಆ ಸಮಯದಲ್ಲಿ ಅವರ ನಾಯಕತ್ವ ಪಡೆದಂಥ ಸಮಯದಲ್ಲಿ ಹ್ಯಾಟ್ರಿಕ್ ಆಗಿ ಕೆಲವು ವರ್ಷಗಳು 100% ರಿಸಲ್ಟ್ ಬಂದಿದೆ. 100% ಫಲಿತಾಂಶವನ್ನು SSLCಯಲ್ಲಿ ಇಲ್ಲಿ ದಾಖಲಿಸಿದ್ದಾರೆ ಅಂತೇಳಿ ಹೇಳಲಿಕ್ಕೆ ನಾನು ಸಂತೋಷ ಪಟ್ಕೊಳ್ತೇನೆ. ಅದು MH ಮಲಾರ್ ಅವರ ನಾಯಕತ್ವ. ಆ ಸಮಯದಲ್ಲಿಯೂ ನಮ್ಮಲ್ಲಿ ಶಾಲೆಗಳಿತ್ತು. BM ಶಾಲೆ ಇತ್ತು, ಭಾರತೀಯ ಹೈಸ್ಕೂಲ್ ಇತ್ತು, ಮದನಿ ಇತ್ತು, ಸೈಂಟ್ ಸೆಬಸ್ಟಿಯನ್ ಇತ್ತು. ಈ ಎಲ್ಲ ಹೈಸ್ಕೂಲುಗಳು ಸರ್ಕಾರದಿಂದ ಸಂಬಳ ಪಡೆಯುತ್ತಿರುವಂಥ ಶಾಲೆಗಳು, ಅಧ್ಯಾಪಕರುಗಳು. ಆದರೆ ಅಲ್ಲಿ 100% ಬರಲಿಲ್ಲ. ಇಲ್ಲಿ ಯಾಕೆ ಬಂತು ಅಂತೇಳಿದರೆ, ಅವರ ಸಮರ್ಥಕವಾದಂಥ ನಾಯಕತ್ವ, ಅಧ್ಯಾಪಕರಲ್ಲಿರುವಂಥ ನಿಯತ್ತು, ಅವರಲ್ಲಿರುವಂಥ ನಮ್ಮ ವಿದ್ಯಾರ್ಥಿಗಳು ಮತ್ತು ನಮಗೂ ಒಂದು ಇದರಿಂದ ಏನಾದರೂ ಮುಂದಿನ ದಿವಸಗಳಲ್ಲಿ ಏನಾದರೂ ಪ್ಲಸ್ ಪಾಯಿಂಟ್ ಆಗ್ಬೋದು ಎಂಬಂಥ ನಿಯತ್ತಿನಿಂದಾಗಿ 100% ಕೊಟ್ಟಂಥ ಒಂದು ವ್ಯವಸ್ಥೆಗೆ ನಾಯಕತ್ವವನ್ನು ನೀಡಿದವರು MH ಮಲಾರ್ ಅವರು. ಅದನ್ನು ಗುರುತಿಸಿಕೊಂಡು ಅಂದಿನ ಕರ್ನಾಟಕ ರಾಜ್ಯದ ಶಿಕ್ಷಣ ಮಂತ್ರಿಯವರಾಗಿದ್ದಂಥ ಸನ್ಮಾನ್ಯ ಶ್ರೀ ಗೋವಿಂದೇಗೌಡರವರು ಈ ಶಾಲೆಗೆ ಉತ್ತಮ ಶಾಲೆ ಎಂಬಂಥ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ ಎಂಬುದನ್ನು ಸಹ ನಾವು ನೆನಪಿಟ್ಕೊಳ್ಬೇಕಾಗಿದೆ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇದು MH ಮಲಾರ್ ಅವರ ಒಬ್ಬರ ಪ್ರಯತ್ನ ಅಲ್ಲ. ಇದಕ್ಕೆ ಆವತ್ತು ನೀವು ಹಳೆ ವಿದ್ಯಾರ್ಥಿಗಳಾಗಿದ್ದುಕೊಂಡು ನೀವು ನೀಡಿದಂಥ ಆ ಪ್ರೇರಣೆ, ನೀವು ಅವರಿಗೆ ಕೊಟ್ಟಂಥ ಪುಷಪ್, ನೀವು ಅವರಿಗೆ ಕೊಟ್ಟಂಥ ಬ್ಯಾಕ್ಗ್ರೌಂಡ್, ಇದರ ಸಹಕಾರದಿಂದ ಆಗಿದೆ ಅಂತ ಹೇಳಿದರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ಯಾಕೆ ನೋಡುವ, ನಿಮಗೆ ಗೊತ್ತಿರ್ಬೋದು, ನಾವೊಮ್ಮೆ ಸ್ಕೌಟಿಂಗ್ ಮಾಡಿದೆವು, ರಾತ್ರಿ ಪಟಾಕಿ ಸಿಡಿದೆವು, ಮರುದಿವಸ ಏನೆಲ್ಲ ಆಯಿತು ಅದು ಕೆಲವೊಮ್ಮೆ. ಆದರೆ ಏನಾಯಿತು, ಆ ನಿಮ್ಮಲ್ಲಿರುವಂಥ ಆ ಸಾಮಾಜಿಕವಾದಂಥ ಬದ್ಧತೆಯಿಂದಾಗಿ ಅಲ್ಲಿಗೆ ಹೋಯಿತು. ಇದು ನಮ್ಮ ಕಾರ್ಯಕ್ರಮ, ಇದು ನಮ್ಮ ಚಟುವಟಿಕೆ, ಈ ಚಟುವಟಿಕೆಗಳು ಇಷ್ಟೇ ಅಲ್ಲ, ಇದು ಎಂಥ ವಿಸ್ತಾರವಾಗಿ ನಡೆಯುವಂಥ ಕಾರ್ಯಕ್ರಮ, ಇದು ರಾಷ್ಟ್ರ ಮಟ್ಟದಲ್ಲಿ ನಡೆಯುವ ಕಾರ್ಯಕ್ರಮ ಅಂತೇಳಿ ಅವರಿಗೆ ನೀವು ವಿವರಿಸಿದ ಕಾರಣ ನಮ್ಮ ಊರಿನಲ್ಲಿ ಶಾಂತವಾಯಿತು. ಇಲ್ಲದಿದ್ದರೆ ರಾತ್ರಿ ಹೊತ್ತಿನಲ್ಲಿ ಪಟಾಕಿ ಬಿಡೋದು, ಅದು ಮಾಡುವುದು, ಇದು ಮಾಡುವುದು ಎಂಬಂಥ ಒಂದು ರಾದ್ಧಾಂತಕ್ಕೆ ಸಹ ಕಾರಣವಾಗಿದೆ. ಆದರೆ ಇದೆಲ್ಲವನ್ನ ಬಹಳಷ್ಟು ಶಾಂತ ಚಿತ್ತದಿಂದ ನಾಯಕತ್ವದ ಸಂಪೂರ್ಣವಾದಂಥ ಗುಣವನ್ನು ತನ್ನಲ್ಲಿ ತೊಡಗಿಸಿಕೊಂಡು ಅದನ್ನು ನಿಭಾಯಿಸಿಕೊಂಡು ಇವತ್ತು ಸಾಧಾರಣ 30-35 ವರ್ಷದವರೆಗೆ ಒಂದೇ ಶಾಲೆಯಲ್ಲಿ ಅದೇ ಗೌರವದೊಂದಿಗೆ ಉತ್ತಮ ಸೇವೆಯನ್ನು ಸಲ್ಲಿಸಿದಂಥ MH ಮಲಾರ್ ಅವರ ಆ ಒಂದು ದೂರದೃಷ್ಟಿ ಮತ್ತು ಅವರಲ್ಲಿರುವಂಥ ಬದ್ಧತೆ ಇದಕ್ಕೆ ಕಾರಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ನಾವು ಎಲ್ಲಿ ನೋಡಿದಾಗಲೂ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಬಹಳಷ್ಟು ಉತ್ತಮವಾದಂಥ ಒಂದು ವ್ಯವಸ್ಥೆಯೊಟ್ಟಿಗೆ ಈ ಕಾರ್ಯಕ್ರಮಗಳನ್ನು, ಈ ಶಾಲೆಯನ್ನು ಅವರು ಇಟ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಅವರ ಪ್ರತಿ ಒಂದು ಕಾರ್ಯಕ್ರಮ ಅದು ಅಚ್ಚುಕಟ್ಟುತನದಿಂದ ಕೂಡಿರುತ್ತದೆ. ಅದು ವಿದ್ಯಾರ್ಥಿಗಳಿಗಾಗಲಿ ಯಾವುದೇ ಇದಕ್ಕಾಗಲಿ. ಮತ್ತೊಂದು ಏನು ಅಂತ ಹೇಳಿದರೆ, ಕೆಲವೊಮ್ಮೆ ನಾವು ಅವರನ್ನು ನೋಡುವಾಗ ಯಾವುದೇ ಸಂದರ್ಭದಲ್ಲಿ ಕಾನೂನು ತಪ್ಪಿ ಹೋಗುವವರಲ್ಲ. ಆ ಚೌಕಟ್ಟಿನ ಒಳಗೆ ಏನನ್ನಾದರೂ ಮಾಡಲಿಕ್ಕೆ ಸಾಧ್ಯತೆ ಇದ್ದರೆ ಅದನ್ನು ಮಾಡಿಕೊಂಡು ಎಲ್ಲ ವ್ಯವಸ್ಥೆಗಳಲ್ಲೂ ತನ್ನ
ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವಂಥ ಒಂದು ಜಾಯಮಾನವನ್ನು ಇಟ್ಟುಕೊಂಡವರಾಗಿದ್ದಾರೆ MS ಮಲಾರ್ ಅವರು ಅಂತ ಹೇಳುತ್ತಾ, ಅವರ ಮುಂದಿನ 2 ವರ್ಷದ ಶೈಕ್ಷಣಿಕ ಜೀವನವನ್ನು ಅಲ್ಲಾಹನು ಉತ್ತಮಪಡಿಸಲಿ. ಅವರ ಕುಟುಂಬಕ್ಕೆ ಮತ್ತು ಅವರ ಎಲ್ಲ ವ್ಯವಸ್ಥೆಗಳಲ್ಲಿಯೂ ಅವರ ಆಶಯಗಳೊಂದಿಗೆ ಸಂತೃಪ್ತಿಯನ್ನು ಅಲ್ಲಾಹನು ನೀಡಲಿ ಅಂತೇಳಿ ಹಾರೈಸುತ್ತಾ, ಉತ್ತಮವಾದಂಥ ವ್ಯವಸ್ಥೆಯನ್ನು ಮಾಡಿದಂಥ ನಿಮಗೆ ಧನ್ಯವಾದವನ್ನು ಸಲ್ಲಿಸ್ತಾ, ಈ ಒಂದು ಬಂಧ, ಈ ಒಂದು ಪ್ರೇಮ, ಈ ಒಂದು ಸೌಹಾರ್ದತೆ, ಈ ಒಂದು ನಿಮ್ಮ ವಿಶಾಲ ಹೃದಯತೆಯನ್ನು ನೀವು ಮುಂದುವರಿಸಿಕೊಂಡು ಹೋಗಿ, ಶಾಲೆಯಲ್ಲಿರುವಂಥ ನಿಮ್ಮ ಬಂಧನವನ್ನು ನೀವು ಇನ್ನೂ ಗಟ್ಟಿಪಡಿಸಿಕೊಳ್ಳಿ ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿಸಿ, ಅಲ್ಲಾಹನ ದಿವ್ಯ ನಾಮದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದೇನೆ ಅಂತೇಳಿ ಘೋಷಿಸ್ತಾ ಅವಕಾಶಕ್ಕೆ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಂ ಅಲೈಕುಂ. ಸರ್, ಈ ಕಾರ್ಯಕ್ರಮಕ್ಕೆ ನಾವು ಸಚಿವರನ್ನು ಕರಿಬಹುದಿತ್ತು. ಯಾವುದಾದ್ರು ಸಚಿವರು ಬರ್ತಿದ್ರು, ದೊಡ್ಡ ಅಧಿಕಾರಿಗಳು ಬರ್ತಿದ್ರು. ರಾತ್ರಿ ನಾನೊಬ್ಬರ ಅಧಿಕಾರಿಗಳಿಗೆ BOಗೆ ಫೋನ್ ಮಾಡಿದ್ದೆ, ಪ್ರಭಾರ BOಗೆ. ಅವರು ಹೇಳಿದರು ಸಾಧ್ಯವಾದರೆ ಇವತ್ತು ಬರ್ತೇನೆ ಅಂತ ಹೇಳಿದ್ದಾರೆ. ಅವರಿಗೆ ಇವತ್ತು CET ಪರೀಕ್ಷೆ ಆಗ್ತಾ ಉಂಟು. ಕರೆ ಮಾಡಿದರೆ ಬರ್ತಾರೆ, ಅತಿಥಿಗಳು ಬರ್ತಾರೆ, MLAಗಳು ಬರ್ತಾರೆ. ಆದರೂ ಸಹ ಯಾರನ್ನೂ ಕರೆಯಲಿಲ್ಲ. ಯಾಕೆಂತ ಹೇಳಿದರೆ ಇದು ಅಚ್ಚುಕಟ್ಟಿನಲ್ಲಿ ಆಗಬೇಕಾದ ಕಾರ್ಯಕ್ರಮ. ಸ್ವಲ್ಪ ಮಂದಿ ಸಾಕು. ಈಗ ನಾವು COVID-19 2020ಯಲ್ಲಿದ್ದೇವೆ, ಜನ ಸೇರಲಿಕ್ಕೆ ಇಲ್ಲ. ಇನ್ನು 1921 ಆಗುವಾಗ ಏನಾಗ್ತದೆ ಗೊತ್ತಿಲ್ಲ, ಜನ ಸೇರಲಿಕ್ಕೆ ಇಲ್ಲ. ಹಾಗಾಗಿ ಅಚ್ಚುಕಟ್ಟಾಗಿ ಅದಕ್ಕಾಗಿ ನಮಗೆ KMK ಸಾರ್ ಅವರು ಉದ್ಘಾಟನಾ ಭಾಷಣ ಮಾಡಬೇಕಿತ್ತು, ಮಾಡಿದ್ದಾರೆ. KMK ಸಾರ್ ಅವರು ಇಲ್ಲಿ ಹಳೆ ವಿದ್ಯಾರ್ಥಿಯಲ್ಲಿ ಗೊತ್ತುಂಟು, ಆದರೆ ಇಲ್ಲಿ ಹೊಸ ವಿದ್ಯಾರ್ಥಿಯಲ್ಲಿ ಗೊತ್ತಿಲ್ಲ. ಅವರು ಹೀಗೆ ಹಾಗೆ ಕಾಣ್ತದಲ್ಲ, ಅವರು ಅವತ್ತಿನಿಂದ ಒಂದು ಶಿಸ್ತುಬದ್ಧ ವ್ಯಕ್ತಿ. ಅವತ್ತು ಹಳೆ ವಿದ್ಯಾರ್ಥಿಗಳು ಗೊತ್ತಿದೆ, KMK ಸಾರ್ ಇಲ್ಲಿ ಬರುವಾಗ ಎಲ್ಲ ಹಳೆ ಅವತ್ತ ವಿದ್ಯಾರ್ಥಿಗಳು ನಾನು ಸಹ ಸೇರಿ ಅವರಿಗೆ ನಾವು ಬೈತಾ ಇದ್ದದ್ದು, ಇವರು ಎಲ್ಲಿ ಬಂತ ಅಂತ. ಅಂದರೆ ಅವರು ಬಂದರೆ ಇಲ್ಲಿ ಶಿಸ್ತುಬದ್ಧವಾಗಿ ಏನಾದರೂ ಒಂದು ಲೋಪವನ್ನು ಹೇಳಿ MS ಸಾರಿಗೆ ಹೇಳುವುದು, ನಂತರ ಪೆಟ್ಟು ಬಿಡುವುದು. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಇಲ್ಲಿ ಇವರಿಗೆ ಗೊತ್ತಿಲ್ಲ, ಈಗ ಹೊಸ ವಿದ್ಯಾರ್ಥಿ ಗೊತ್ತಿರಬೇಕಲ್ಲ, ಅದಕ್ಕಾಗಿ ನಾನು ಹೇಳಿದ್ದು. ಮತ್ತೊಂದು ವಿಷಯ ಅಂದರೆ KMK ಸಾರ್ ತಾಲೂಕು ಅಧ್ಯಕ್ಷರಲ್ಲ ಅನುದಾನಿತ ಜಿಲ್ಲಾ ಅಧ್ಯಕ್ಷರು, ಅನುದಾನಿತ ಶಾಲಾ ಶಿಕ್ಷಕರ ಜಿಲ್ಲಾಧ್ಯಕ್ಷರು ಯಾವಾಗಲೂ ಅವರೇ ಆಗುದು. ಹೇಗೆ ಗೊತ್ತಾ, ಅವರು ಚೊರಪಟ್ಟು ಮನುಷ್ಯ ಅಂತ. ಹೇಗೆಂದು ಹೇಳಿದರೆ ಶಿಕ್ಷಕರು ಯಾವಾಗಲೂ ಸರ್ಕಾರದ ವಿರುದ್ಧ ಮಾತಾಡಲಿಕ್ಕಿಲ್ಲ ಹೆಚ್ಚಾಗಿ. ಇವರು ಅನುದಾನದ ಶಾಲೆಯಲ್ಲಿ ಯಾವಾಗ ನೋಡಿ ನಮಗೆ ಹೇಳಿಕೆಗಳು ಬರ್ತಾ ಇರ್ತವೆ. ಎಲ್ಲಿ ಪ್ರತಿಭಟನೆಗಳು ಸಭೆಗಳಿರುವಾಗ ಇವರು ಕ್ರಾಂತಿಯುತ ಭಾಷಣ, ನಮಗೆ ಏನು ಸರ್ಕಾರದ ಅನುದಾನ ಬರ್ತಾ ಇಲ್ಲ, ಅದು ಬರಬೇಕು ಅಂತ ಸರ್ಕಾರದ ವಿರುದ್ಧ ಮಾತಾಡುವಂಥವ್ರು ಶಿಕ್ಷಕರಿದ್ದರೆ ಅವರು ಮಾತ್ರ ಅಂತ ನಾನು ಕಂಡುಕೊಂಡ ಹಾಗೆ. ಆದರೆ ಯಾರು ಮಾತಾಡೋದಿಲ್ಲ. ಹೇಗೆಂದರೆ ಮತ್ತೆ ನಮಗೆ ಏನಾದರೂ ಪ್ರಶಸ್ತಿ ತಪ್ಪಬಹುದು ಅಥವಾ ಅಂಥದ್ದೆಲ್ಲ ವಿಷಯಗಳು ಇರ್ತದೆ, ನಾವು ಪತ್ರಿಕೆಯಲ್ಲಿ ವೃತ್ತಿಯಲ್ಲಿ ನಾವು ಕಂಡುಕೊಂಡಂಥದ್ದು. ಹಾಗಿರುವಾಗ ಧನ್ಯವಾದಗಳು ಸಹ. ತಾವು ಶಾಲೆಯ 3 ವಾರ ರಜೆ ಘೋಷಿಸಲಾಗಿದೆ, ಆದರೂ ಸಹ ತಾವು ಮನೆನಾಡಿಯಿಂದ ಇಲ್ಲಿಗೆ ಬಂದು ತಾವು ಜೊತೆಯಾಗಿರುವಂಥವರಿಬ್ಬರೂ ಸಹ ನಿಮ್ಮ ಆತ್ಮೀಯ ಸ್ನೇಹಿತರ ಪರವಾಗಿ ಮಾತನಾಡಿದ್ದೀರಿ. ನಮ್ಮನ್ನೆಲ್ಲರೂ ನೀವು ಸಂತುಷ್ಟಗೊಳಿಸಿದ್ದೀರಿ. ಧನ್ಯವಾದ. ಅಭಿನಂದನಾ ಭಾಷಣಕ್ಕಾಗಿ ನಾವು ಇಲ್ಲಿನ ಫಸ್ಟ್ ಬ್ಯಾಚ್ ವಿದ್ಯಾರ್ಥಿ ಯಾಸರ್ ಅರಫಾತ್ ಅವರನ್ನು ವೇದಿಕೆಗೆ ಆಹ್ವಾನಿಸ್ತೇವೆ.
ವಲಾ ಅಲಿಹಿ ವಸಹ್ಬಿಹಿ ಅಜ್ಮೈನ್. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಇವತ್ತಿನ ಈ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮೆಲ್ಲರ ಗೌರವಾರ್ಹರು ಆಗಿರುವಂತಹ ಜನಾಬ್ ಅಬ್ಬಾಸ್ ಹಾಜಿ ಅವರೇ, ಕೆಲವರನ್ನು ಈವರೆಗೆ ನೋಡಲೇ ಇಲ್ಲ ನಾನು. ಯಾವಾಗಲೂ ನೆನಪಾಗ್ತಾ ಇತ್ತು ಒಮ್ಮೆ ನೋಡಬೇಕು, ಮಾತಾಡಬೇಕು ಅಂತ. ಅದಕ್ಕೆ ಎಲ್ಲದಕ್ಕೂ ಒಂದು ಇವತ್ತು ಅವಕಾಶ ಆಗಿದ್ದು ನಮ್ಮ ಅಧ್ಯಾಪಕರಾಗಿರುವಂತಹ ಎಚ್ ಮಲಾಲ್ರವರು. ನಾನು ಭಾವಿಸ್ತೇನೆ ಎಚ್ ಮಲಾಲ್ರವರು ಅವರನ್ನು ಓರ್ವ ಅಧ್ಯಾಪಕ ಅಂತ ಹೇಳುವುದಕ್ಕಿಂತ ಓರ್ವ ಶಿಲ್ಪಿ, ಓರ್ವ ಆರ್ಟಿಸ್ಟ್ ಅಂತ ಹೇಳುವುದು ಹೆಚ್ಚು ಸೂಕ್ತವಾಗ್ಬೋದು. ಯಾಕಂತ ಹೇಳಿದರೆ ನಾವು ಈ ಶಾಲೆಗೆ ಬಂದಾಗ ಎಲ್ಲರೂ ನಾವು ಒಂದು ರಾ ಮೆಟೀರಿಯಲ್ ಆಗಿದ್ದೆವು, ಒಂದು ಬರಡು ಕಲ್ಲಿನ ಹಾಗೆ ಇದ್ದವರು ನಾವು. ನಮ್ಮನ್ನು ಯಾವ ರೀತಿ ಒಬ್ಬ ಶಿಲ್ಪಿ ಒಂದು ಬರಡು ಕಲ್ಲನ್ನು ಅದನ್ನು ಕೆತ್ತಿ ಅದಕ್ಕೆ ಒಂದು ಹೊಸ ರೂಪ ನೀಡ್ತಾನೋ, ಅದೇ ರೀತಿ ನಮ್ಮನ್ನು ಅವರು ಬೆಳೆಸಿದ್ದಾರೆ, ನಮಗೆ ಒಂದು ರೂಪ ಕೊಟ್ಟಿದ್ದಾರೆ. ಅದು ನನ್ನ ಜೀವನದಲ್ಲಿ ನನಗೆ ಅನೇಕ ಸಲ ಎಚ್ ಮಲಾರ್ರನ್ನು ನಾನು ನೆನಪಿಸಿದ್ದೇನೆ. ಪ್ರಥಮವಾಗಿ ನಾನು ಈ ಶಾಲೆಗೆ ಬಂದಾಗ, 8ನೇ ತರಗತಿಗೆ ಬಂದಾಗ, ನನ್ನ ಶಾಲಾ ಅಧ್ಯಾಪಕರಾಗಿರಲಿಲ್ಲ, ನನ್ನ ಸ್ಕೌಟ್ ಮಾಸ್ಟರ್ ಆಗಿದ್ದರು ಅವರು. ಫಸ್ಟ್ ಇವರನ್ನು ಭೇಟಿಯಾದಾಗ ಹೆಸರು ಏನು ಅಂತ ಕೇಳಿದರು. ಯಾಸಿರ್ ಅರಾಫತ್ ಅಂತ ಹೇಳಿದೆ ನಾನು. ನನ್ನ ಹೆಸರು ಯಾಸಿರ್ ಅರಾಫತ್ ಹಸನ್, ಕರೆಯುವುದು ಯಾಸಿರ್ ಅರಾಫತ್ ಅಂತ. ಅವಾಗ ಯಾಸಿರ್ ಅರಾಫತ್ ಅಂತ ಹೇಳಿದಾಗ ತಟ್ಟನೆ ಕೇಳಿದರು ಅವರು, ನಿನ್ನನ್ನು ನಾನು ಯಾಸಿರ್ ಕರೀಲ ಅಥವಾ ಅರಾಫತ್ ಕರೀಲ ಅಂತ. ನನಗೆ ಏನು ಕರೆದ್ರು ಏನು ವ್ಯತ್ಯಾಸ ಆಗಲಿಕ್ಕಿಲ್ಲ. ಆದರೂ ಅವ್ರು ಹೇಳಿದರು, ನಾನು ನಿನ್ನನ್ನು ಅರಾಫತ್ ಕರೀತೇನೆ, ಆಗ್ಬೋದಾ ಅಂತ. ಆವಾಗಲೇ ನಾನು ತುಂಬ ಇಂಪ್ರೆಸ್ ಆದೆ. ನನ್ನ ಲೈಫಲ್ಲಿ ಆ ರೀತಿ ನನ್ನನ್ನು ಒಂದು ಕನ್ಸಿಡರ್ ಮಾಡಿದವರು, ನನ್ನನ್ನು ಒಂದು ಗೌರವಿಸಿದವರು, ಯಾಕಪ್ಪ ಇವರು ಇಷ್ಟು ನನ್ನ ಬಗ್ಗೆ ಇಷ್ಟು ಕಾಳಜಿ ವಹಿಸ್ತಾರೆ, ನನ್ನ ಹೆಸರಿನ ಬಗ್ಗೆ, ನನ್ನ ಯಾವ ಹೆಸರಿನಲ್ಲಿ ಕರೆದರೆ ನನಗೆ ಗೌರವ, ನನಗೆ ಪ್ರೀತಿ ಅಂತ ಇವರು ನನ್ನ ಬಗ್ಗೆ ಅಷ್ಟು ಒಂದು ಕಾಳಜಿ ವಹಿಸಿದ್ದಾರಲ್ವ ಅಂತ ಆವಾಗಲೇ ತುಂಬ ನಾನು ಇಂಪ್ರೆಸ್ ಆಗಿತ್ತು. ಆ 3 ವರ್ಷದಲ್ಲಿ ನಾನು ಇವರ ಕೆಳಗೆ ಸ್ಕೌಟ್ನಲ್ಲಿದ್ದೆ. ನನಗೆ ಒಂದು ರೀತಿಯ ಒಂದು ಮಾತೃ ವಾತ್ಸಲ್ಯ ನನಗೆ ಇವಿಂದ ಸಿಕ್ಕಿತ್ತು. ಇವರ ನೇಚರ್ ಒಂದು ತಾಯಿಯ ಆ್ಯಟಿಟ್ಯೂಡ್ ಆಗಿತ್ತು, ತಾಯಿಯ ನೇಚರ್ ಆಗಿತ್ತು ಇವರದ್ದು. ಇವಾಗಲೂ ಅನೇಕ ಸಲ ನನಗೆ ಇವರು ಕರೆದ ಹಾಗೆ ಆಗ್ತದೆ ನನಗೆ, ಅರಫತ್ 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 ಅಂತ. ಅಂದರೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ನಾವು ತಪ್ಪಿದಾಗ ನಮ್ಮನ್ನು ಯಾವ ರೀತಿ ತಾಯಿ ತನ್ನ ಮಕ್ಕಳನ್ನು ಎಷ್ಟು ಪ್ರೀತಿಯಿಂದ ಕರೆಕ್ಷನ್ ಮಾಡ್ತಾರೋ, ತಿದ್ದುತ್ತಾರೋ, ಅದೇ ರೀತಿ ನಮ್ಮನ್ನು ಇವರು ತಿದ್ದಿದ್ದಾರೆ. ಇವರ ಆ ಒಂದು ಲೈಫೇ ನಮಗೆ ಒಂದು ಮಾದರಿ ಹಾಕಿದ್ದು. ಅಂದರೆ ಇವರ ಶಿಸ್ತು, ಇವರ ಆ ನಡತೆ, ಇವರ ಆ ಮಾತು, ಇವರ ಆ ಪ್ರೀತಿ, ಇವರು ನಮಗೆ ಕೊಟ್ಟಂತಹ ಗೌರವ, ನಮ್ಮನ್ನು ಮೋಟಿವೇಟ್ ಮಾಡಿದ್ದು, ನಮಗೆ ಧೈರ್ಯ ಕೊಟ್ಟಿದ್ದು. ಇವತ್ತು ನಾನು ಒಂದು ರಾಷ್ಟ್ರೀಯ ಮಟ್ಟದ ಸಂಘಟನೆಯ ರಾಜ್ಯ ಮಟ್ಟದ ನಾಯಕನಾಗಿ ನಾನು ಬೆಳೆದಿದ್ದೇನೆ. ಅದಕ್ಕೆ ಇವತ್ತು ಕಾರಣ ನನ್ನ ಎಚ್ ಮಲಾರ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಂದರೆ ಆ ಮೋಟಿವೇಶನ್, ಆ ಧೈರ್ಯ, ಆ ನಾಯಕತ್ವ ಗುಣವನ್ನು ನನ್ನಲ್ಲಿ ಇವರು ಬೆಳೆಸಿದ್ದಾರೆ. ನಾನು ಯಾವಾಗಲೂ ಹೇಳೋದು, ನಮ್ಮ ಮಕ್ಕಳನ್ನು ಸ್ಕೌಟಿಗೆ ಸೇರಿಸಬೇಕು ಮತ್ತು ಸ್ಕೌಟಲ್ಲಿ ಇಂತಹ ಅಧ್ಯಾಪಕರು ನಮಗೆ ಸಿಗಬೇಕು ಅಂತ. ಖಂಡಿತವಾಗಿಯೂ ಅದು ಕೇವಲ ಸ್ಕೌಟ್ನ ಮಕ್ಕಳಿಗೆ ಮಾತ್ರ ಅಲ್ಲ, ಅದು ಈ ಶಾಲೆಯಲ್ಲಿ ಇಲ್ಲಿಂದ ಕಲಿತು ಹೋದಂತಹ ಎಲ್ಲ ಮಕ್ಕಳನ್ನು ಅವರು ಕೆತ್ತಿ ಅವರನ್ನು ಒಂದು ಅತ್ಯುತ್ತಮ ಮನುಷ್ಯರಾಗಿ ಅವರು ಮಾಡಿ ಅವರನ್ನು ಹೊರಗೆ ಕಳಿಸಿದ್ದಾರೆ. ಇವತ್ತು ಅದರ ಪ್ರತಿಫಲವಾಗಿ ನಮ್ಮ ಪ್ರಥಮ ಬ್ಯಾಚಿನ ವಿದ್ಯಾರ್ಥಿ ಮೊಹಮ್ಮದ್ ರಿಯಾಜ್ ಇಂಡಿಯನ್ ಆರ್ಮಿಯಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿದ್ದಾರೆ. ಈ ದೇಶಕ್ಕಾಗಿ ಅವರು ಇವತ್ತು ಸೇವೆ ಮಾಡ್ತಾ ಇದ್ದಾರೆ. ನನಗೆ ಒಂದ್ಸಲ ಬಿಲೀವೇ ಮಾಡಲಿಕ್ಕೆ ಆಗಲಿಲ್ಲ. ನಾನು ಕೇಳಿದೆ ರಿಯಾಜೊಂದಿಗೆ, ಏನಪ್ಪ ನಿನಗೆ ಇಷ್ಟು ಮೋಟಿವೇಶನ್, ದೇಶ ಸೇವೆ ಮಾಡಬೇಕು? ಅದಕ್ಕೆ ಅವರು ಹೇಳಿದ್ದು, ನಮ್ಮ ಎಚ್ ಮಲಾರ್ ಅವರು ಬಾಲ್ಯದಿಂದಲೇ ಅವರು ನಮ್ಮನ್ನು ಹಾಗೆ ಬೆಳೆಸಿದ್ದಾರೆ ಅವರು.
ನಾನು ಭಾವಿಸ್ತೇನೆ ಈ ಬ್ಯಾರಿ ಸಮುದಾಯದಲ್ಲಿ ಇಷ್ಟು ದೇಶ ಸೇವೆಯಲ್ಲಿ ಇಷ್ಟು ಉನ್ನತ ಸ್ಥಾನವನ್ನು ಅಲಂಕರಿಸಿದ ಬೇರೊಬ್ಬ ಬ್ಯಾರಿ ವ್ಯಕ್ತಿ ಸಿಗಲಿಕ್ಕೆ ನಮಗೆ ಸಾಧ್ಯ ಇಲ್ಲ ರಿಯಾಜನ್ನು ಬಿಟ್ಟು. ಆ ಹೆಮ್ಮೆಯ ಪುತ್ರ, ನಮ್ಮೆಲ್ಲರ ಈ ಕಮ್ಯುನಿಟಿಯ ಹೆಮ್ಮೆಯ ಪುತ್ರವನ್ನು ಸೃಷ್ಟಿಸಿದ್ದು, ಬೆಳೆಸಿದ್ದು, ಆ ಸ್ಥಾನಕ್ಕೆ ತಲುಪುವ ಹಾಗೆ ಆ ಪ್ರಯತ್ನಿಸಿದ್ದು ಅದು ನಮ್ಮ MS ಮಲಾರ್ರವರ ಕೊಡುಗೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ನಮ್ಮ ಅನೇಕ ಕ್ಲಾಸ್ಮೇಟ್ಸ್ಗಳು ಎಲ್ಲರೂ ಇಲ್ಲಿ ಇಲ್ಲ. ನಾವು 30 ಮಂದಿ ಇದ್ದೇವೆ, ಸುಮಾರು ಒಂದು 12-15 ಮಂದಿ ಮಾತ್ರ ಇರುವಂಥದ್ದು. ಎಲ್ರಿಗೂ ತುಂಬ ಬೇಜಾರು. ಅವರ ಮನಸ್ಸೆಲ್ಲ ಇಲ್ಲಿದೆ, ದೇಹ ಮಾತ್ರ ಅಲ್ಲಿರುವಂಥದ್ದು. ಗಲ್ಫಲ್ಲಿ ಇದ್ದಾರೆ, ಮತ್ತು ರಿಯಾಜ್ ಲಕ್ನೋದಲ್ಲಿದ್ದಾರೆ, ಕೆಲವರಿಗೆ ಬರಲಿಕ್ಕೆ ಬೇರೆ ಕಾರಣ ಇದೆ, ಬ್ಯಾಂಗ್ಳೂರಲ್ಲಿದ್ದಾರೆ. ಅದಕ್ಕಾಗಿ ಇವತ್ತು ನಾವು ಫೇಸ್ಬುಕ್ ಲೈವನ್ನು ಮಾಡಿದ್ವಿ. ಅವರು ಎಲ್ಲರೂ ಫೇಸ್ಬುಕ್ ಲೈವಲ್ಲಿ ಈ ಕಾರ್ಯಕ್ರಮವನ್ನು ಅವರು ನೋಡ್ತಾ ಇದ್ದಾರೆ. ಹೇಗಾದರೂ ಮಾಡಿ ಫೇಸ್ಬುಕ್ ಲೈವ್ ಮಾಡಬೇಕು, ನಮ್ಮ ಮಾಸ್ಟ್ರಿಗೆ ಸನ್ಮಾನ ಆಗುವುದು ನಮ್ಮ ಕಣ್ಣಾರೆ ನೋಡಬೇಕಂತ ಅವರು ಬಯಸಿದ ಕಾರಣದಿಂದ ಅಲ್ಹಮ್ದುಲಿಲ್ಲ ಇವತ್ತು ಈ ಕಾರ್ಯಕ್ರಮ ನಮಗೆ ನಡೆಸಲಿಕ್ಕಾಗಿದೆ. ಅದನ್ನು ಅವರು ಇವತ್ತು ನೋಡ್ತಾ ಇದ್ದಾರೆ. ಖಂಡಿತವಾಗಿಯೂ MS ಮಲಾರ್ರವರು ಆ ಕೊಟ್ಟ ಕೊಡುಗೆ ಅದು ನಮಗೆ ಮಾತ್ರ ಅಲ್ಲ, ಇಡೀ ಸಮುದಾಯಕ್ಕೆ. ಅಂದರೆ ಒಂದು ಜನಾಂಗವನ್ನೇ, ಒಂದು ಜನರೇಷನ್ನನ್ನೇ ಇವರು ಸೃಷ್ಟಿ ಮಾಡಿರುವಂಥದ್ದು. ಅದು ಎಲ್ಲಿಗೂ ಹೋಗುವುದಿಲ್ಲ. ನಾವು ಸನ್ಮಾನ ಮಾಡಿದರೂ ಎಷ್ಟು ಮಾಡ್ಬೋದು, ನಾವು ಕೊಡುವ ಗೌರವವೇ ಅಲ್ಲ. ಆ್ಯಕ್ಚುಲಿ ಅವರು MS ಮಲಾರ್ರವರು ಯಾವಾಗಲೂ ಪ್ರಚಾರ ಪ್ರಿಯರಾಗಿರಲಿಲ್ಲ. ನಾನು ಭಾವಿಸ್ತೇನೆ ಒಂದು ವೇಳೆ ಆ ರೀತಿ ಆಗಿದ್ದಿದ್ರೆ ಎಷ್ಟೋ ಪ್ರಶಸ್ತಿಗಳು ಅವರಿಗೆ ಬರ್ತಾಯಿತ್ತು. ನನಗೆ ಇವತ್ತು ಕೂಡ ತುಂಬ ಅಫ್ಸೋಸ್ ಆಗುವಂಥದ್ದು ಏನಂತ ಹೇಳಿದರೆ, ಈ ಸಮಾಜ ನಮ್ಮ MS ಮಲಾರ್ರವರನ್ನು ಗುರುತಿಸಿಕೊಳ್ಳಲಿಲ್ಲ ಅಂತ. ಅವರಿಗೆ ರಾಜ್ಯ ಪ್ರಶಸ್ತಿ ಅಲ್ಲ ಬರಬೇಕಾಗಿದ್ದದ್ದು, ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬರಬೇಕಾದದ್ದು. ಖಂಡಿತವಾಗಿಯೂ ಮುಂದಿನ ದಿನದಲ್ಲಿ ಖಂಡಿತವಾಗಿಯೂ ಅವರಿಗೆ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಸಿಗಲಿ ಅಂತ ನಾನು ಹಾರೈಸ್ತೇನೆ. ಮತ್ತು ಈ ಲೋಕದಲ್ಲಿ ನಾವು ಎಷ್ಟು ಸನ್ಮಾನಿಸಿದರೂ ಗೌರವಿಸಿದರೂ ಅದಕ್ಕೆ ಒಂದು ಲಿಮಿಟೇಷನ್ ಇದೆ. ಆದರೆ ಅತ್ಯುತ್ತಮವಾಗಿ ಅಥವಾ ಯಾವ ರೀತಿ ಅವರಿಗೆ ಗೌರವ ಸಲ್ಲಬೇಕಾ ಅದು ನಮ್ಮೆಲ್ಲರ ಸೃಷ್ಟಿಕರ್ತನಿಗಿಂತ ಬೇರೆ ಯಾರೂ ಕೂಡ ಆ ಸನ್ಮಾನ ನೀಡಲಿಕ್ಕೆ ಸಾಧ್ಯ ಇಲ್ಲ, ಆ ಗೌರವ ನೀಡಲಿಕ್ಕೆ ಸಾಧ್ಯ ಇಲ್ಲ. ಪವಿತ್ರ ಕುರಾನನ್ನು ಅಭ್ಯಸಿಸಿದಾಗ ಅಲ್ಲಿ ಅಲ್ಲಾಹನು ಪವಿತ್ರ ಕುರಾನ್ನಲ್ಲಿ ಒಂದು ಕಡೆ ಹೇಳ್ತಾನೆ, ಇತ್ತಕು ರಬ್ಬಹುಂ ಇಲಾ ಜನ್ನತಿ ಜುಮರ ಹತ್ತ ಇಜಾ ಜಾಊಹಾ ವ ಫುತಿಹತ್ ಅಬುವಾಬಹಾ ವಕಾಲ ಲಹುಂ ಹಜನತಹ ಸಲಾಮುನ್ ಅಲೈಕುಂ ತಿಪ್ತುಂ ಫದ್ಖುಲೂಹಾ ಖಾಲಿದೂನ್. ಅಂದರೆ ಈ ಲೋಕದಲ್ಲಿ ಜನಸೇವೆ ಮಾಡಿದವರು, ಅತ್ಯುತ್ತಮ ಸತ್ಕರ್ಮವನ್ನು ಮಾಡಿದವರು, ಅವರು ನಾಳೆ ಸ್ವರ್ಗ ಪ್ರವೇಶಿಸುವಾಗ ಆ ಸ್ವರ್ಗದ ಬಾಗಿಲಲ್ಲಿ ನಿಂತು ಆ ಮಲಾಯಿಕೆಗಳು ಇಂತಹವರನ್ನು ಆ ಕಾತರದಿಂದ ಸ್ವಾಗತಿಸಲಿಕ್ಕಾಗಿ ಕಾಯ್ತಾ ಇರ್ತಾರೆ ಅವರು. ಆವಾಗ ಅವರು ಇವರನ್ನು ನೋಡಿ ಹೇಳ್ತಾರೆ, ಖಂಡಿತವಾಗಿಯೂ ಎಲ್ಲ ಗೌರವಗಳು ಸಲ್ಲಬೇಕಾದಂತಹ ವ್ಯಕ್ತಿ ಬರ್ತಾ ಇದ್ದಾರೆ, ಬನ್ನಿ, ನಿಮಗಾಗಿಯೇ ಈ ವಿಶಾಲವಾದಂತಹ ಸ್ವರ್ಗ ಇದೆ, ನಿಮಗಾಗಿಯೇ ಅಲ್ಲಾಹನು ಸೃಷ್ಟಿಸಿ ಇಟ್ಟಿರುವಂತಹ ಆ ಸ್ವರ್ಗ ಇದೆ, ಆ ಗೌರವ ಇದೆ, ಆ ಸನ್ಮಾನ ಇದೆ ಅಂತ. ಖಂಡಿತವಾಗಿಯೂ ಅಲ್ಲಾಹನು ನಮ್ಮ ಮೇಷ್ಟ್ರ ಎಲ್ಲ ಸೇವೆಯನ್ನು ಅಲ್ಲಾಹನು ಸ್ವೀಕರಿಸಲಿ, ಅವರ ಸತ್ಕರ್ಮವನ್ನು ಸ್ವೀಕರಿಸಲಿ. ಅದು ಯಾರಿಗೆ ಇವರು ವಿದ್ಯೆ ಕೊಟ್ಟಿದ್ದಾರೆ, ವಿದ್ಯೆ ದಾನ ಮಾಡಿದ್ದಾರೆ ಅವರಿಗೆ. ನನ್ನೊಬ್ಬ ಫ್ರೆಂಡ್ ಹತ್ರ ಇವರ ಬಗ್ಗೆ ಮಾತಾಡ್ತಾ ಇದ್ದಾಗ, ಆ ಕಾಲದಲ್ಲಿ ನಮ್ಮ ಕಮ್ಯುನಿಟಿಯಲ್ಲಿ ಮೇಷ್ಟ್ರಾಗಿ ಬರುವಂಥದ್ದು ಮತ್ತು 35-36 ವರ್ಷ ಇದೇ ಫೀಲ್ಡಲ್ಲಿ ಅಧ್ಯಾಪಕ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ತುಂಬ ಆಶ್ಚರ್ಯಕರ ಅಂತ ಹೇಳಿದರು. ಯಾಕಂತ ಹೇಳಿದರೆ ಈ ಕೋಸ್ಟಲ್ ಕರ್ನಾಟಕದಲ್ಲಿ ಗಲ್ಫ್ನ ಪ್ರಭಾವ ತುಂಬ ಇದೆ. ಅದೆಷ್ಟೋ ಮಂದಿ ಮೇಷ್ಟ್ರಾಗಿ ಬಂದವರು ಅರ್ಧದಲ್ಲೇ ಬಿಟ್ಟು ಫಿನಾನ್ಷಿಯಲ್ ಪ್ರಾಬ್ಲಮ್ನಿಂದ ಗಲ್ಫಿಗೆ ಹೋದವರಿದ್ದಾರೆ. ಅದು ಯಾಕಪ್ಪ ಇವರು ಹೋಗಲಿಲ್ಲ? KMK ಮಂಜನಡಿಯವರು ಕೂಡ ಇದ್ದಾರೆ, ಅವರು ಕೂಡ ತುಂಬ ಲಾಂಗ್ ಟೈಮ್ ಈ ಫೀಲ್ಡಲ್ಲಿ ಇದ್ದವರು. ಇಬ್ಬರು ಕೂಡ ಅವರಲ್ಲಿ ಒಂದು ತುಡಿತ ಇತ್ತು. ಅಂದರೆ ಆ ಟೈಮಲ್ಲಿ ನಮ್ಮ ಕಮ್ಯುನಿಟಿಯಲ್ಲಿ ಜಾಸ್ತಿ ಯಾರು ಶಾಲೆಗೆ ಹೋಗ್ತಾ ಇರಲಿಲ್ಲ. ನನಗೆ ಇವತ್ತು ನೆನಪಿದೆ, ಮಲಾರ್ನಿಂದ ದೇರ್ಲಗಟ್ಟೆಯಿಂದ ಮಕ್ಕಳನ್ನು ಅವರು ಹುಡುಕಿಕೊಂಡು ಫಾಲೋ ಅಪ್ ಮಾಡಿ ತಂದು ನಮ್ಮ ಶಾಲೆಗೆ ಸೇರಿಸಿದ್ದಾರೆ. ಮಧ್ಯಾಹ್ನ ಕರ್ಕೊಂಡು ಹೋಗಿ ಅವರಿಗೆ ಊಟದ ವ್ಯವಸ್ಥೆ ಬೇರೆ, ಸಂಜೆ ಮನೆಗೆ ಹೋಗುವಾಗ ಅವರಿಗೆ ಬಸ್ಸಿನ ದುಡ್ಡು ಕೊಟ್ಟು ಕಳಿಸ್ತಾ ಇದ್ರು. ನಾನು ಕೂಡ ತುಂಬ ಸಲ ಸಂಜೆ ಮನೆಗೆ ಹೋಗಲಿಕ್ಕೆ ದುಡ್ಡು ಪಡೆದು ಹೋಗಿದ್ದೇನೆ ನಾನು.
ಅಂದರೆ ಅಷ್ಟು ಕಾಳಜಿ ಇತ್ತು. ರಿಮೋಟ್ ಏರಿಯಾ, ಯಾವತ್ತು ಗ್ರಾಮೀಣ ಪ್ರದೇಶದಿಂದ ಬರ್ತಾ ಇದ್ದು. ನಮ್ಮ ಬ್ಯಾಚಲ್ಲಿ ಇದ್ದವರು ಹೆಚ್ಚಿನವರೆಲ್ಲ ಗ್ರಾಮೀಣ ಪ್ರದೇಶ. ಇವತ್ತು ನಾವು ಮಂಜನಾಡಿ, ದೇರ್ಲಗಟ್ಟೆ, ಮಲಾರ ಅಂತ ಹೇಳಿದರೆ ಒಂದು ಟೌನ್ ಆಗಿದೆ. ಆದರೆ ಆವತ್ತು ತುಂಬ ಹಳ್ಳಿಯಿಂದ ಬರುವವರಾಗಿದ್ದರು ಅವರು. ಕೆಲವರಿಗೆ ಡೈಲಿ ಮನೆಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ಅವರಿಲ್ಲಿ ಹಾಸ್ಟೆಲಲ್ಲಿ ಉಳ್ಕೊಳ್ತಾ ಇದ್ರು. ಅಂದರೆ ನಮ್ಮ ಕಮ್ಯುನಿಟಿಯನ್ನು ಶೈಕ್ಷಣಿಕವಾಗಿ ಮೇಲೆತ್ತಬೇಕು, ನಮ್ಮ ಜನರು ಮೇಲೆ ಬರಬೇಕಂತ ಒಂದು ತುಡಿತ ಅವರಲ್ಲಿತ್ತು. ಆ ಕಾರಣದಿಂದಲೇ ಅವರು ಈ ಫೀಲ್ಡನ್ನು, ಈ ಕ್ಷೇತ್ರವನ್ನು ಅವರು ಬಿಟ್ಟು ಹೋಗಲಿಲ್ಲ. ಅದು ದೊಡ್ಡ ಸೇವೆ ಅವರು ಮಾಡಿದ್ದು. ನೂರಾರು ಸಾವಿರಾರು ಮಕ್ಕಳಿಗೆ ಅವರು ವಿದ್ಯಾದಾನ ಮಾಡಿದ್ದಾರೆ. ಖಂಡಿತವಾಗಿಯೂ ಅತ್ಯುತ್ತಮವಾಗಿ ಇವರು ಗೌರವಿಸಲ್ಪಡುವಂಥದ್ದು. ಖಂಡಿತವಾಗಿ ನಾಳೆ ಮಹಶರದಲ್ಲಿ ಅಲ್ಲಾಹನ ಮುಂದೆ ಖಂಡಿತವಾಗಿ ಇದಕ್ಕಿಂತ ದೊಡ್ಡ ಸನ್ಮಾನ ಇವರಿಗೆ ಕಾದಿದೆ. ಅಲ್ಲಾಹನು ಇದನ್ನು ಸ್ವೀಕರಿಸಲಿ. ಮತ್ತು ನಾವೆಲ್ಲರೂ ನಿಮಗೆ ತುಂಬ ಆಭಾರಿಯಾಗಿದ್ದೇವೆ. ನಮ್ಮನ್ನು ಬೆಳೆಸಿದ್ದು, ನಮ್ಮನ್ನು ಇಲ್ಲಿ ನಿಂತುಕೊಂಡು ನಮಗೆ ಎರಡು ಮಾತು ಆಡಲಿಕ್ಕೆ ಇವತ್ತು ನಾವು ಧೈರ್ಯ ಕೊಟ್ಟದ್ದು ಕೂಡ ನೀವಾಗಿದ್ದೀರಿ. ನಮ್ಮಲ್ಲಿ ಆ ನಾಯಕತ್ವ ಗುಣವನ್ನು ಬೆಳೆಸಿದ್ದು, ನಾವು ಏನು ಇವತ್ತು ಸಮಾಜಕ್ಕೆ ಕೆಲಸ ಮಾಡ್ತಾ ಇದ್ದೇವೆ ಅದು ಎಲ್ಲವೂ ಕೂಡ ನಿಮ್ಮ ಕೊಡುಗೆ. ನಾವು ಮಾತ್ರ ಅಲ್ಲ, ಈಗ ಅನ್ಸಾರ್ ಇನೋಲಿ ಅವರು ಮಾತಾಡುವಾಗ ಎಷ್ಟು ಖುಷಿ ಆಗ್ತದೆ, ಎಷ್ಟು ನಿರರ್ಗಳವಾಗಿ ಅವರು, ಎಷ್ಟು ಧೈರ್ಯದಲ್ಲಿ ಅವರು ಮಾತಾಡಿದರು. ಅವರು ಅತ್ಯುತ್ತಮ ಪತ್ರಕರ್ತರಾಗಿದ್ದಾರೆ. ಇವತ್ತು ಗುರುತಿಸಲ್ಪಟ್ಟಂತಹ ಒಬ್ಬ ಪತ್ರಕರ್ತ. ಅಲ್ಹಮ್ದುಲಿಲ್ಲ, ಎಲ್ಲರನ್ನ ಕೂಡ ಸೃಷ್ಟಿಸಿದ್ದು ನಮ್ಮ MH ಮಲಾರರಾಗಿದ್ದಾರೆ. ಖಂಡಿತವಾಗಿಯೂ ಸನ್ಮಾನಿಸಲ್ಪಡಬೇಕಾದಂತಹ ಒಬ್ಬ ಅಧ್ಯಾಪಕರಾಗಿದ್ದು ಅವರು ತುಂಬ ತಡವಾಗಿ ಈ ಸಮಾಜ ಗುರುತಿಸಿದೆ. ಮಾತ್ರವಲ್ಲ, ಇಡೀ ಸಮುದಾಯವೇ ಇವತ್ತು ನಾವು ದಿನನಿತ್ಯ ನೋಡ್ತಾ ಇದ್ದೇನೆ, ಎಲ್ಲ ಕಡೆ ಅವರಿಗೆ ಸನ್ಮಾನಿಸಲ್ಪಡ್ತಾ ಇದ್ದಾರೆ. ಅಲ್ಲಾಹನು ಇವರ ಎಲ್ಲ ಕರ್ಮವನ್ನು ಸ್ವೀಕರಿಸಲಿ. ಇವತ್ತು ಯಾರೆಲ್ಲ ಬರಲಿಕ್ಕೆ ಆಗಲಿಲ್ಲ ನಮ್ಮ ಬ್ಯಾಚ್ಮೇಟ್ನವರು, ಅವರು ಎಲ್ಲರೂ ಕೂಡ ತುಂಬ ಬೇಸರದಲ್ಲಿದ್ದಾರೆ, ಬರಲಿಕ್ಕೆ ಆಗಲಿಲ್ಲ ಅಂತ. ಖಂಡಿತವಾಗಿ ಅವರೆಲ್ಲ ಮನಸ್ಸುಗಳು ಇಲ್ಲಿದೆ, ನಿಮ್ಮೊಟ್ಟಿಗೆ ಇದೆ. ನಾವು ಮಾತ್ರ ಅಲ್ಲ ಇವತ್ತು ಸನ್ಮಾನ ಮಾಡ್ತಾ ಇರುವುದು, ನಮ್ಮ ಬ್ಯಾಚಿನ 30ಕ್ಕೆ 30 ವಿದ್ಯಾರ್ಥಿಗಳು ಇಲ್ಲಿ ಇದ್ದಾರೆ ಅಂತ ನೀವು ಭಾವಿಸ್ಕೊಳ್ಳಿ. ನಾವು ಎಲ್ಲರೂ ಸೇರಿಕೊಂಡು ನಿಮ್ಮನ್ನು ಇವತ್ತು ನಾವು ಸನ್ಮಾನಿಸ್ತಾ ಇದ್ದೇವೆ. ಇದನ್ನು ನೀವು ಸ್ವೀಕರಿಸಬೇಕು. ಆಖಿರು ದವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಧನ್ಯವಾದಗಳು ಯಾಸಿರ್ ಸರ್. ನಿಮ್ಮನ್ನು ನಾವು ರಾಷ್ಟ್ರೀಯ ಮಟ್ಟದ ನಾಯಕನಾಗಿ ನೋಡಲಿಕ್ಕೆ ಬಯಸ್ತಾ ಇದ್ದೇವೆ. ಅವರು ಹೇಳಿದಂಥ ಒಂದೆರಡು ಮಾತನ್ನು ನಾವು ಇಲ್ಲಿ ಉಲ್ಲೇಖಿಸಲೇಬೇಕು. MS ಸರ್ ಅವರು ಮತ್ತು KM ಮಂಜಾಡಿ ಇಬ್ಬರನ್ನು ಸಹ ನಾವು ಉಲ್ಲೇಖಿಸೋಣ. ಅವರು ಅವತ್ತು ಹಠ ಹಿಡಿದು ಈ ಫೀಲ್ಡಿಗೆ ಬಂದಿದ್ದಾರೆ. ಆದರೆ ಈಗ ಅವರ ಪರಿಸ್ಥಿತಿ ಹೇಗಿರ್ಬೋದು ಅಂದರೆ, ಈಗಿನ ಶಿಕ್ಷಣ ನೀತಿಯಲ್ಲಿ ಒಮ್ಮೆ ನಾವು ರಿಟೈರ್ ಆದರೆ ಸಾಕು ಅನ್ನುವಂಥ ಪರಿಸ್ಥಿತಿ ಅವರದ್ದಿದೆ. ನೀವು ನಂಬ್ತೀರಿಲ್ಲೋ ಗೊತ್ತಿಲ್ಲ, ನಾನು ಹಲವು ಶಾಲೆಗಳನ್ನು ಭೇಟಿ ನೀಡ್ತಾ ಇರುವವ. ಅಲ್ಲಿನ ಶಿಕ್ಷಕರ ಹತ್ರ ನಾನು ಕೇಳ್ತಾ ಇರೋದು, ಹೇಗೆ ಉಂಟು ಸರ್ ನಿಮ್ಮ ಶಾಲೆಯ ಪರಿಸ್ಥಿತಿ? ಅವರು ಹೇಳುವಂಥದ್ದು ಏನು ಅಂತಿದ್ರೆ, ಆಗೋದಿಲ್ಲ, ಹೊಡೆದರೆ ಪತ್ರಿಕೆಗಳಿಗೆ ಫೋನ್ ಬರ್ತದೆ, ನನಗೆ ಸಹ ಕರೆ ಬರ್ತಾ ಇರ್ತದೆ.
ಇನ್ನೊಂದು ಕಂಪ್ಲೇಂಟ್ ಆಗ್ತದೆ. ಎಷ್ಟೋ ಮಾಸ್ಟರ್ಗಳು ನನ್ನ ಹತ್ರ ಬಂದು ಹೇಳಿದ್ದಾರೆ, ಅದನ್ನು ನ್ಯೂಸ್ ಮಾಡಬೇಡ, ಕಂಪ್ಲೇಂಟ್ ಆಗಿದೆ, ನ್ಯೂಸ್ ಮಾಡಬೇಡ ಅಂತ ಹೇಳುವುದು ನನಗೆ ಬೇಸರ ಆಗ್ತಾ ಇತ್ತು. ಇನ್ನೊಂದು ಏನಂತ ಹೇಳಿದರೆ, ಅವರ ಬ್ಯಾಗ್ಗಳನ್ನು ಚೆಕ್ ಮಾಡುವಾಗ ಸಿಗುವಂಥದ್ದು ಗುಟ್ಕಾ, ಪಾನ್ ಪರಾಗ್, ಮಧು, ಇನ್ನು ಏನೇನೋ ಸಿಗ್ತದೆ, ಸಿಗರೇಟ್ ಪ್ಯಾಕೆಟ್ಗಳು. ಬೇಸರದಿಂದ ಮಾಸ್ಟರ್ಗಳು ಹೇಳ್ತಾರೆ ಆಗೋದಿಲ್ಲ ಅಂತ ಸರ್ ಕಂಟ್ರೋಲ್ ಮಾಡಲಿಕ್ಕೆ ಅಂತ. ಅವತ್ತಿನ ಶಿಕ್ಷಣ ವ್ಯವಸ್ಥೆ ಪವರ್ಫುಲ್. MH ಸರ್ ಅವ್ರದ್ದು ಪವರ್ಫುಲ್ ಶಿಕ್ಷಣ, KMK ಅವರು ಸಹ ಪವರ್ಫುಲ್ ಶಿಕ್ಷಣ. ಏಕೆಂತ ಹೇಳಿದರೆ, ನಾನು PUC ಆದ ಕೂಡಲೇ ನಮ್ಮ ಮನೆಗೆ 3 ಸಲ ಮಾಸ್ಟರ್, 3 ದಿವಸ ನಮ್ಮ ಊರಿನ ಗಂಗಾಧರ ಮಾಸ್ಟರ್ ಬಂದಿದ್ದರು. ಸರ್ ಗಂಗಾಧರ ಮಾಸ್ಟರ್ ನನ್ನಲ್ಲಿ ಏನು ಕಂಡಿದ್ರು ಗೊತ್ತಿಲ್ಲ, ಅವರು ಬಂದು ಹೇಳಿದ್ದು ಮೊದಲ ದಿವಸ ಸಿಕ್ಕಿದ್ದೆ ನಾನು ಅವರಿಗೆ. ಸರ್ ನೀವು ನನ್ನ ಶಾಲೆಗೆ ಬರಬೇಕು, ಒಂದು ಟೀಚರ್ ಬಿಟ್ಟಿದ್ದಾರೆ, ನೀವು ನನ್ನ ಶಾಲೆಯಲ್ಲಿ ಶಿಕ್ಷಕನಾಗಿ ಬರಬೇಕು ಅಂತ ಹೇಳಿದರು. ಮೊದಲ ದಿವಸ ಬಂದರು, 2ನೇ ದಿವಸ ಮತ್ತು 3ನೇ ದಿವಸ ನಾನು ಅಡಗಿ ಕೂತೆ. ಅಷ್ಟೊಂದು ಪುಕ್ಕಲ, ನಿಮಗೆ ಗೊತ್ತಿದೆ, ಪುಕ್ಕಲ ವಿದ್ಯಾರ್ಥಿ, ಪ್ರಥಮ ಬೆಂಚಲ್ಲಿ ಕೂತವ ನಾನು. ಅವತ್ತಿನಿಂದ ಇವತ್ತಿನವರು ಪ್ರಥಮ ಬೆಂಚ್, ಹಿಂದೆ ಹೋಗಿ ಕೂತರು ಸಹ ಇವತ್ತು ಪ್ರಥಮ ಬೆಂಚಲ್ಲಿ ಕೂತ್ಕೊಳಿಸ್ತಾರೆ ಎಲ್ಲ ಕಡೆ. ಅವತ್ತು ಸಹ ನಾನು ಪುಕ್ಕಲ ವಿದ್ಯಾರ್ಥಿ ಆಗಿದ್ದೆ. ನಾನು 3 ದಿವಸ ಸಹ, ನಂತರ 2 ದಿವಸ ನಾನು ಅಡಗಿ ಕೂತೆ. ಅಕ್ರಮ್ ನನ್ನ ಸಹೋದರಿದ್ದಾರೆ, ಸರಿ ಬೈದಿದ್ದಾರೆ ಎಲ್ಲರೂ ಸಹ, ನಿನಗೆ ಶಾಲೆಗೆ ಮಾಸ್ಟರ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ. ನಮಗೆ ವೇದಿಕೆಯಲ್ಲಿ ನಿಲ್ಲಿಕ್ಕೆ ಮಕ್ಕಳಿದ್ದು ನಿಲ್ಲಿಕ್ಕೆ ಗೊತ್ತಿಲ್ಲ, ಹೇಗೆ ಶಿಕ್ಷಣ ಗಳಿಸುವುದು. ನಾನು ಅಡಗಿ ಕೂತೆ. ಕೊನೆಗೆ ನಾನು ಬೇರೆ ಬೇರೆ ಫೀಲ್ಡ್, ಈಗ ಇಲ್ಲಿ ತಲುಪಿದ್ದೇನೆ. ಅವತ್ತು ನನಗೆ ನಂತರ ಬೇಸರ ಆಗಲಿ ಶುರುವಾಗಿತ್ತು. ಮಾಸ್ಟರ್ ಆಗಿದ್ದರೆ ಒಳ್ಳೆ ಸಂಬಳ ಇರ್ತಿದ್ದು, ನಾನೊಂದು ಗೌರ್ಮೆಂಟ್ ಶಾಲೆಯಲ್ಲಿ ಮಾಸ್ಟರ್ ಆಗ್ತಿದ್ದಲ್ಲ, ಗೌರ್ಮೆಂಟ್ ಸಂಬಳ ಸಿಗ್ತಾ ಇದ್ದೆ ಅಂತ. MH ಸರ್ ಹತ್ರ ಕೇಳಿದೆ ನಾನು ಒಂದು ಇಂಟರ್ವ್ಯೂಯಲ್ಲಿ, ಸರ್ ಹೇಗೆ ಆಗ್ತದೆ ಶಿಕ್ಷಣ ಫೀಲ್ಡ್, ನಾನು ಸಹ ಮಾಸ್ಟರ್ ಆಗಿದ್ದರೆ ಆಗ್ಬೋದಿತ್ತ ಅಂತ ಹೇಳಿದರು ಅವರು. ಒಮ್ಮೆ ರಿಟೈರ್ ಆದರೆ ಸಾಕು ಅಂತ ಸರ್. ಅಂದರೆ ಅಷ್ಟೊಂದು ಅವರ ಮನಸ್ಸಲ್ಲಿ, ಇವರ ಮನಸ್ಸಲ್ಲಿ ಸಹ ಉಂಟು, ಒಮ್ಮೆ ರಿಟೈರ್ ಆದರೆ ಸಾಕು, ಮನೆಯಲ್ಲಿ ಆರಾಮಾಗಿ ಕುತ್ಕೊಳ್ಬೋದು. ರಿಟೈರ್ ದಿವಸ ಒಂದು ದಿವಸ ಸ್ವಲ್ಪ ಅಳೋದು, ಮತ್ತೆ ನಂತರ ಆಗಾಗ ಬಂದು ಹೋಗುದು, ಮತ್ತೆ ಟೆನ್ಷನ್ ಇಲ್ಲಲ್ಲ, ಅದೊಂದು ಇರ್ತದೆ. ಖಂಡಿತ ಈಗಿನ ಶಿಕ್ಷಕರ ಪರಿಸ್ಥಿತಿ ಹಾಗೇ ಇದೆ. ಹಾಗೆ ಇರುವಾಗ ಯಾಸರ್ ಸರ್ ಅವರು ಹೇಳಿದ್ದು ಸರಿ, ನಮ್ಮ ಮಕ್ಕಳನ್ನು ತಿದ್ದುವಂಥ ಕರ್ತವ್ಯ ಪೋಷಕರಲ್ಲಿದೆ. ಮನೆಯ ಮೊದಲ ಪಾಠಶಾಲೆ, ಮನೆಯಲ್ಲಿ ಕಂಟ್ರೋಲ್ ಆಗದಿದ್ದರೆ ಖಂಡಿತ ಶಾಲೆಯಲ್ಲಿ ಎಷ್ಟು ಕಂಟ್ರೋಲ್ ಆಗ್ತಾರೆ, ಶಾಲೆಯಲ್ಲಿ ಎಷ್ಟು ಕಂಟ್ರೋಲ್ ಮಾಡಿಸಲ್ಲ, ಕೊನೆಗೆ ಬಂದು ಬೈಯುವುದು ಶಾಲೆಯವರಿಗೆ. ಅಂಥ ಪರಿಸ್ಥಿತಿ ಇರೋ ಹೇಗೆ ಸುಧಾರಿಸಬೇಕು ಅನ್ನೋಂಥದ್ದು ನಾವು ಕೇಳಬೇಕಾಗುತ್ತೆ. ಇರಲಿ, ಈಗ ನಾವು ಯಾಸರ್ ಅರಫತ್ ಅವರು ಅಭಿನಂದನೆ ಭಾಷಣ ಮಾಡಿದ್ದಾರೆ, ಧನ್ಯವಾದಗಳು ಸರ್. ಈಗ ನನಗೆ ಮೊನ್ನೆಯಿಂದ ನಾನು ಇದರಲ್ಲಿ ಫೇಸ್ಬುಕ್ಕಲ್ಲಿ ಹಾಕಿದ ನಂತರ ನಿರಂತರ ಸಂಪರ್ಕದಲ್ಲಿರುವಂಥ ರಿಯಾಜ್ ಸರ್ ಅವರು ಮೇಜರ್ ಆಗಿದ್ದಾರಂತೆ ಮಿಲಿಟರಿಯಲ್ಲಿ. ಸೈನಿಕರಿಗೆ ನಮ್ಮ ಮೊದಲ ಆದ್ಯತೆ. ಅವರು ಬರ್ತೇನೆ ಅಂತ ಹೇಳಿದರು. ನಿನ್ನೆ ನಾನು MS ಸರ್ ಹತ್ರ ಮಾತಾಡಿ ಹೇಳಿದರು ಬರುವುದಿಲ್ಲ ಅಂತ. ನಾನು ಹೇಳಿದ್ದು ಬರ್ತೇನೆ ಅಂತ ಹೇಳಿದ್ದಾರೆ ಅಂತ. ಆದರೂ ಏನೋ ಮಿಲಿಟರಿಯಲ್ಲಿ ಅಷ್ಟು ಸುಲಭದಲ್ಲಿ ಬರಲಿಕ್ಕೆ ಆಗುವುದಿಲ್ಲ. ಅವರೀಗ ಸಂದೇಶವನ್ನು ಕಲಿಸಿದ್ದಾರೆ, ಧ್ವನಿ ಸಂದೇಶ. ಈಗ ನಿಮ್ಮ ಮುಂದೆ ಈ ಸನ್ಮಾನ ಸಮಾರಂಭದ ಸಭಾಧ್ಯಕ್ಷರೇ, ಮುಖ್ಯ ಅತಿಥಿಗಳೇ ಹಾಗೂ ಈ ಅವಿಸ್ಮರಣೀಯ ಸಮಾರಂಭದ ಕೇಂದ್ರ ಬಿಂದುವಾಗಿರುವ ಈ ಟಿಪ್ಪು ಸುಲ್ತಾನ್ ಶಿಕ್ಷಣ ಸಂಸ್ಥೆಯ ಮುಖ್ಯೋಪಾಧ್ಯಾಯರಾದಂತಹ ಜನಾಬ್ MH ಮಲಾರ್ರವರೇ, ನನ್ನ ಆಪ್ತ ಮಿತ್ರ ಬಂಧುಗಳೇ ಹಾಗೂ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನಿಮ್ಮ ಆಪ್ತ ಸ್ನೇಹಿತರಾದ ಮೊಹಮ್ಮದ್ ರಿಯಾಜ್ರ ಸಲಾಮ್ ಅಲೈಕುಂ. ಟಿಪ್ಪು ಸುಲ್ತಾನ್ ಶಿಕ್ಷಣ ಸಂಸ್ಥೆ ಕೋಟೆಪುರ ಮತ್ತು ಈ ವಿದ್ಯಾಸಂಸ್ಥೆಯ ರೂವಾರಿಯಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟುಕೊಂಡು ಕೋಟೆಪುರದ ಹೆಸರನ್ನು ಜಿಲ್ಲಾದ್ಯಂತ ಪಸರಿಸಲು ಕಾರಣೀಕರ್ತರಾದ ಇವರಿಗೆ ಇಂದು ಟಿಪ್ಪು ಸುಲ್ತಾನ್ ಪ್ರೌಢಶಾಲಾ ಪ್ರಥಮ ಸಾಲಿನ ವಿದ್ಯಾರ್ಥಿ ಬಳಗದವರಿಂದ ಏರ್ಪಡಿಸಿದ ಸನ್ಮಾನ ಸಮಾರಂಭದಲ್ಲಿ ನಾನು ಎಲ್ಲರಿಗೂ ಆರ್ಥಿಕ ಅಭಿವಾದನೆಯನ್ನು ಸಲ್ಲಿಸುತ್ತಿದ್ದೇನೆ. ನಾನು ಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆಗದಿದ್ದರೂ ಪರೋಕ್ಷವಾಗಿ ಹಾಜರಾಗಿದ್ದೀನಿ. MH ಮಲಾರ್ರವರ ಬಗ್ಗೆ ಹೇಳಬೇಕೆಂದರೆ ಈ ದಿನ ಪೂರ್ತಿ ಸಾಕಾಗದು, ಅಷ್ಟಿದೆ ಅವರ ಬಗ್ಗೆ ಹೇಳಬೇಕಾದ್ರೆ. ಅವರು ಈ ಶಿಕ್ಷಣ ಸಂಸ್ಥೆಗೆ ಕರ್ತವ್ಯ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ನಮ್ಮ ಸಮಾಜದ ಹಲವಾರು ಏರು ತಗ್ಗುಗಳನ್ನು ಲೆಕ್ಕಿಸದೆ ಈ ಕೋಟೆಪುರದ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶಕವಾಗಿ, ದಾರಿದೀಪವಾಗಿ ಬೆಳೆದಿದ್ದು ಇಂದಿನ ವಿಷಯವಲ್ಲ. ನಾವು ಕೋಟೆಪುರ ಜುಮಾ ಮಸೀದಿಯ ಕಟ್ಟಡದಿಂದ ಈ ಪರಿಸರಕ್ಕೆ ವರ್ಗಾವಣೆಯಾದ ಆ ಅಂದಿನಿಂದ MH ಮಲಾರ್ ಸರ್ ಅವರ ಪರಿಶ್ರಮ ಆರಂಭವಾಗಿದ್ದು, ನಾವು ಪ್ರೌಢಶಾಲೆಗೆ ಕಾಲಿಟ್ಟರೂ ಈ ಶಾಲೆಯಿಂದ 10ನೇ ತರಗತಿ ಉತ್ತೀರ್ಣಗೊಂಡು ಹೋದ ಬಳಿಕವೂ ಅವರೊಂದಿಗೆ ಸಂಪರ್ಕದಿಂದಿದ್ದೇವೆ. ಈ ಮುಂದೆ ಕುಳಿತ ನಮ್ಮ ಸಹೋದರ ಸಹೋದರಿಯರಿಗೆ ಅಲ್ಲದೆ ಅವರ ಮಕ್ಕಳಿಗೂ ಒಂದು ಆದರ್ಶ ಪುರುಷರಾಗಿದ್ದಾರೆ.
ಹೇಳಿದ ಹಾಗೆ ಎಲ್ಲದಕ್ಕೂ ಸಂದರ್ಭ ಮೂಡಿಬರಲು ಆ ದೇವನ ಅನುಗ್ರಹ ಬೇಕು. ಈ ದಿನದ ಸಂದರ್ಭವನ್ನು ಸಕಾರಾತ್ಮಕವಾಗಿ ಬಳಸಿಕೊಂಡು ಅದನ್ನು ಉಪಯೋಗಿಸಲು ನಮಗೆ ಅನುವು ಮಾಡಿಕೊಟ್ಟಿದ್ದು ನಮ್ಮ ಭಾಗ್ಯವೇ ಸರಿ. ಅಲ್ಹಮ್ದುಲಿಲ್ಲಾ. 1982ರಿಂದ 1992ರವರೆಗೆ ನಮ್ಮಲ್ಲಿ ಹೆಚ್ಚಿನವರ ವಿದ್ಯಾಭ್ಯಾಸ ಇದೇ ಶಾಲೆಯಲ್ಲಿ ನಡೆದಿತ್ತು. ಈ ಶಾಲೆಯ ಹೆಸರನ್ನು ದೇಶ ವಿದೇಶಗಳಲ್ಲಿ ಉಚ್ಚರಿಸಲು ಕಾರಣೀಕರ್ತರಾದವರು ನಮ್ಮ MS ಮಲಾರ್ ಸರ್. ಈ ಸಂದರ್ಭದಲ್ಲಿ ನಾವು ಅಂದು ಪಡೆದ ಕಷ್ಟಗಳನ್ನು ನೆನಪಿಸಿಕೊಂಡರೆ ನಾವು ಸ್ಕೌಟ್ಸ್ ಆಗಿ ಪಡೆದ ಸಾಧನೆಗಳು ನಮ್ಮ ಜೀವನದಲ್ಲಿ ಇಂದಿಗೂ ಅದು ಹಚ್ಚ ಹಸುರಾಗಿ ಮನೆದಾಳದಲ್ಲಿ ಬೇರು ಬಿಟ್ಟಿದೆ. ನಾವು ಪಡೆದ ಪರಿಶ್ರಮವನ್ನು ನಮ್ಮ ಮಕ್ಕಳಿಗೆ ಹೇಳಿದಾಗ ಇಂದಿನ ಪೀಳಿಗೆ ಅದು ಆದಷ್ಟು ಮಟ್ಟಿಗೆ ತಿಳಿಯಲು ಅರ್ಥ ಮಾಡಿಕೊಳ್ಳಲು ಅದೇನು ಅಷ್ಟೇನು ಸುಲಭವಲ್ಲ. ಆರ್ಥಿಕವಾಗಿ ಹಿಂದುಳಿದ ನಮ್ಮ ಈ ಕೋಟೆಪುರ ಪರಿಸರದ ಜನತೆಗೆ ಒಂದು ದಾರಿದೀಪವಾಗಿ ಈ ಶಿಕ್ಷಣ ಸಂಸ್ಥೆಯನ್ನು ಇಷ್ಟರ ಮಟ್ಟಿಗೆ ತಂದು ಇತ್ತೀಚೆಗೆ ಪಡೆದಂಥ ದಕ್ಷಿಣ ಕನ್ನಡ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಪಾತ್ರರಾಗಿ ಸನ್ಮಾನಿಸಿದ್ದು ಇದೀಗ ಬಹಳ ತಡವಾಗಿ ಬಂದದ್ದು. ಇದು ನಮ್ಮದೇ ಲಾಸ್. ಇದು ಈಗಲ್ಲ. ಈ ಶಾಲೆ 100% ರಿಸಲ್ಟ್ ಬಂದಂದಿನಿಂದ ಹಿಡಿದು ಈವರೆಗೆ MS ಮಲಾರ್ ಸರ್ ಪಡೆದ ಪರಿಶ್ರಮ ಅಪಾರವಾದದ್ದು. ಈ ಸಂದರ್ಭದಲ್ಲಿ ನಾನು ಇಂತಹ ಒಂದು ಶಿಕ್ಷಕರನ್ನು ನಾವು ಪಡೆದುಕೊಂಡಿದ್ದು ನಮ್ಮೆಲ್ಲರ ಭಾಗ್ಯ ಎಂದು ಹೇಳಬಯಸುತ್ತೇನೆ. ಇವರ ಸೇವೆ ಕೇವಲ ಶಿಕ್ಷಣ ಸಂಸ್ಥೆಗೆ ಸೀಮಿತವಾಗಿರದೆ ಸಮಾಜ ಸೇವೆಯಲ್ಲೂ ತೊಡಗಿಕೊಂಡು ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಒಂದೆರಡು ಘಟನೆಗಳನ್ನು ನಿಮ್ಮ ಮುಂದೆ ಇಡಲು ನಾನು ಇಚ್ಛೆಪಡುತ್ತೇನೆ. ನಾವು ಬಾಲ್ಯದಲ್ಲಿ ಕೆಲವೊಮ್ಮೆ ಸರ್ ಜೊತೆ ಮಂಗಳೂರಿಗೆ ಶಾಲಾ ಸಂಬಂಧ ವಿಷಯದಲ್ಲಿ BEO ಆಫೀಸ್ಗೆ ಹೋಗುವಾಗ ಸ್ಟೇಟ್ ಬ್ಯಾಂಕಿನಿಂದ ಹಿಡಿದು BO ಆಫೀಸ್ವರೆಗೆ ಕಾಲ್ನಡಿಗೆ ಹೋಗುತ್ತಿದ್ದೆವು. ಆಗ ಸರ್ ಅವರ ಹೆಜ್ಜೆ ತುಂಬ ಫಾಸ್ಟಾಗಿ ಅವರು ನಡೆಯುವ ಹೆಜ್ಜೆಗಳು ತುಂಬ ಫಾಸ್ಟ್ ಆಗುತ್ತಿತ್ತು. ಅವರೊಂದಿಗೆ ನಾನು ನಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ನನಗೆ ಸ್ವಲ್ಪ ಸ್ವಲ್ಪ ಓಡಿದ ಹಾಗೆ ಅವರೊಂದಿಗೆ ಪೇಸ್ ಇಟ್ಟು ನಡೆಯಬೇಕಾಗುತ್ತಿತ್ತು. ಈ ಎಕ್ಸ್ಪೀರಿಯನ್ಸ್ ನನಗೆ ಲಾಭವಾದದ್ದು ನನ್ನ ಟ್ರೈನಿಂಗ್ ಸಮಯದಲ್ಲಿ. ನನಗೆ 50 ಕಿಲೋಮೀಟರ್ ಹಾಗೂ 20 ಕಿಲೋಮೀಟರ್ ರೋಡ್ ವಾಕ್ನಲ್ಲಿ ಬಹಳ ಫಲಪ್ರದವಾಗಿತ್ತು. ಇದರಿಂದಾಗಿ ನಾನು ಮೊದಲನೇ ಸ್ಥಾನವನ್ನು ಪಡೆಯಲು ಅನುಕೂಲವಾಯಿತು. ಇನ್ನೊಂದು ಘಟನೆ ನೆನಪಿಸುವುದೇನೆಂದರೆ, ನಾನು ನನ್ನ ಟ್ರೈನಿಂಗ್ನಲ್ಲಿ ಪ್ಯಾರಾಟ್ರೂಪರ್ ಟ್ರೈನಿಂಗ್ನಲ್ಲಿ ನನಗೆ ಒಂದು ಕಾಲುವೆಯನ್ನು ದಾಟಲು ಒಂದು ಹಗ್ಗವನ್ನು ಕೊಟ್ಟಾಗ ಅದರ ಸಹಾಯದಿಂದ ಈಜಿಕೊಂಡು ತಡದ ಮತ್ತೊಂದು ಭಾಗದಲ್ಲಿ ಅದನ್ನು ಕಟ್ಟಿ ನನ್ನ ಸಹಪಾಠಿಗಳನ್ನು ಉಳಿದವರನ್ನು ತಡಪಾರ ಮಾಡಬೇಕಾಗಿ ಬಂದಾಗ ಆ ಕಾಲುವೆಯ ಬದಿಯಲ್ಲಿದ್ದ ಮರವೊಂದಕ್ಕೆ ನಾನು ಸ್ಕೌಟಿನಲ್ಲಿ ರೋವರ್ಸ್ನಲ್ಲಿ ಕಲಿತುಕೊಂಡ ಆ ಗಂಟುಗಳ ಸಹಾಯದಿಂದ ಆ ಕಾರ್ಯವು ನನಗೆ ಬಹಳ ಸರಳವಾಗಿ ಮಾಡಿದಾಗ ನನಗೆ ನೆನಪಾದದ್ದು ನನ್ನ ಸ್ಕೌಟ್ ಮತ್ತು ರೋವರ್ ಜೀವನ. ನಾನು ಈ ಮೂಲಕ ಹೇಳಬಯಸುವುದೇನೆಂದರೆ, ಮೊದಲಿನ 10 ವರ್ಷಗಳ ಶಿಕ್ಷಣ ನನ್ನ ಜೀವನದಲ್ಲಿ ಎಷ್ಟೊಂದು ಫಲಕಾರಿಯಾಗಿತ್ತೆಂದರೆ, ಈ ಮಟ್ಟಕ್ಕೆ ಬರಲು ಆವಾಗ ಕಲಿತ ಪ್ರಾಕ್ಟಿಕಲ್ ಆಗಿ ನನ್ನ ಜೀವನದಲ್ಲಿ ಅಳಿಸಿಕೊಂಡಿದ್ದು ಅದರ ಮಹತ್ವ ಏನೆಂದು ನಾನು ಈ ಮೂಲಕ ಹೇಳಬಯಸುತ್ತೇನೆ. ಕೊನೆಗೆ ದೇವರು ಇವರಿಗೆ ಆಯುರಾರೋಗ್ಯ, ಸಂಪತ್ತು, ಆಫಿಯತನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ನನಗೆ ಈ ಆಡಿಯೋ ಕ್ಲಿಪ್ಪನ್ನು ನಿಮ್ಮ ಮುಂದಿಡಲು ಅನುವು ಮಾಡಿಕೊಟ್ಟದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಜೈ ಹಿಂದ್. ಸಲಾಮ್ ಅಲೈಕುಂ. ಅವರ ಮನಸ್ಸು ಇಲ್ಲೇ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಕಾರ್ಯಕ್ರಮದ ಬಗ್ಗೆ ನಿರಂತರ ಸಂಪರ್ಕದಲ್ಲಿ ಇದ್ದರು. ಅವರು ಬರಲಿಕ್ಕೆ ಆಗಲಿಲ್ಲ. ಧನ್ಯವಾದಗಳು ರಿಯಾ ಸರ್ ಅವರಿಗೆ. ಮಾಸ್ಟರಿಗೆ ಟೆನ್ಷನು ಯಾವಾಗ ಸನ್ಮಾನ ಮಾಡೋದು ಅಂತ. ಮಾಸ್ಟರ್ ನೀವು ಇನ್ನೂ ಸ್ವಲ್ಪ ಕಾಯಬೇಕು. ಎಲ್ಲರೂ ನೋಡ್ಕೊಳ್ಳಿ, ನೀವು ಹಳೆ ವಿದ್ಯಾರ್ಥಿಗಳು ಎಷ್ಟು ಮಂದಿ ಇದ್ದಾರೆ ಅಂತ ನೋಡ್ಕೊಂಡು ಕೂತ್ಕೊಳ್ಬೇಕು. ಯಾಕೆ ಮತ್ತೆ ಎಲ್ಲ ಸಿಗುವುದಿಲ್ಲ ನಿಮಗೆ. ಮತ್ತೆ ಸಿಗೋದು ಸಲೀಂ ಸರ್ ಸಿಗ್ತಾರೆ, ಮತ್ತೆ ಅಲ್ಲಿ ಉಸ್ಮಾನ್ ಸರ್ ಸಿಗ್ಬೋದು, ಮತ್ತೆ ಯಾರು ಸಿಗುವುದಿಲ್ಲ ನಿಮಗೆ. ಮತ್ತೆ ಇಕ್ಬಾಲ್ ಸರ್ ಅವ್ರು ಸಿಗ್ಬೋದು. ಇಕ್ಬಾಲ್ ಅವ್ರು ಸಹ ನಿಮ್ಮ ಊರಿನವರಲ್ವ, ಅವ್ರು ಸಿಗ್ಬೋದು. ಈಗ ಒಂದು ಹಳೆ ಫಸ್ಟ್ ಬ್ಯಾಚ್ ವಿದ್ಯಾರ್ಥಿಗಳಿಂದ ಮೆಲುಕು, ಅಂದಿನ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಒಂದು ಮೆಲುಕು ಕಾರ್ಯಕ್ರಮ ಇದೆ.
ಅದರ ನಂತರ ನಿಮಗೆ ಸನ್ಮಾನ. ಅದಕ್ಕೆ ನಾವು ಮುಕ್ತ ಅವಕಾಶ ನೀಡ್ತಾ ಇದ್ದೇವೆ. ಮೊದಲಿಗಾಗಿ ನಿಮಗೆ ನೆನಪಿರ್ಬೋದು ಇಲ್ಲಿರುವವರಿಗೆ, ಅವತ್ತು ಆ ಕಾಲದಲ್ಲಿ ಇಲ್ಲೊಂದು ವಾರ್ತೆ ಭಾರಿ ಪ್ರಚಾರ ಪಡೆದಿತ್ತು, ಕಾಮಿಡಿ ವಾರ್ತೆ. ಅದರ ನಂತರ ಅದನ್ನು ಎಲ್ಲರೂ ಕಾಪಿ ಮಾಡಿಕೊಂಡು ಹೋಗಿದ್ರು. ಅದರ ರೂವಾರಿ ಯಾರು ಅಂತ ಹೇಳಿದರೆ ಈಗ ನಿಮಗೆ ನೀವು ನೋಡುವಾಗಲೇ ನೆಗಡ್ತೀರಿ. ಈಗ ಅವ್ರು ಬರ್ತಾರೆ, ನನ್ನ ಸಹೋದರ ಅಕ್ರಮ್ ಇನೋಲಿ ಅವರು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಬರಕಾತು. ಅದೇ ರೀತಿ ಅನ್ಯ ಮತದವರಿಗೆ ನಮಸ್ತೆ. ವೇದಿಕೆಯಲ್ಲಿರುವ ಅತಿ ಗಣ್ಯ ವ್ಯಕ್ತಿಗಳೇ, ಇಂದಿನ ಕಾರ್ಯಕ್ರಮದ ಪ್ರಧಾನ ಆಕರ್ಷಕ ಕೇಂದ್ರ ಬಿಂದುವಾದಂತಹ MS ಸರ್ ಅವರೇ, ಅದೇ ರೀತಿ ಮತ್ತೊಬ್ಬ ನಾವು ಚಿಕ್ಕಂದಿನಿಂದಲೂ ಕಾಣ್ತಾ ಇರುವಂಥ ಮತ್ತೊಬ್ಬ ನಮ್ಮ ಆತ್ಮೀಯ ಗುರುಗಳು ಆದ KMK ಮಂಜನಾಡಿ ಅವರೇ. ಯಾಕೆಂದರೆ ಮಂಜನಾಡಿ ನನಗೆ ಗೊತ್ತು, ನಾವು ಅಲ್ಲಿಯವರೇ. ಅದೇ ರೀತಿ ಮತ್ತೊಬ್ಬರು ಈ ಶಾಲಾ ಸಂಚಾಲಕರೇ, ಅತ್ಯಂತ ವೇದಿಕೆಯಲ್ಲಿರುವಂಥ ಹಿರಿಯ ವ್ಯಕ್ತಿ. ಅದೇ ರೀತಿ ಸಮೀಪದ ಮಸೀದಿ ಅಧ್ಯಕ್ಷರೇ, ಅದೇ ರೀತಿ LC ಮೇಡಮ್, ಕ್ಷಮಿಸಬೇಕು ವೇದಿಕೆಯಲ್ಲಿರುವವರು, ಮುಖಪರಿಚಯ ಇಲ್ಲ. ಅದೇ ರೀತಿ ನನ್ನ ಮುಂದುಗಡೆ ಇರುವವರು ಕೂಡ. ಈಗ ವಿಷಯಕ್ಕೆ ಬರ್ತೇನೆ. ಸುಮಾರು ವರ್ಷಗಳ ಹಿಂದೆ, ಅಂದರೆ ಒಂದು 90ರ ಪೂರ್ವ ಭಾಗದಲ್ಲಿ ನಾನು ಮಲಾರ್ ಪದವು ಎಂಬ ಶಾಲೆಗೆ ಹೋಗ್ತಾ ಇದ್ದೆ. ಆವಾಗ ನನ್ನ ತಮ್ಮ ಅನ್ಸರ್ ಇನೋಳಿ ಇವರನ್ನು ಇದೇ MS ಸರ್ ಕರ್ಕೊಂಡು ಬಂದು ಈ ಶಾಲೆಗೆ ಹಾಕಿದರು. ಆದರೂ ನಾನು ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಅದೇ ಶಾಲೆಯಲ್ಲಿ ಪೂರೈಸಿದೆ. ನಂತರ ನಾನು ಅದೇ ಗ್ರಾಮದಲ್ಲಿರುವಂಥ ಹರೇಕಾಳ ಗ್ರಾಮದ ಮತ್ತೊಂದು ಹೆಸರಾಂತ ಶಾಲೆ ರಾಮಕೃಷ್ಣ ಪ್ರೌಢಶಾಲೆಗೆ ನನ್ನ ಸೇರ್ಪಡೆ ಆಯಿತು 8ನೇ ತರಗತಿಯಲ್ಲಿ. ಅಲ್ಲಿ ಒಂದು ಚಿಕ್ಕ ಸುಂಕ ಇತ್ತು ಕಟ್ಟಲಿಕ್ಕೆ, 10 ರೂಪಾಯಿ, 12, 13 ಏನೋ. ಅದು ನಮ್ಮ ಕೈಲಿ ಎಲ್ಲವನ್ನೂ ಕೊಡಲಿಕ್ಕೆ ಆಗಲಿಲ್ಲ. ಅದರಲ್ಲೊಂದು 6 ರೂಪಾಯಿಯನ್ನು ನನ್ನ ಅಪ್ಪಾಜಿ ಬಾಕಿ ಇಟ್ಟರು. ಒಂದಿನ ಆ ಶಾಲೆಯಲ್ಲೊಬ್ಬರು ಹೆಡ್ ಮಾಸ್ಟ್ರು, ನೋಡೋಕ್ಕೆ ಒಳ್ಳೆ ಗುಂಡು ಗುಂಡಾಗಿ, ನಮ್ಮ ಉಸ್ಮಾನ್ನಿಂದ 2 ಪಟ್ಟು ಜಾಸ್ತಿಯೇ ಇದ್ದರು, ವೇಣುಗೋಪಾಲ್ ರಾವ್ ಅಂತ. ಅವರನ್ನು ನೋಡುವಾಗ ನನಗೆ ಯಾಕೋ ಒಂಥರ ನಗು ಬರ್ತಾ ಇತ್ತು. ಕಾಮಿಡಿ ಮನುಷ್ಯ ನಾನು ಆಗಲೇ. ಅವರ ಮೂಗಡಿಯಲ್ಲಿ ಸ್ವಲ್ಪ ಮೀಸೆ, ಇಲ್ಲಿ. ನಾನು ಅವರಿಗೆ ಯಾವಾಗ ನೋಡಿದ್ರು ಅವರನ್ನು ಟ್ರೋಲ್ ಮಾಡ್ತಾ ಇದ್ದೆ. ಈ ನಮ್ಮ ಡೆಸ್ಕಿನ ಸೈಡಿಗೆ ಇಂಕನ್ನು ಹಚ್ಚೋದು. ಆವಾಗ ಹೀರೋ ಪೆನ್ ಇತ್ತು, ಆ ಪೆನ್ನಿಂದ ಸ್ವಲ್ಪ ಇಂಕ್ ತೆಗೆದು ಹಚ್ಚೋದು. ಅವರು ಬಿಳಿ ವೇಷ್ಟಿ ತುಟ್ಕೊಂಡು ಬರ್ತಾ ಇದ್ರು, ಅದಕ್ಕೆ ಒರೆಸ್ಕೊಂಡು ಹೋಗೋದು. ಅವರ ವೇಷ್ಟಿಯಲ್ಲೆಲ್ಲ ಇಂಕ್. ಅದನ್ನು ನೋಡಿ ನಾನು ನಗೋದು, ನನ್ನನ್ನು ಹೊರ ಹಾಕೋದು. ಅದೇ ರೀತಿ ಒಂದಿನ ನನ್ನದೊಂದು ವೀಕ್ನೆಸ್ಗಾಗಿ ಅವರು ಕಾಯ್ತಾ ಇದ್ರು ಸಮಯಾವಕಾಶವನ್ನು. ಯಾರೆಲ್ಲ ಫೀಸ್ ಕೊಡಲಿಲ್ಲ, ನಾನೇ ಕೊಡಲಿಲ್ಲ, ಅಕ್ರಮ್, ಹೋಗಪ್ಪ ಮನೆಗೆ. ಸರಿ, ಎದ್ದು ಮನೆಗೆ ಹೋಗ್ತಾ ಇದ್ದೆ. ಹೋಗುವಾಗ ಯಾರೋ ಒಬ್ಬರು ಸಹೋದರರು, ಹಿಂದೂ ಸಹೋದರ ಬಂದು ಆ 6 ರೂಪಾಯಿ ಸುಂಕವನ್ನು ಕಟ್ಟಿ ನನ್ನನ್ನು ಮತ್ತೆ ಅದೇ ಶಾಲೆಗೆ ಸೇರಿಸಿದರು. ಅವರಿಗೂ ಮನಸ್ಸಿಲ್ಲ ನಾನು ಆ ಶಾಲೆಗೆ ಬರುವಂಥದ್ದು. ಭಟ್ರವರು ಸ್ವಲ್ಪ ಜಾತಿ ಭೇದ ಹೆಚ್ಚಾಗಿತ್ತು ಅವರ ಹತ್ರ. ಓಪನ್ ಆಗಿ ಹೇಳ್ತಾ ಇದ್ದೇನೆ, ನನಗೇನು ಅದರಲ್ಲೇನು ಹಿಂಜರಿಕೆ ಇಲ್ಲ. ವರ್ಣಭೇದ ನೀತಿ ಅಂತಾರ, ಅದೇ ರೀತಿ ಅವರಿಗೆ ನನ್ನ ಮೇಲೆ ಒಂದು ಜಾತಿ ಭೇದ. ನಮ್ಮನ್ನೆಲ್ಲ ಅವರು ಮುಟ್ಟೋದಿಲ್ಲ, ದೂರದಿಂದ ಕೋಲಲ್ಲಿ ಹೀಗೆ ಹೊಡೆಯೋದು. ಅವರಿಗೆ ಏನೋ ಮೈಲಿಗೆ ಆಗ್ತದೆ ಅಂತ ಒಂಥರ ಭಯ. ಶಿಕ್ಷಕರೇ ಬೇಸರ ಮಾಡಬೇಡಿ, ಇಲ್ಲಿ ನಾನು ಅಂಥದ್ದೇನು ಕಂಡಿಲ್ಲ. ಎಲ್ಲ ಜಾತಿ, ಎಲ್ಲ ಧರ್ಮ ಎಲ್ಲ ಒಂದೇ ಅಂತ ನಾನು ಭಾವಿಸ್ತೇನೆ, ನೀವು ಕೂಡ ಭಾವಿಸಿರ್ಬೋದು. ಹಾಗೆ ಒಂದಿನ ಅವರು ಪಾಠ ಮಾಡಬೇಕಾದ್ರೆ ಯಾರದೋ ಒಂದು ಸಿಟ್ಟಲ್ಲಿ ನನ್ನ ಕೆನ್ನೆಗೆ ಹೊಡೆದರು ಜೋರಾಗಿ. ಅದು ನಾನೇ ಟಾರ್ಗೆಟ್. ಯಾರೋ ಮಾಡಿದ ತಪ್ಪು ಯಾರೋ ಮೇಲೆ ತೀರಿಸಿಬಿಟ್ರು. ನನಗೆ ಅಳು ಬಂತು. ಅಳುವಲ್ಲಿ ಕೂಡ ಒಂದು ನಗು ಬಂತು. ಯಾಕಂದರೆ ನಾವು ಹೊಟ್ಟೆಗೆ ಏನೂ ತಿನ್ನದೆ ಬೆಳಿಗ್ಗೆದ್ದು ಶಾಲೆಗೆ ಹೋಗೋದು,
ತಿನ್ನೋಕೆ ನಮ್ಮ ಹತ್ರ ಕೂಳಿಗೂ ಗತಿ ಇರಲಿಲ್ಲ. ನನ್ನ ತಮ್ಮ ಅಂತೂ ಇದೇ ಶಾಲೆಗೆ ಬರ್ತಾ ಇದ್ದ, ಒಂದೊತ್ತು ಊಟವಾದರೂ ಅವನಿಗೆ ಗಟ್ಟಿಯಾಗಿ ಸಿಗ್ತಾ ಇತ್ತು, ನನಗೆ ಅದು ಇರಲಿಲ್ಲ. ಜೋಬಲ್ಲಿರುವ 25 ಪೈಸೆಯನ್ನು ಅಲ್ಲಿ ಏನಾದರೂ ಒಂದು ಹಲಸಿನ ಹಣ್ಣು ತಿಂದು ಇಳ್ಕೊಳ್ಳುವಂಥವು ನಾನು. ಸಾಯಂಕಾಲ ನಡ್ಕೊಂಡು ಮನೆಗೆ ಹೋಗಬೇಕು 4-5 ಕಿಲೋಮೀಟರ್. ಒಂದು ಕಡೆ ಹಸಿವು, ಮತ್ತೊಂದು ಕಡೆ ನನ್ನ ಜೀವವನ್ನೇ ಹಿಂಡ್ತಾ ಇದ್ದ ನನ್ನ ಅಸ್ತಮ ರೋಗ. ಅಸ್ತಮ ರೋಗಿಯಾಗಿದ್ದೆ ನಾನು. ದಿನಕ್ಕೊಂದು ಇಂಜೆಕ್ಷನ್ ಬೇಕಿತ್ತು ನನಗೆ ಈ ಅಳುವ ಜೊತೆ ಒಂದು ನಗು ಕೂಡ ಬಂತು. ನಾನು ಅವ್ರ ಹತ್ರ ಹೇಳಿದೆ, ಸರ್ ನಿಮ್ಮ ಮೂಗಿನಡಿಯಲ್ಲಿ ನೊಣ ಕೂತಿದೆ ಅಂತ. ಅಲ್ಲಿಗೆ ಆ ಶಾಲೆ ಕ್ಲೋಸ್. ನನಗೆ ಡೈರೆಕ್ಟಾಗಿ ಕಳಿಸಿಬಿಟ್ರು ನನ್ನನ್ನು. ಹಾಜರಿ ಬುಕ್ ತಂದರು, ಅಲ್ಲೊಂದು ಕೆಂಪು ಮಾರ್ಕ್. ಬಾಕಿ ವಿದ್ಯಾರ್ಥಿಗಳು ಹೇಳಿದರು ಅಗತ್ಯ ಇಲ್ಲ ನೀನು ಬರೋದು, ಮನೆಗೆ ಹೋಗಿ. ಹಾಗೆ ಮನೆಗೆ ಹೋಗಿ ಅಲ್ಲೇ ಹೀಗೆ ತಿರುಗಾಡ್ತಾ ಇದ್ದೆ. ಅದಕ್ಕೆ ಮುಂಚೆ ನಾನು ಪ್ರೈಮರಿಯಲ್ಲಿರುವಾಗ ಒಂದು 5-6 ತಿಂಗಳು, ನಿಮಗೆ ನೆನಪಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ, MH ಸರ್. ಇವಾಗ ಅವರು MH ಮಲಾರ್. ಆವಾಗ ನಾವು ಹೇಳ್ತಾ ಇರೋದು ಅಸಗುಂಜಿ ಮಾಸ್ಟರ್, ಹುಸೇನ್ ಮಾಸ್ಟ್ರು. ಹೀಗೆ ಅವರನ್ನು ಮನೆಯಲ್ಲಿ ಪ್ರೀತಿಯಿಂದ ಕರೀತಾ ಇದ್ದು. ಒಂದು 6-7 ತಿಂಗಳು ನಿಮ್ಮ ಮನೆಯಲ್ಲಿ ನಾನಿದ್ದೆ. ನೆನಪಿದೆಯಾ ನಿಮಗೆ? ಅವರು ಮಲಗುವ ಚಾಪೆಯಲ್ಲಿ ನಾನು ಮಲಗ್ತಾ ಇದ್ದೆ, ಅವರ ಜೊತೆ ನಮಾಜ್ ಮಾಡ್ತಾ ಇದ್ದೆ, ಎಲ್ಲವೂ ಅವರ ಜೊತೆನೆ. ಮತ್ತೆ ನನಗೆ ಅಸ್ತಮ ಕಾಯಿಲೆಯಿಂದಾಗಿ ಮತ್ತೆ ನನಗೆ ಅಲ್ಲಿಂದ ಮನೆಗೆ ಹೋಗಬೇಕಾಯಿತು. ಅಲ್ಲಿಂದ ಹೀಗೆ ಬೀದಿ ಬಿಕಾರಿಯಾಗಿ ತಿರುಗಾಡಬೇಕಾದ್ರೆ ಇದೇ ಹುಸೇನ್ ಮಾಸ್ಟ್ರು ಅಂದರೆ MH ಮಲಾರ್ ನಮ್ಮ ಜೋಪಡಿಗೆ ಬರ್ತಾರೆ. ನನ್ನ ಅಪ್ಪ ಇದ್ದರು ಆಗ ಜೀವಂತವಾಗಿ. ಅವರ ಹತ್ರ ಬಂದು ಬೇಡ್ಕೊಳ್ತಾರೆ, ನೀವು ಶಾಲೆಗೆ ಇವನನ್ನು ಕಳಿಸಿ, ಅಲ್ಲಿ ಮಧ್ಯಾಹ್ನ ಊಟ ಇದೆ, ಬಸ್ಸಿಗೆ ದುಡ್ಡು ಕೊಡ್ತೇವೆ. ಅದೇ ರೀತಿ ನಾನು ಕಲಿಬೇಕಂತ ಬಂದವನನ್ನು ಖಂಡಿತ ಅಲ್ಲ. ಒಂದೊತ್ತು ಊಟ ಸಿಗ್ಬೋದು ಅಂತ ಆಶೆಯಿಂದ ಬಂದು ಈ ಶಾಲೆಗೆ ಸೇರಿದವ ನಾನು.
ಕಿತ್ತು ತಿನ್ನುವ ಬಡತನ ನಮ್ಮ ಮನೆಯಲ್ಲಿ ಆವಾಗ. ದುಡಿಯುವ ಕೈ ಯಾವುದೂ ಇರಲಿಲ್ಲ. ನನ್ನ ತಾಯಿ ದೂರದ ಸಿರ್ಸಿಯಲ್ಲಿ ಹುಟ್ಟಿದವರು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಅಂದರೆ ಅವರು ಅನಫಿ. ನನ್ನ ಅಪ್ಪ ಇಲ್ಲಿಯವರೇ, ಶಾಫಿ. ದೂರದಲ್ಲಿ ಇವರಿಗೇನೋ ರಿಲೇಷನ್ ಆಗಿಬಿಡ್ಬೇಕು. ಇವರ ಮನೆ ಹತ್ರ ನನ್ನ ಚಿಕ್ಕಪ್ಪನ ಮನೆ ಇತ್ತು. ಅಲ್ಲಿಗೆ ಇವರು ಬರ್ತಾ ಇದ್ರು, ನಾನು ಹೋಗ್ತಾ ಇದ್ದೆ, ನನ್ನಪ್ಪ ಕರ್ಕೊಂಡು ಹೋಗ್ತಾ ಇದ್ರು. ಹಾಗೆ ಇವರ ಮೇಲೆ ನನಗೆ ಪರಿಚಯ. ಮಲಾರ್ ಅಂದರೆ ಹಾಗೆ, ಅದೊಂದು ಶಿಕ್ಷಕರ ತವರೂರು. ಹೇಳಿ ಕೇಳಿ ಅಲ್ಲಿ ಜಾಸ್ತಿಯಾಗಿ ಇರೋದೇ ಶಿಕ್ಷಕರು. ತುಂಬ ಮಂದಿ ಇದ್ದಾರೆ, ಇವರ ರಿಲೇಷನ್ಸ್ ಬಹಳ ಮಂದಿ ಇದ್ದಾರೆ. ಮತ್ತೊಬ್ಬರು HM ಮಲಾರ್ ಅಂತ ಇದ್ದರು, ಮೊಹಮ್ಮದ್ ಮಲಾರ್. ಅವರು ಕೂಡ ಮಲಾರ್ ಶಾಲೆಯಲ್ಲಿ ಹೆಡ್ ಮಾಸ್ಟ್ರು, ಹಮೀದ್ ಮಾಸ್ಟ್ರು. ಹಾಗೆ ಬಹಳಷ್ಟು ಎಲ್ಲ ಮೇಷ್ಟ್ರುಗಳ ಹುಟ್ಟೂರದು. ಹಾಗೆ ನಾನು ಈ ಶಾಲೆಗೆ ಬಂದ ಮೇಲೆ ಇಲ್ಲಿ ನನಗೆ ಮೊದಲಿಗೆ ಸಮಾಧಾನವಾದದ್ದು, ನನಗೆ ಮಧ್ಯಾಹ್ನದ ಒಂದೊತ್ತು ಊಟ ಸಿಗ್ತಾ ಇದೆಯಲ್ಲಪ್ಪ ಅಂತ. ನಾನು ಮತ್ತು ಬಹುಶಃ ನನ್ನಷ್ಟೇ ಬಡತನ ಹೊಂದಿದ್ದು ಮತ್ತೊಬ್ಬ ವಿದ್ಯಾರ್ಥಿ ಅಂದರೆ ಆವಾಗ ಇದ್ದಿದ್ದು ಹನೀಫ್, ಮಲಾರ್ನ. ಮತ್ತೆ ನಾವು ಕ್ರಮೇಣ ಮಲಾರಿಗೆ ಇಲ್ಲಿ ಹಾಸ್ಟೆಲಲ್ಲಿ ಸೇರ್ಪಡೆ ಆದ್ವಿ. ಅಲ್ಲಿಂದ 3 ವರ್ಷ ಈ ಶಾಲೆ ಪೂರ್ತಿ ಮಾಡಿದೆ. ಒಮ್ಮೊಮ್ಮೆ ನಾವಿಲ್ಲಿ ಗಲಾಟೆ ಮಾಡೋರು, ನಮಗೆ ದಿನಾಲು ಗಂಜಿ ಬೇಡ ಬಿರಿಯಾನಿ ಬೇಕು ಅಂತ. ಅಹಂಕಾರ ನೋಡಿ ನಮ್ಮದು. ತಿನ್ನೋಕೆ ಗತಿ ಇಲ್ಲದಿದ್ದರೂ ಜುಟ್ಟಿಗೆ ಮಾತ್ರ ಮಲ್ಲಿಗೆ ಹೂ ಅಂತೆ. ಅದೇ ರೀತಿ ನಮ್ಮ ಪರಿಸ್ಥಿತಿ. ಆವಾಗ ಇದೇ ಮೇಷ್ಟ್ರು ನಮಗೆ 1-2 ದಿನ ಮಾಂಸ ಮೀನು ಹೀಗೆ ಕೊಟ್ಟಿದ್ದಿದೆ, ಒಳ್ಳೊಳ್ಳೆ ಭೋಜನ ಕೂಡ. ಬಸ್ಸಿಗೆ ದುಡ್ಡು ಕೂಡ ಕೊಟ್ಟು ಕಳಿಸ್ತಾ ಇದ್ದರು. ಸರ್ಕಾರ ಯಾವಾಗ ಅಕ್ಷರ ದಾಸೋಹ ಕಾರ್ಯಕ್ರಮ ಮಾಡುವುದಕ್ಕಿಂತ 20 ವರ್ಷ ಮುಂಚೆನೇ ಇದೇ ಶಾಲೆಯಲ್ಲಿ ಅಕ್ಷರ ದಾಸೋಹ ಕಾರ್ಯಕ್ರಮ ಅಂದರೆ ಮಧ್ಯಾಹ್ನದ ಬಿಸಿ ಊಟ ಕೊಟ್ಟಿದ್ರು ಅಂತ ನನ್ನ ಸಹೋದರ ಒಮ್ಮೆ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದು ನನಗೆ ನೆನಪಿದೆ. ಅದೇನೇ ಇರಲಿ, ಹೆಚ್ಚಾಗಿ ನಾನು ಮಾತಾಡುವುದಿಲ್ಲ. ಅವರ ಬಗ್ಗೆ ಎಷ್ಟು ಹೇಳಿದರೂ ಅದು ಸಾಲದು. ಯಾಕೆಂದರೆ 2 ರೇಖೆಗಳ ಥರ, 2 ರೇಖೆಗಳು ಸಮಾನಾಂತರವಾಗಿರುತ್ತೆ. ಅದಕ್ಕೆ ಎಂಡಿಂಗ್ ಅಂತ ಇರೋದಿಲ್ಲ, ನೇರವಾಗಿ ಹೋಗ್ತಾ ಇರುತ್ತೆ. ಅದಕ್ಕೆ ಅದು ಯಾವಾಗಲೂ ಒಂದನ್ನೊಂದು ಸಂಧಿಸುವುದೂ ಇಲ್ಲ. ನಾನು ಹೆಚ್ಚಾಗಿ ಈ ವೇದಿಕೆಯಲ್ಲಿ ಏನು ಹೇಳುವುದಿಲ್ಲ. ಅದೇ ರೀತಿ ಆವಾಗ ನಮ್ಮ ಜೊತೆ ಕಲಿತವರಿಂದು ಬಹಳಷ್ಟು ಮಂದಿ ಯಾವ್ಯಾವುದೋ ಬೇರೆ ಬೇರೆ ಹುದ್ದೆಗಳಲ್ಲಿ ಉದ್ಯಮಿಗಳು, ಮತ್ತು ಕೆಲವರು ಮೇಜರ್ಗಳಾಗಿ ಈ ದೇಶ ಸೇವಕರಾಗಿ ದೇಶ ರಕ್ಷಕರಾಗಿಯೂ ಇದ್ದಾರೆ. ಯಾವುದಕ್ಕೂ ಕಾಲ ಕೂಡಿ ಬರಬೇಕು. ಮತ್ತೊಬ್ಬ ನನ್ನ ಸಹಪಾಠಿ ರಾಷ್ಟ್ರೀಯ ಪಕ್ಷದಲ್ಲಿ ಅಧ್ಯಕ್ಷರಾಗಿ ಕೂಡ ಇದ್ದಾರೆ. ಬಹಳ ಹೆಮ್ಮೆ ಪಡುವಂಥ ವಿಷಯ. ಯಾಕಂದರೆ ಈ ಶಾಲೆಗೆ ಮೊದಲ ಬಾರಿ ನಾನು ಬಂದಾಗ ಇಲ್ಲೊಂದು ಹಳೆಯ ಮನೆ ಇತ್ತು. ಹಳೆಯ ಮನೆಯಲ್ಲಿ ನಾವು 30 ವಿದ್ಯಾರ್ಥಿಗಳು. ಶಾಲೆ ಆರಂಭ ಆಯಿತು. ತುಂಬ ತುಂಟಾಟ ನನಗೆ ಜಾಸ್ತಿ. ಆವಾಗ ಮೊಹಮ್ಮದ್ ಹನೀಫ್ ಅಂತ ಒಬ್ಬರು HM ಇದ್ದರು, ಮತ್ತೊಬ್ಬರು ಆದಮ್. ಬಹುಶಃ ಆದಮ್ ಸರನ್ನು ನಾನು ಕಾಣದೆ ಎಷ್ಟು ವರ್ಷ ಆಗಿರಬೇಕು. ಹನೀಫ್ರವರು ಸಿಗ್ತಾ ಇದ್ದಾರೆ. ಒಮ್ಮೆ ಕಲ್ಲಡ್ಕ ಸೈಡಲ್ಲಿ ಸಿಕ್ಕಿದ್ರು. ಎಲ್ಲಿಗಪ್ಪ ನೀನು? ನಾನು ಹೀಗೆ ನಾರ್ಷಕ್ಕೆ ಹೋಗ್ತಾ ಇದ್ದೇನೆ, ಅಲ್ಲೇ ಸಮೀಪಕ್ಕೆ. ಹೌದಾ, ಊಡಾರ್ಗಪ್ಪ, ಉಪತ್ರಕ್ಕೆ ಬನ್ನಿ. ಹಾಗೆ ಪ್ರಥಮ ಪರೀಕ್ಷೆ ದಿವಸ ನಿಮಗೆ ನೆನಪಿರ್ಬಹುದೇನೋ ಗೊತ್ತಿಲ್ಲ, ಎಲ್ರಿಗೂ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಕೊಡ್ತೇನೆ ನಾನು. ಏನಂದರೆ ನೀವೆಲ್ಲ ಕಾಪಿ ಮಾಡಬೇಕು. ಹೇಗೆ ಮಾಡೋದು? ಚಪ್ಪಲಿಯಲ್ಲಿ ಬರ್ಕೊಂಡು ಹೋಗಿ, ಚಪ್ಪಲಿ ಮೆಲ್ಲ ತೆಗೆದು ಅಲ್ಲೇ ನೋಡಿ ಅಲ್ಲೇ ಪೇಪರಲ್ಲಿ ಬರೆದ್ರೆ ಆಯಿತು ಅಂತ. ಹಾಗೆ ಎಲ್ಲರೂ ಚಪ್ಪಲಿಯಲ್ಲಿ ಬರೀತಾರೆ. ಮರುದಿನ ಪರೀಕ್ಷೆ ಸ್ಟಾರ್ಟ್ ಆಗೋಗಲೇ MH ರವರು ರೆಡಿ. ಮೊದಲು ನನ್ನ ಹತ್ರ ಹೇಳ್ತಾರೆ, ಚಪ್ಪಲಿ ತೆಗೆ. ಆ ಬೈಕ್ ಆಫ್ ಚಪ್ಪಲಿ 20 ರೂಪಾಯಿದು ತೆಗೆಯುವಾಗ ಅದರಲ್ಲೆಲ್ಲ ಬರೆದಿದೆ, ಎಲ್ಲರ ಚಪ್ಪಲಿ ಆಫೀಸ್ ಕೋಣೆಯಲ್ಲಿ. ಆವತ್ತು ಎಲ್ಲ ನಾವು ಹೋಗಿದ್ದು ಬರೀ ಕಾಲಲ್ಲಿ ಮನೆಗೆ ನಡ್ಕೊಂಡು. ಮತ್ತು ಆವಾಗ ನಮಗೆ ಗುರುಗಳಾಗಿ ಮಾತ್ರ ಅಲ್ಲ, ಇಂಥ ನಾವು ಮಾಡ್ತಾ ಇರುವ ತುಂಟಾಟಕ್ಕೆ ಕ್ಷಮೆ ನೀಡಿ ನಮ್ಮನ್ನು ಮತ್ತೆ ಶಾಲೆಗೆ ಸೇರಿಸ್ತಾ ಇದ್ದಿದ್ದು ಇದೇ MH ಸರ್. ಇವರ ಈ ಔದಾರ್ಯವೇ ನಾನಲ್ಲದಿದ್ದರೂ ಕೂಡ ನನ್ನೊಂದಿಗೆ ಇದ್ದ ಹಲವು ವಿದ್ಯಾರ್ಥಿಗಳು ಸಮಾಜದ ಅತ್ಯಂತ ಗಣ್ಯ ಹುದ್ದೆಯನ್ನು ಹೇರಿ
ತಮ್ಮ ಯಶಸ್ವಿಯನ್ನು ಸಾಬೀತುಪಡಿಸ್ತಾ ಇದ್ದಾರೆ. ನಾನು ಹೆಚ್ಚೇನು ಮಾತಾಡುವುದಿಲ್ಲ. ಇಲ್ಲಿ ಗೀತಾ ಮೇಡಮ್ ಅಂತ ಒಬ್ಬರು ಇದ್ದರು, ರಿಟೈರ್ಡ್ ಅವರು. ಪಾಪ ಅವರು ಬರೇ ಮೇಡಮ್ ಮಾತ್ರ ಆಗಿರಲಿಲ್ಲ, ಮಾತೃ ಹೃದಯ ಅವರದ್ದು. ನನಗೆ ಸಿಗ್ತಾ ಇರ್ತಾರೆ. ಇವಾಗ ನಮಗೆ ಆ ಬ್ಯಾಚಲ್ಲಿ ಕಲಿಸಿದ ಉಪಾಧ್ಯಾಯರು ಯಾರು ಇವಾಗ ಕಾಣ್ತಾ ಇಲ್ಲದಿದ್ದರೂ ಕೂಡ ಮುಂದೊಂದು ದಿನ ಇದೇ ವೇದಿಕೆಯಲ್ಲಿ ಅವರನ್ನು ಯಾರನ್ನಾದರೂ ಮತ್ತೊಮ್ಮೆ ಕರೆದು ಅವರ ಜೊತೆ ಇದೇ ರೀತಿ ಗೆಟ್ ಟುಗೆದರ್ ಮಾಡುವ ಒಂದು ಅಭಿಲಾಷೆ ನನಗೆ ಇದೆ. ಇದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು ಮತ್ತು ಏನಾದರೂ ನಾವು ಈ ಶಾಲೆಗೆ ಚಿಕ್ಕದಾದ ಒಂದು ಕೊಡುಗೆಯನ್ನು ನೀಡಲು ರೂಪುರೇಷೆ ಹಾಕಬೇಕು ಅಂತ ಹೇಳಿಕೊಳ್ತಾ, ನಾನೇನಾದರೂ ಅಧಿಕ ಪ್ರಸಂಗಿತನ ಮಾತಾಡಿದರೆ ನನ್ನನ್ನು ನಿಮ್ಮ ಔದಾರ್ಯ ಮನಸ್ಸಿನಿಂದ ಕ್ಷಮಿಸಿ, ಯಾವುದೇ ಬೇಸರವನ್ನು ಇಟ್ಟುಕೊಳ್ಬೇಡಿ. ಆಖಿರ್ ದವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸಾರಿಗೆ ಸನ್ಮಾನ ಮಾಡುವಂಥದ್ದು, ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಸನ್ಮಾನ ಮಾಡುವಂಥದ್ದು. ಮೊನ್ನೆ ಸಾರಿಗೆ ಹುಟ್ಟುವ ಸನ್ಮಾನ ಆಗಿತ್ತು. ಆಗ ಅವರು ಹೇಳ್ತಾ ಇದ್ರು ಭಾಷಣದಲ್ಲಿ, ನನಗೆ ಏಕೆ ಸನ್ಮಾನ ಮಾಡಬೇಕು, ಇಲ್ಲಿ ಹಿರಿಯರಿದ್ದಾರಲ್ಲ ಅವರಿಗೆ ಸನ್ಮಾನ ಏಕೆ ಮಾಡಲಿಲ್ಲ ಅಂತ. ಆದರೆ ಇಲ್ಲಿ ಹಾಗೆ ಅಲ್ಲ, ಇಲ್ಲಿ ನಿಮಗೆ ಸನ್ಮಾನ ಮಾಡೋದು. ನಿಮಗೆ ಏಕೆ ಸನ್ಮಾನ ಮಾಡೋದು ಅಂತ ಹೇಳಿದರೆ, ನೀವು ನಮಗೆ ಸಂಸ್ಕಾರಯುತ ಶಿಕ್ಷಣವನ್ನು ಇಲ್ಲಿ ನೀಡಿದ್ದೀರಿ ಸರ್. ನಮಗೆ ಗೊತ್ತಿದೆ, ಇಲ್ಲಿ ನಾವು ಗ್ರಾಮೀಣ ಭಾಗದಿಂದ ಹೆಚ್ಚಾಗಿ ಆರ್ಥಿಕವಾಗಿ ಹಿಂದುಳಿ ಬಡವರು ಬರುವಾಗ ಹರಿದ ಚಡ್ಡಿಯನ್ನು ಹಾಕ್ಕೊಂಡು ಬರ್ತಾ ಇದ್ದವರು. ಈಗ ಮಕ್ಕಳು ಚಡ್ಡಿ ನೋಡಲಿಲ್ಲ, ಈಗ ಪ್ಯಾಂಟೇ ನೋಡಿದ್ದು. ಹರಿದ ಚಡ್ಡಿಯನ್ನು ಹಾಕ್ಕೊಂಡು ಬರುವ ಕೈಯಲ್ಲಿ ಒಂದು ಲುಂಗಿ ಹಿಡ್ಕೊಂಡು ಬರ್ತಾ ಇದ್ದೆವು. ಏಕೆ ಗೊತ್ತಾ, ಮಾಸ್ಟ್ರದ್ದು ಒಂದು ಇದುಂಟು, ಆರ್ಡರ್ ಇತ್ತು, ಆದೇಶ, ನೀವು ನನಗೆ ಮಸೀದಿಯಲ್ಲಿ ಸಲಾಂ ಹೇಳಿಯೇ ಹೋಗಬೇಕು. ಏಕೆಂತ ಹೇಳಿದರೆ ಆ ಲುಂಗಿಯನ್ನು ಹಾಕೊಂಡು ಮಸೀದಿಗೆ ಒಂದು ನಮಾಜ್ ಮಾಡಿದ ಮೇಲೆ ಸಲಾಂ ಹೇಳಬೇಕು. ಅದು ಸಂಸ್ಕಾರಯುತ ಶಿಕ್ಷಣ. ಅದಕ್ಕಾಗಿ ಸರ್ ನಿಮಗೆ ನಾವು ಇಲ್ಲಿ ಇವರು ಸನ್ಮಾನ ಮಾಡ್ತಾ ಇರುವಂಥದ್ದು. ಇನ್ನೊಂದು ಏನು ಹೇಳಿದರೆ, ನೀವು ಇಲ್ಲಿ ಸೌಹಾರ್ದ ಕ್ಯಾಂಪಸ್ ಅನ್ನು ರೂಪಿಸಿದ್ದೀರಿ, ನಮಗೆ ಸೌಹಾರ್ದ ಶಿಕ್ಷಣವನ್ನು ನೀಡಿದ್ದೀರಿ. ಇಲ್ಲಿ ಈಗಿನ ಮಕ್ಕಳಿಗೆ ಗೊತ್ತಿದೆ ಅಂತ ಗೊತ್ತಿಲ್ಲ ನನಗೆ, ಇಲ್ಲಿ ಹಳೆಯವರಿಗೆ ಗೊತ್ತಿದೆ. ನಾವಿಲ್ಲಿರುವಾಗ ಇಬ್ಬರು ಮುಸ್ಲಿಮೇತರ ವಿದ್ಯಾರ್ಥಿಗಳಿದ್ರು. ಒಬ್ಬರು ಜೋಸೆಫ್ ಅಂತ, ಇನ್ನೊಬ್ಬರು ಸದಾಶಿವ ಅಂತ. ಇಬ್ಬರು ಸಹ ಇಲ್ಲಿ ಶಾಲಾ ನಾಯಕರಾಗಿದ್ದಾರೆ, SPLಗಳಾಗಿದ್ದಾರೆ ಸರ್. ಇಲ್ಲಿ ಯಾರಿಗೂ ಸಹ ಅವರ ಬಗ್ಗೆ ಇನ್ನೊಂದು ಸಮುದಾಯದ ವಿದ್ಯಾರ್ಥಿಯಿಂದ ಯಾರಿಗೂ ಭಾವನೆಯನ್ನು ನೀಡಲಿಲ್ಲ. ಸೌಹಾರ್ದಯುತ ಕ್ಯಾಂಪಸ್ ಅನ್ನು ಇಲ್ಲಿ ನಿರ್ಮಿಸಿದ್ದೀರಿ ಸರ್ ತಾವು. ತಮಗೆ ಅದಕ್ಕಾಗಿ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಸದಾಶಿವ ಈಗ ಪೊಲೀಸ್ ಆಗಿದ್ದಾರೆ. ಇವರು ಜೋಸೆಫ್ ಸರ್ ಅವರೇನು ಇಲ್ಲಿ ಕೊಚ್ಚಿಯಲ್ಲಿರಬೇಕು, ಏನು ಹೋಟೆಲ್ ಇರಬೇಕು. ಸದಾಶಿವ ಸರ್ ಪೊಲೀಸ್ ಆಗಿದ್ದಾರೆ. ಅವರಿಗೆ ಸಂಸ್ಕಾರದ ಶಿಕ್ಷಣ ಸ್ವಲ್ಪ ನಂತರ ಏನಾಯ್ತೋ ಗೊತ್ತಿಲ್ಲ, ನನಗೆ ಒಮ್ಮೊಮ್ಮೆ ಸಿಗ್ತಾರೆ ಅವರು. ಇನ್ನು ನೀವಿಲ್ಲಿ ಕೆಲಸ ಮಾಡಿದ್ದು ಇದಕ್ಕಾಗಿ, ಹಣಕ್ಕಾಗಿ ಅಲ್ಲ ಸರ್. ನನಗೆ ಒಂದು ನಿಮಗೆ ಹೇಳಬೇಕು, ಅಕ್ರಮ್ ಅವರು ಹೇಳಿದರು ಹನೀಫ್ ಮಾಸ್ಟರ್ ಸಿಗ್ತಾರಂತ. ಇಲ್ಲಿ ಅವರು HM ಆಗಿದ್ದರು. ಅವರು ಇಲ್ಲಿಂದ ಅವತ್ತೇ ಬಿಟ್ಟು ಹೋದರು, ಸಂಬಳ ಕಮ್ಮಿ ಅಂತ. ಹಾಗೆ ತುಂಬ ಶಿಕ್ಷಕರು ಬಿಟ್ಟು ಹೋಗಿದ್ದಾರೆ. ಬಿಟ್ಟು ಹೋದ ನನಗೆ ಕಾಂಟ್ಯಾಕ್ಟಲ್ಲೇ ಇರಲಿಲ್ಲ ಅವರು. ಹಾಗೆ ಇತ್ತೀಚೆಗೆ ಕಳೆದ ವರ್ಷ ನನಗೆ ಒಬ್ಬರು ಅಧಿಕಾರಿ ಹೇಳಿದರು, ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಶಿಕ್ಷಕರು ತುಂಬ ಇದ್ದಾರೆ, ಶಿಕ್ಷಕರು ತುಂಬ ಕಷ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರ ಅಲ್ಲ ಸರ್, ಸರ್ಕಾರ ಹೌದು, ಆದರೆ ನಾವು ಸರ್ಕಾರದ ಉದ್ಯೋಗಿಗಳಲ್ಲ, ನಮ್ಮನ್ನು ಯಾವಾಗ ಬೇಕಾದರೂ ತೆಗಿಬಹುದು, ಒಂದು ಕೂಲಿ ಕೆಲಸದಾಗಿ ಮಾಡ್ತಾ ಇದ್ದೇವೆ ಅಂತ ಒಂದು ವರದಿ ಮಾಡಿ ಸರ್ಕಾರದ ಗಮನ ಸೆಳೆ ಅನ್ಸರ್ ಅಂತ ಹೇಳಿದರು. ನಾನು ಮೊರಾರ್ಜಿ ದೇಸಾಯಿ ಶಾಲೆಗೆ ಹೋಗುವಾಗ ಅಲ್ಲಿ ನನಗೆ ಎದುರಾದವರೇ ಹನೀಫ್ ಸರ್ ಅವರು ತುಂಬ ಬೇಸರದಲ್ಲಿ ಹೇಳಿದರು, ಹೌದಂತ. ನಾನು ಕೇಳಿದ್ದೆ, ಸರ್ ನೀವು ಹನೀಫ್ ಸರ್ ಅಲ್ಲ ಟಿಪ್ಪು ಸುಲ್ತಾನ್? ಓ ಹೌದು, ನೀನು ಯಾರ? ನಾನು ನೆನಪಿಸಿಕೊಳ್ಳಿ ಸರ್, ಒಂದು ಅನ್ಸರ್ ಅಂತ ಅಕ್ರಮ್ ಅಂತ ಇದ್ದಲ್ಲ ಅವನು ತಮ್ಮ. ಓ ಮತ್ತೆ ನಾವು ಹೇಳಿದ್ದು, ಮತ್ತೆ ಅವರು ಈಗ ಅಲ್ಲೇ ಇದ್ದಾರೆ, ಅಲ್ಲಿ ಕೆಲವು ಶಿಕ್ಷಕರಿದ್ದಾರೆ, ಅಭದ್ರತೆಯ ವಾತಾವರಣ, 32 ಶಿಕ್ಷಕರು. ಇದೇ ಶಾಲೆಯಲ್ಲಿ ಇದ್ದರೆ ಸ್ವಲ್ಪ ಭದ್ರತೆಯನ್ನು ಇರ್ತಿತ್ತು ಏನೋ. ಅದಕ್ಕಾಗಿ ನಾವು ಹೇಳ್ತಾ ಇದ್ದೇವೆ, ಅವತ್ತಿನಿಂದ ಇವತ್ತಿನ LC ಟೀಚರ್ ಇರ್ಬೋದು, ನಮ್ಮ KMK ಸರ್ ಇರ್ಬೋದು, MS ಸರ್ ಇರ್ಬೋದು, ಇವತ್ತಿರುವವರು ಎಲ್ಲರೂ ರಿಟೈರ್ಡ್ ಆದವರು ಸಹ. ಇಬ್ರಾಹಿಂ ಮಾಸ್ಟರ್ ಅವರು ರಿಟೈರ್ಡ್ ಆಗುವ ಏನೂ ಇರಲಿಲ್ಲ ಅವರಿಗೆ, ಖಾಲಿಯಾಗಿ ರಿಟೈರ್ಡ್ ಆದವರು. ಅವರೆಲ್ಲ ವೇತನಕ್ಕಾಗಿ ದುಡಿಲಿಲ್ಲ. ಇಲ್ಲಿ ಶಿಕ್ಷಣ ಕೊಡಬೇಕು, ಮಕ್ಕಳಿಗೆ ಮಕ್ಕಳನ್ನು ಒಂದು ಸುಶಿಕ್ಷರನ್ನಾಗಿ ಮಾಡಬೇಕು ಅನ್ನುವಂಥ ನೆಲೆಯಲ್ಲಿ ಅವರು ಕೆಲಸ ಮಾಡಿದ್ದವರು ಸರ್. ಅದಕ್ಕಾಗಿ ನಾವು ಸನ್ಮಾನ ಮಾಡ್ತಾ ಇರುವಂಥ ಸರ್. ಇಲ್ಲಿ ಮತ್ತೊಂದು ಏನು ಅಂತ ಹೇಳಿದರೆ, ಇಲ್ಲಿ ಊಟವೇ ಇಲ್ಲದಂಥ ಮಕ್ಕಳಿಗೆ ಊಟ ಕೊಡೋದಕ್ಕೆ ದರ್ಗಾದಿಂದ ನೀವು ಇಲ್ಲಿ ಹಣದ ವ್ಯವಸ್ಥೆಯನ್ನು, ಬಸ್ಸಿಗೆ ಹಣದ ವ್ಯವಸ್ಥೆಯನ್ನು ಮಾಡಿ ಹೋದದ್ದಕ್ಕೆ, ಶಿಕ್ಷಣ ಇಲ್ಲದಂಥ ಮಕ್ಕಳನ್ನು ಮನೆಗೆ ಹೋಗಿ ಕರೆತಂದು ಶಿಕ್ಷಣ ನೀಡಿದೆ. ಇದೆಲ್ಲದಕ್ಕೂ ಇನ್ನೂ ಹಲವಿದೆ. ಎಲ್ಲದಕ್ಕೂ ನಿಮಗಾಗಿ ಇಲ್ಲಿ ಸನ್ಮಾನ ಮಾಡ್ತಾ ಇದ್ದೇವೆ. ಎಲ್ಲ ಹಳೆ ವಿದ್ಯಾರ್ಥಿಗಳು, ಫಸ್ಟ್ ಬ್ಯಾಚ್ನ ವಿದ್ಯಾರ್ಥಿಗಳು ವೇದಿಕೆಗೆ ಬರಬೇಕು. ಅದೇ ರೀತಿ ಇವತ್ತಿನ ಕೇಂದ್ರ ಬಿಂದುವಾಗಿರುವಂಥ MS ಸರ್ ಅವರು ವೇದಿಕೆ ಮುಗಿದೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ, ದಯವಿಟ್ಟು ಬನ್ನಿ, ಎಲ್ಲರೂ ಬನ್ನಿ.
ಲ್ಯಾಪ್ ಕೊಟ್ಟಿದ್ದಾರೆ.
ವಿದ್ಯಾರ್ಥಿಗಳು ಹಮ್ಮಿಕೊಂಡಂಥ ಈ ಸುಂದರ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ ಹಿರಿಯ ಮುಸ್ಸಂದಿ, ನನ್ನ ಆತ್ಮೀಯ ನಾಯಕರು ಆದಂಥ ಅಲ್ಹಾಜಿ ಅಬ್ಬಾಸ್ರವರೇ, ಕೋಟೆಪುರ ಜುಮಾ ಮಸೀದಿಯ ಅಧ್ಯಕ್ಷರಾದಂಥ ಅಬ್ಬಾಸ್ರವರೇ, ನನ್ನ ಆತ್ಮೀಯ ಮಿತ್ರ KMK ಮಂಜನಾಡಿಯವರೇ, ಪ್ರಾಥಮಿಕ ಶಾಲಾ ನನ್ನ ಸಹೋದರಿ ಪ್ರಭಾರ ಮುಖ್ಯೋಪಾಧ್ಯಾಯರಾದಂಥ ಶ್ರೀಮತಿ LC ಅವರೇ, 1991-92ನೇ ಸಾಲಿನಿಂದ ನಿರ್ಗಮಿಸಿದ ನನ್ನ ಎಲ್ಲ ಹಳೆ ವಿದ್ಯಾರ್ಥಿ ಮಿತ್ರರೇ, ನನ್ನ ಪ್ರಸಕ್ತ 10ನೇ ತರಗತಿಯ ವಿದ್ಯಾರ್ಥಿನಿಯರೇ, ನನ್ನ ಆತ್ಮೀಯ ಸಹೋದರ ಮೊಹಮ್ಮದ್ ಫಾಜಿಲ್ ರವರೇ, ಪತ್ರಕರ್ತರೇ, ಮಾಧ್ಯಮದವರೇ, ಬಹುಶಃ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಹೃದಯದಲ್ಲಿ ಶಬ್ದಗಳಿಲ್ಲ. ಮಾತು ಬೆಳ್ಳಿ, ಮೌನ ಬಂಗಾರಮ್ಮ ಹೇಳಿದ ಹಾಗೆ ಇದನ್ನೆಲ್ಲ ನಾನು ಮೌನದಿಂದ ಸ್ವೀಕರಿಸ್ತೇನೆ ವಿನಃ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಬೇಕೆಂಬಂಥ ಒಂದು ಸಂದಿಗ್ಧವಾದಂತಹ ಪರಿಸ್ಥಿತಿಯಲ್ಲಿ ನಾನಿದ್ದೇನೆ. ಬಹುಶಃ ಸಾರ್ವಜನಿಕ ಶಿಕ್ಷಣ ಇಲಾಖೆಯು ನನ್ನನ್ನು ನಿವೃತ್ತಿಯ ಹಂಚಿನಲ್ಲಿ ಹೋಗುವಂಥ ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ಳುವಂತಹ ಒಂದು ಸಂದರ್ಭ ಬಂದು ಒದಗಿದೆ. ಬಹುಶಃ ಈ ಸಂದರ್ಭಕ್ಕೆ ಮೊದಲು ಅಲ್ಲಾಹ್ವಿಗೆ ಸ್ತುತಿಸ್ತೇನೆ. ಅನೇಕ ನನ್ನ ಮಿತ್ರರು ಬಹಳಷ್ಟು ಬಾರಿ ನನ್ನನ್ನು ಒತ್ತಾಯ ಮಾಡಿದ್ದು, ಉಳ್ಳಾಳದ ಎಲ್ಲ ಶಾಲೆಗಳ ಅಧ್ಯಾಪಕ ಬಳಗ, ಶಿಕ್ಷಣ ಇಲಾಖೆ ನನ್ನ ಹತ್ರ ಒಂದು ಕೋರಿಕೆಯನ್ನು ಸುಮಾರು 15 ವರ್ಷಗಳಿಂದ ಕೇಳ್ತಾ ಇದ್ರು, ನೀವೊಂದು ಶಿಕ್ಷಕ ಪ್ರಶಸ್ತಿಗೆ ಅರ್ಜಿಯನ್ನು ಹಾಕಬೇಕು ಅಂತ. ನಾನು ಹೇಳಿದೆ, ಅಂಥ ಯೋಗ್ಯತೆ ಬಂದರೆ ಹಾಕ್ತೇನೆ ಮೇಡಮ್, ಅಷ್ಟು ಯೋಗ್ಯತೆ ನನಗೆ ಬರಲಿಲ್ಲ, ಬಂದಾಗ ಹಾಕ್ತೇನೆ ಅಂತ ಹೇಳುವಂಥ ಮಾತನ್ನು ಅವರು ಹೇಳ್ತಾ ಇದ್ದೆ. ಎಷ್ಟನ್ನು ಒತ್ತಾಯ ಮಾಡಿದ್ರು ಅದಕ್ಕೆ ನಾನು ಬರ್ತಿರ್ಲಿಲ್ಲ, ಯಾಕೆಂದರೆ ಅದಕ್ಕೆ ನಾನು ಅರ್ಹನಾಗಿರಲಿಲ್ಲ. ಬಹುಶಃ ಈಗ ನಾನು ಅರ್ಹನಾಗಿದ್ದೇನೆ ಅಂತ ಒಂದು ಪ್ರಶ್ನೆ. ಬಹುಶಃ ಈಗಲೂ ನಾನು ಅರ್ಹನಲ್ಲ. ಈಗ ಅದ್ಭುತವಾದಂತಹ ಒಂದು ಅವಿಸ್ಮರಣೀಯವಾದಂತಹ ಒಂದು ಅಭಿನಂದನೆ ಸಮಾರಂಭವನ್ನು ಏರ್ಪಡಿಸಿದ ಹಳೆ ವಿದ್ಯಾರ್ಥಿ ಆದಂತಹ ವಿದ್ಯಾರ್ಥಿಗಳಲ್ಲಿ ಒಬ್ಬರಾದ ಮೊಹಮ್ಮದ್ ಫಾಜಿಲ್ ರವರು ನನ್ನನ್ನು ಕೇಳಿಕೊಂಡಾಗ, ಯಾರು ಒಪ್ಪದಾಗ ಅವರನ್ನು ಹೇಳಿ, ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ನಮ್ಮ ಮಿತ್ರರ ಒಂದು ಅರ್ಜಿಯನ್ನು ಹಾಕಬೇಕು, ಅದಕ್ಕೆ ಸೈನ್ ಹಾಕ್ಲಿಕ್ಕಿಲ್ಲ, ನೀವು ಅದೊಂದು ಬಚಾವ್, ನಾವು ಸೈನ್ ಹಾಕ್ಲಿಕ್ಕಿಲ್ಲ, ಅರ್ಜಿಗೆ ಡಾಕ್ಯುಮೆಂಟ್ ಒಂದು ಸಬ್ಮಿಟ್ ಮಾಡಬೇಕು. ನಿಮ್ಮ ಕಿರಿಯ ಸಹೋದರ ಮೊಹಮ್ಮದ್ ಫಾಜಿಲ್, ನನ್ನ ಶಾಲೆಯ ಸ್ಟಾಫು, ಅವರು ಆ ಮಾತನ್ನು ಕೇಳಿಸಿಕೊಂಡಾಗ ಹಳೆಯ ಪೇಪರ್ ಫೈಲೆಲ್ಲ ಹುಡುಕಿಕೊಂಡು ಇಟ್ಟದ್ದಲ್ಲ, ಎಲ್ಲೆಲ್ಲ ಇದ್ದದ್ದು ಏನೆಲ್ಲ ಮಾಡಿ ಕೆಲವೊಂದು ಮಾಡಿ ಅದನ್ನು ರೆಡಿ ಮಾಡಿಕೊಂಡು KMK ಮಂಜನಾಡಿಯವರ ಮಾರ್ಗದರ್ಶನದಲ್ಲಿ ಅವರು ಪೂರ್ತಿಯಾಗಿ ಅದನ್ನು ಸಬ್ಮಿಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದ್ದರಿಂದ ಹಳೆ ವಿದ್ಯಾರ್ಥಿಗಳಿಂದಲೇ ನನಗೀಗ ಬಂದದ್ದು ಪ್ರಶಸ್ತಿ ವಿನಃ ನಾನು ಅದನ್ನು ಇಚ್ಛೆ ಪಟ್ಟುಕೊಂಡು ಹಾಕಿದ್ದಲ್ಲ. ನನಗಿನ್ನು ಪ್ರಶಸ್ತಿಯು ಬೇಡ. ಈಗ ಎಲ್ಲರೂ ಶುಭ ಹಾಸಿಸಿದ್ದಾರೆ, ಆ ಪ್ರಶಸ್ತಿ ನನಗೆ ಬೇಡ. ಇದು ನನಗೆ ಅವಿಸ್ಮರಣೀಯವಾದಂಥ ಪ್ರಶಸ್ತಿ ಆಯಿತು ಅಂತ ನಾನು ಭಾವಿಸಿಕೊಳ್ತಾ ಇದ್ದೇನೆ. ಮೊದಲಾಗಿ ನನಗೆ ಪ್ರಶಸ್ತಿ ಬಂತು, ಸಂತೋಷ, ಅಭಿನಂದನೆ ಮಾಡಿದ್ದು ಸಂತೋಷ. ನಾನು ಸದಾ ಚಿರಋಣಿ ಇದಕ್ಕೆಲ್ಲವೂ ಕೂಡ. ನನ್ನನ್ನು ಈ ಶಾಲೆಗೆ ಸೇರಿಸಿಕೊಂಡಂತಹ ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಕೇಂದ್ರ ಜುಮ್ಮಾ ಮಸೀದಿಯ ಆಗಿನ ಅಧ್ಯಕ್ಷರಾದ ಮರೂಮ್ ಅಲ್ಹಾಜಿ ಇಬ್ರಾಹಿಂ ರವರು, ಹಾಗೆ ಅಲ್ಹಾಜಿ UG ಹುಸೇನ್ ರವರು, ಅಲ್ಹಾಜಿ ಸಿರಾಜ್ ರವರು, ಹೀಗೆಲ್ಲ ಅನೇಕ ಜನರಿದ್ದಾರೆ, UT ಫರೀದ್ ರವರು, ಇವರೆಲ್ಲ ಇದ್ದಾರೆ. ಇವರೆಲ್ಲ ಸೇರಿಸಿ ನನ್ನ ಈ ಶಾಲೆಗೆ ಸೇರಿಸಿದರು. ಆಗ ಈ ಶಾಲೆಯ ಸಂಚಾಲಕರಾಗಿದ್ದವರು ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ನಮ್ಮ ಹಿರಿಯ ಗಣ್ಯ, ನನ್ನ ಮಾರ್ಗದರ್ಶನಂತ ಆತ್ಮೀಯರಂತ ಅಲ್ಹಾಜಿ ಅಬ್ಬಾಸ್ ಹಾಜಿ ನನ್ನನ್ನು ಈ ಶಾಲೆಗೆ ಸೇರಿಸಿದವರು. ಆದ್ದರಿಂದ ನನ್ನ ಇವತ್ತಿನ ಎಲ್ಲ ಗೌರವವನ್ನು ಸಲ್ಲಿಸಬೇಕಾದ್ದು ಅಥವಾ ಸಲ್ಲಿಸತಕ್ಕಲಿಕ್ಕೆ ಸಾಧ್ಯತೆ ಇರುವಂಥ ಜೀವಂತವಾಗಿರುವಂಥವರು ಅಂತ ಹೇಳಿದ್ರೆ ಹಿರಿಯ ವ್ಯಕ್ತಿತ್ವ ಇದ್ದಂಥ ಅಲ್ಹಾಜ್ ಅಬ್ಬಾಸ್ ರವರು.
ಆದರೆ ಕೆಲವು ಮಾತ್ರ ಅವರು ನಮ್ಮ ಸಂಚಾಲಕರಾಗಿದ್ದರು. ನಮ್ಮ ಹಯಾತುಲ್ ಇಸ್ಲಾಂ ಮದ್ರಸದ ಸಮಿತಿಯಲ್ಲಿ ಅಧ್ಯಕ್ಷರಾಗಿದ್ದವರು ಆ ಸಂದರ್ಭದಲ್ಲಿ. ಹೀಗೆ ಅವರು ಕೂಡ ಹಾಗೆ ಸ್ಥಾನವನ್ನು ಆರಿಸಿಕೊಂಡು ಬರುವವರಲ್ಲ ಅಥವಾ ಸ್ಥಾನಕ್ಕಾಗಿ ಇರುವವರಲ್ಲ. ಆದ್ದರಿಂದ ಅವರು ಆದಷ್ಟು ಬೇಗ ಅದರ ನಿವೃತ್ತಿ ಆದರು. ಅನೇಕ ಕೆಲವೊಮ್ಮೆ ಈ ಸ್ಥಾನದಲ್ಲಿರುವಾಗ ರಾಜ್ಯಕ್ಕೆ ಬರುತ್ತೆ. ಆ ರಾಜ್ಯದಲ್ಲಿ ಬೇಡ ಅಂತ ಹೇಳುವಂಥ ಮನುಷ್ಯ ಇವರ ಮನೆಗೆ ಹೋಗಿ ಕರ್ಕೊಂಡು ಹೋಗಿ ಬಂದು ಅಧ್ಯಕ್ಷರಾಗಿ ಮಾಡಿಸಿದಂಥವ್ರು. ಹಾಗೆ ಈ ರೀತಿಯಲ್ಲಿ ಇದ್ದಂಥವರು ಅಪರೂಪದಲ್ಲಿರುವರು. ಅವತ್ತು ನನ್ನನ್ನು ಇಲ್ಲಿ ಸೇರಿಸಿ 1ರಿಂದ 4ನೇವರೆಗೆ ಶಾಲೆ ಇದ್ದ ಸಂದರ್ಭದಲ್ಲಿ ಇವರನ್ನು ಸೇರಿಸಿಕೊಂಡು ನಿಲ್ಬೇಕು ಮಾಸ್ಟರ್ ಅಂತ ಹೇಳಿದವ. ಏನೋ ನಾನು ಮತ್ತೆ ನಿಂತಿದ್ದೇನೆ. ಈಗ ಕೊನೆಗಳಿಗೆ ಇನ್ನು ಹೋಗ್ಲಿಕ್ಕೆ ಬೇರೆ ಕೆಲಸವೂ ಸಿಗುವುದಿಲ್ಲ, ಮತ್ತೆ ಈ ಕೆಲಸದಲ್ಲಿ ಇರಬೇಕಾಗುತ್ತೆ. ಇನ್ನು ನಿವೃತ್ತಿಯ ಅಂಚೆಯನ್ನು ಕಾಯ್ತಾ ಇರುವಂಥದ್ದು. ಅನ್ಸರ್ ಹೇಳ್ತಾ ಇದ್ದಾರೆ ಶಿಕ್ಷಕ ವೃತ್ತಿ ಈಗ ಬೇಡ ಅಂತ ಹೇಳಿದ್ರೆ ಕಾರಣ ಉಂಟು. ಶಿಕ್ಷಕ ಎಂಬುದು ವೃತ್ತಿ ಪವಿತ್ರವಾದಂಥ ಒಂದು ವೃತ್ತಿ. ಸರ್ವೇಪಳ್ಳಿ ರಾಧಾಕೃಷ್ಣ ಅವರು ಮಾಡಿದಂಥ ವೃತ್ತಿ, AP ಅಬ್ದುಲ್ ಕಲಾಂ ಆಜಾದ್ ಅವರು ಮಾಡಿದಂಥ ವ್ಯಕ್ತಿ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಸ್ವತಂತ್ರಪೂರ್ವದಲ್ಲಿ ಮಾಡಿದಂಥ ಒಂದು ವೃತ್ತಿ, ಇದೆಲ್ಲ ಪವಿತ್ರವಾಗಿದೆ. ಈಗ ಈ ವೃತ್ತಿಗಳು ಅನೇಕ ಒತ್ತಡಗಳಿಂದ ತನ್ನ ಪಾವಿತ್ರತೆಯನ್ನು ಕೊಳ್ಳುತ್ತಿದೆಯೋ ಇಲ್ವೋ ಎಂಬಂತ ಒಂದು ಅನುಮಾನ ಇದೆ. ನಾನು ಅದಕ್ಕಾಗಿ ಏನೇ ಆಗಲಿ ನಮ್ಮ ಕರ್ತವ್ಯಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ಎಷ್ಟು ಸಾಧ್ಯ ಉಂಟಷ್ಟು ಪ್ರಯತ್ನವನ್ನು ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಹಿರಿಯರ ಎಲ್ಲರ ಮಾರ್ಗದರ್ಶನದಿಂದ ಮಾಡಿದ್ದೇನೆ. ಇವತ್ತು ಗಂಜಿ ಕೊಟ್ಟಿರಬಹುದು, ಹಣ ಕೊಟ್ಟಿರಬಹುದು, ಅಥವಾ ಪ್ರಗತಿಯನ್ನು ಕಂಡಿರಬಹುದು. ಎಲ್ಲವೂ ನನ್ನಿಂದ ಅದು ಖಂಡಿತ ಅಲ್ಲ. ನಾನು ಒಬ್ಬ ಸೂತ್ರಧಾರಿ ಮಾತ್ರ. ಪಾತ್ರಧಾರಿಗಳು ಇನ್ನೊಬ್ಬರಿದ್ದಾರೆ. ಫಿಲ್ಮ್ ಆಕ್ಟರಲ್ಲಿ ಡೈರೆಕ್ಟರ್ ಒಬ್ಬ ಇದ್ದಾನೆ, ಅವ ತೆರೆ ಮರೆಯಲಿದ್ದಾನೆ. ಅವನನ್ನು ಯಾರು ನೋಡಿದ್ದಾರೆ? ಯಾರು ಅವನ ಫೋಟೋವನ್ನು ಲೈಕ್ ಮಾಡ್ತಾರೆ? ಯಾರು ಲೈಕ್ ಮಾಡಿದ್ರೆ ಹೊರಗೆ ಬಂದವರು ಲೈಕ್ ಮಾಡ್ತಾರೆ. ತೆರೆಯಲ್ಲಿ ಸಿನಿಮಾದಲ್ಲಿ ನಟನಿದ್ದಾನೆ, ಅವನು ನನ್ನ ಫೇವರೇಟ್ ಲೈಕರ್ ಅಂತ ಹೇಳ್ತಾರೆ. ಅವನ ಡೈರೆಕ್ಟರ್ ಒಬ್ಬ ಹಿಂದೆ ಇದ್ದಾನೆ. ಹಾಗೆ ನನ್ನ ಡೈರೆಕ್ಟರ್ಗಳೆಲ್ಲ ಹಿಂದೆ ಇದ್ದಾರೆ. ನಾನು ಮುಂದೆ ಬಂದಿದ್ದೇನೆ, ನಿಮ್ಮ ಎದುರಿಗೆ ನಾನು ಶೋ ಮಾತ್ರ ಅಷ್ಟೇ. ಆದ್ದರಿಂದ ನೀವು ನನ್ನನ್ನು ಅಭಿಮಾನ ಮಾಡ್ತೀರಿ ಅಷ್ಟೇ. ಆದ್ದರಿಂದ ನಾನು ಈ ಕ್ಷೇತ್ರದಲ್ಲಿ ಒಬ್ಬ ಸೂತ್ರಧಾರಿ ವಿನ ಪಾತ್ರಧಾರಿಗಳು ಅವರು ಆಡಳಿತ ಮಂಡಳಿಗಳು ಅವರೆಲ್ಲ ಅಮೂಲ್ಯವಾದಂತಹ ಸಹಕಾರದಿಂದ ಮಾತ್ರ ಇಷ್ಟೊಂದು ಎತ್ತರಕ್ಕೆ ಬೆಳೆದಿದ್ದಲ್ಲ, ಇಷ್ಟೊಂದು ರೀತಿಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯವಾಗಿದೆ ಅಂತೇಳಿ ನಾನು ಹೇಳಲಿಕ್ಕೆ ಮಾತ್ರ ಸಂತೋಷ ಪಡ್ತೇನೆ. ಆದರೆ ನನಗೆ ಒಂದು ಸಂತೋಷ ಉಂಟು. ಏನಂತ ಹೇಳಿದ್ರೆ, ಪ್ರಶಸ್ತಿ ಸಿಕ್ಕಿದಾಗ ನನಗೆ ಸಂತೋಷಕ್ಕಿಂತಲೂ ನೀವು ನನ್ನನ್ನು ಇಷ್ಟೊಂದು ಆದರಣೀಯವಾಗಿ ಗೌರವಪೂರ್ವವಾಗಿ ಅಭಿನಂದಿಸುವಂತಹ ಈ ಒಂದು ಸಂದರ್ಭ ಉಂಟಲ್ಲ, ಆ ಪ್ರಶಸ್ತಿಗಿಂತ ದೊಡ್ಡ ಪ್ರಶಸ್ತಿ ಅಂತ ನಾನು ಭಾವಿಸಿಕೊಳ್ತೇನೆ. ಬಹುಶಃ ನಾನು ಭಾವಿಸುವುದು ಈಗ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಹೆಸರಿಗೋಸ್ಕರವಾಗಿ, ಅವರು ಎಲ್ಲಾದರೂ ಒಂದು ಸ್ಥಾನಕ್ಕೆ ಹೋಗಬೇಕಂತ ಹೇಳಿಕೊಂಡು. ಇವತ್ತು ನನ್ನ ವಿದ್ಯಾರ್ಥಿಗಳಿದ್ದಾರೆ. ಇವತ್ತು ನನಗೆ ಪ್ರಶಸ್ತಿ ಸಿಕ್ಕಿದಾಗ ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ಫೇಸ್ಬುಕ್ಕಲ್ಲಿ ಲೇಖನವನ್ನು ಬರೆದು ಪ್ರಕಟಿಸಿದವರು ನನ್ನ ವಿದ್ಯಾರ್ಥಿ. ನಾನು ನೋಡಲೇ ಇಲ್ಲ, ನನ್ನ ಫೇಸ್ಬುಕ್ಕೇ ನಾನು ನೋಡಲಿಲ್ಲ. ಅದು ನೋಡಲಿಕ್ಕೆ ಪುರುಸೊತ್ತು ಇಲ್ಲ, ನೋಡುವುದಿಲ್ಲ. ಯಾರೋ ಹೇಳಿದ್ದು ನನಗೆ. ಆದರೆ ಕುಳಿತುಕೊಂಡು ಅದನ್ನು ಮಾಡಿ ದೇಶ ವಿದೇಶಿಯಲ್ಲಿ ನನ್ನ ಹೆಸರು ಇವತ್ತು ಬರಬೇಕಿದ್ರೆ ನನ್ನ ಸೇವೆಯಿಂದ ಬಂದಲ್ಲ, ನನ್ನ ವಿದ್ಯಾರ್ಥಿಗಳು ನನ್ನನ್ನು ಬರೆಸಿದ್ದಾರೆ ಅಷ್ಟೇ. ಅದಕ್ಕೆ ನಿಮಗೆ ನಾನು ಅದೃಷ್ಟವಂತ ಹೇಳಬೇಕು, ಅಲ್ಲಾವಿನ ಅನುಗ್ರಹ ಅಂತ ಹೇಳಬೇಕು. ಇಂಥ ವಿದ್ಯಾರ್ಥಿಗಳು ನನಗೆ ಸಿಕ್ಕಿದ್ದು. ಇವತ್ತಿನ ಜಗತ್ತು ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲಿ ತಪ್ಪಿದ್ದೇವೆ, ಎಲ್ಲಿ ಅನ್ಯಾಯ ಅಕ್ರಮ ಆಗ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲಿ ವಿದ್ಯಾವಂತರಿದ್ದಾರೆ ಅಲ್ಲಿ ಅನ್ಯಾಯ ಆಗ್ತದೆ, ಅಕ್ರಮ ಆಗ್ತಾ ಇದೆ, ದೌರ್ಜನ್ಯ ಆಗ್ತಾ ಇದೆ. ಅವಿದ್ಯಾವಂತರು ಎಲ್ಲೂ ಇಲ್ಲ, ಹಳ್ಳಿಯಲ್ಲಿದ್ದಾರೆ, ಚೆನ್ನಾಗಿದ್ದಾರೆ. ನನಗೆ ಸಂತೋಷ, ನನ್ನ ವಿದ್ಯಾರ್ಥಿಗಳು ಇವತ್ತು ಆ ಮಟ್ಟದಲ್ಲಿ ಇವತ್ತು ಬೆಳೆದು ನಿಂತಿದ್ದಾರೆ. ಅದು ಒಂದು ನನಗೆ ಬಹಳ ಸಂತೋಷದ ವಿಚಾರ ಅಂತೇಳಿ. ನನ್ನ ವಿದ್ಯಾರ್ಥಿಗಳು ಇವತ್ತು 30 ಜನ ಸೇರಿಕೊಂಡು ಕೆಲಸ ಮಾಡಿದ್ದಾರೆ. ಇವತ್ತು ಅವರು ಸೂಪರ್ ಸ್ಟಡಿ ಅಂತ ಇಟ್ಕೊಂಡಿದ್ದಾರೆ. ಬಹುಶಃ ಏನೋ ನಾನು ನೋಡಿದಲ್ಲಿ ಯಾವುದೋ ಒಂದು ಏನಂತೇಳಿ ನಿಜವಾಗಿ ಅವರು ಕರೆಕ್ಟ್ ಅದಕ್ಕೆ. ಆದ್ದರಿಂದ ಇವರನ್ನು ಒಂದು ಸೇರಿಸುವಂಥ ಒಂದು ಕೆಲಸವನ್ನು ಇವರು ಮಾಡಿದ್ದಾರೆ. ಅದಕ್ಕೆ ನಾನು ಈ ಶಾಲೆಯಲ್ಲಿ ಬಹಳ ಮುಖ್ಯವಾಗಿ ಹಿರಿಯರಾಗಿದ್ದಂಥ ಅಬ್ಬಾಸ್ ಹಾಜಿ ಅವರು ಆವತ್ತಿಂದ ಇವತ್ತಿನವರೆಗೆ ಇಲ್ಲಿದ್ದುಕೊಂಡು ಸಂಚಾಲಕರಾಗಿದ್ದು ಸ್ವಲ್ಪ ಸಮಯ ಇದ್ದು ಕೂಡ ಆವತ್ತಿಂದ ಇವತ್ತಿನವರೆಗೆ ಈ 36 ವರ್ಷದಲ್ಲಿ ಅವರು ಇಲ್ಲಿ ಶಾಲಾಭಿವೃದ್ಧಿ ಸಮಿತಿಯಲ್ಲಿ ನನಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡ್ತಾ ಬಂದಿದ್ದಾರೆ. ಏನು ಕೇಳಿದ್ರು ನನ್ನ ಅಬ್ಬಾಸ್ ಹಾಜಿ ಅವರು ನನ್ನ ಮನೆ ಹತ್ತಿರದವರು, ಇಲ್ಲ ಅಂತ ಹೇಳಿದ ಮನುಷ್ಯ ಅಲ್ಲ. ಯಾವುದಕ್ಕೂ ಹೋದ್ರು ಕಷ್ಟಕ್ಕೆ ಅಂತ ಹೇಳುವಂಥದ್ದು. ಅದು ಆಯಿತು ಅಂತ ಹೇಳು. ಕಳೆದ ಸಲ ಇಲ್ಲಿ ದೊಡ್ಡ ಪ್ರಾಜೆಕ್ಟ್ ಆಯಿತು, ಅಕ್ಷರದಾಸೋದ ಹಣ 3 ಲಕ್ಷ ಚಿಲ್ಲರೆ ಹಣ ಸಿಕ್ಕಿತ್ತು. ಮತ್ತೊಂದು ಸಲ ಸಿಕ್ಕಿತ್ತು. ಆ ಕಟ್ಟಡಕ್ಕೆ 4 ಲಕ್ಷ ಚಿಲ್ಲರೆ ಬೇಕಾಗ್ತದೆ. ನಾನು ಆಗ ಆಯ್ಕೆ ಮಾಡಿ ಬೆಟರ್ಮೆಂಟ್ ಕಮಿಟಿಗೆ ಹೇಳಿದೆ. ಆಗ ಅವರೆಲ್ಲ ಸೇರಿ ಅವರನ್ನೇ ಅಧ್ಯಕ್ಷ ಮಾಡಿದರು. ಅಧ್ಯಕ್ಷ ಯಾಕೆ ಮಾಡಿದ್ರು? ಹಣ ಕೊರತೆ ಆದಾಗ ಹಾಕ್ಲಿಕ್ಕೆ ಜನ ಬೇಕಲ್ಲ, ಅದಕ್ಕೆ ಅವರ ಬುದ್ಧಿವಂತಿಕೆ ಅಬ್ಬಾಸ್ ಹಾಜೇನು. ಆದರೂ ಅವರು ಹಿಂದೆ ಇಟ್ಟು ಹಾಕಲಿಲ್ಲ. ಅವರ ಮನೆ ಆಗ ಇಲ್ಲಿರಲಿಲ್ಲ, ಮಂಗಳೂರಲ್ಲಿತ್ತು. ಬೇಡ ಹೇಳಿದ್ರು, ನನಗೆ ಅಧ್ಯಕ್ಷ ಕೊಡಬೇಡಿ, ನನಗೆ ಬೇಡ, ನಾನು ಇರ್ತೇನೆ, ನೀನು ಸಹಾಯ ಮಾಡುವ. ಇಲ್ಲ, ಅವರನ್ನೇ ಮಾಡಿದರು. ಮಾಡಿಬಿಟ್ಟು ಅನೇಕ ರೀತಿಯಲ್ಲಿ ಸಹಾಯ ಮಾಡಿದಲ್ಲದೆ ಆ ಉತ್ತಮ ರೀತಿಯಲ್ಲಿ ಆ ಕಟ್ಟಡದ ರೂಪ ಬರಬೇಕಾದ್ರೆ ಅವರ
ಆ ಒಂದು ವಿಶೇಷವಾದ ಕಾಳಜಿ. ಅಲ್ಲಿಂದ ಇಲ್ಲಿ ಬಂದು ನೋಡ್ತಾ ಇದ್ರು, ಗಮನಿಸ್ತಾ ಇದ್ರು. ಮತ್ತೆ ಕೊನೆಗೆ ಹಣ ಶಾರ್ಟ್ ಆದಾಗ ಅತ್ಯಂತ ಹೆಚ್ಚು ಹಣವನ್ನು ಹಾಕಿ ಸುಂದರವಾದಂತಹ ಅಕ್ಷರದಾಸವನ್ನು ಮಾಡಿದ್ದಾರೆ. ಮೇಲೆ ಹುಡುಗಿಯರಿಗೆ ಮಸೀದಿಯ ಕೋಣೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಅದರ ಕೀರ್ತಿ ಸಲ್ಲತಕ್ಕದ್ದು ಅಲ್ಹಾಜಿ ಅಬ್ಬಾಸ್ ರವರಿಗೆ. ಯಾಕೆಂದ್ರೆ ಅವರು ಪ್ರೇರಣೆ. ಇವತ್ತು ನನ್ನನ್ನು ಮಾಡಬೇಕಾದರೆ ನನ್ನ ಹಿಂದೆ ಕಾಣದ ಕೈಗಳಾಗಿ ಕೆಲಸ ಮಾಡಿದರು ಇವರು. ಈದ್ ಮಿಲಾದ್ ಅಥವಾ ಯಾವುದೇ ಸಂದರ್ಭದಲ್ಲಿ ಮಕ್ಕಳಿಗೆ ಕೇಳಿದ ಕೂಡಲೇ ಕೊಡುವರು. ಇವತ್ತು ನಮ್ಮ ಉಳ್ಳಾಳದಲ್ಲಿ ಹೇಳ್ತೇನೆ, ಹೆಚ್ಚು ರೀತಿಯಲ್ಲಿ ಒಂದು ಸತ್ಯ ಮತ್ತು ಭಕ್ತಿಯಲ್ಲಿ ಕಾಣದ ರೀತಿಯಲ್ಲಿ ಕಾನನದಿ ಮಲ್ಲಿಗೆಯು ಮೌನದಿಂಬಿರಿದು ಅಂತೇಳಿ ಒಂದಿದೆ. ಹಾಗೆ ಮೌನದಿಂಬ ಬಿರಿದು ನಿಜವ ಸೌರವ ಸೂಸುವ ರೀತಿಯಲ್ಲಿ ಅಬ್ಬಾಸ್ ಹಾಜಿ ಅವರು ಇವತ್ತು ನನಗೆ ಬೆನ್ನೆಲುಬಾಗಿ ನಿಂತ ಕಾರಣ ಇವತ್ತು ಶಾಲೆ ಎಲ್ಲ ಕೆಲಸಕ್ಕೆ ಹೋಗಿ ಕೇಳಿದಾಗ ಕೊಟ್ಟು ನನ್ನನ್ನು ಪ್ರೋತ್ಸಾಹಿಸಿದ್ದಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನಾನು ಹೇಳಿದ್ದೇನೆ, ನಾನು ನಿಮಗೆ ಕಾಣುವಾಗ ಮಾತ್ರ ನನ್ನ ಹಿಂದೆ ಅವತ್ತು ಈ ಊಟ ಮಾಡಿದ್ದೀರಿ ಥ್ಯಾಂಕ್ಸ್ ಹೇಳಿದ ನಮ್ಮ ಎಲ್ಲ ಮಕ್ಕಳು ಇವತ್ತು ಆ ಊಟ ಮಾಡಲಿಕ್ಕೆ ನಾನು ಕಾರಣನಾಗಿದ್ರು. ಅದಕ್ಕೆ ಅಕ್ಕಿ ಕೊಟ್ಟವರವರು. ಅವರ ಮನೆಗೆ ನಾನು ಚೀಲ ಹಿಡಿಕೊಂಡು ಹೋದಾಗ ಇಲ್ಲ ಮಾಸ್ಟರ್ ಅಂತ ಹೇಳಲಿಲ್ಲ, ನನಗೆ ಅಕ್ಕಿ ಕೊಟ್ಟಿದ್ದಾರೆ ಅವರು. ಆದ್ದರಿಂದಲೇ ಮಾಡಲಿಕ್ಕೆ ಸಾಧ್ಯವಾಗಿದೆ. ಮಾಡುವವರ ಹಿಂದೆ ಯಾರಾದರೂ ಒಬ್ಬರೇ ಮುಂದೆ ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನನ್ನ ಸೈಯದ್ ಮದನಿ ಚಾರ್ಟರ್ ಟ್ರಸ್ಟ್ ಎಲ್ಲ ಗೌರವಾನ್ವಿತ ಅಧ್ಯಕ್ಷರು, ಈಗ ಅವರು ಮೃತಪಟ್ಟಿದ್ರು ಕೂಡ ಅಲ್ಲಾಹ್ ಅವರಿಗೆ ಮಹಫರತಿನಲ್ಲಿ ಅಂತ ಪ್ರಾರ್ಥಿಸುತ್ತಾ, ಈಗಿನ ಅಧ್ಯಕ್ಷರು, ಈಗಿನ ಕಮಿಟಿಯವರು, ಸಂತೋಷ ಅಂದರೆ ಈಗ ನನಗೆ ಸ್ವಲ್ಪ ವಯಸ್ಸಾಗಿದೆ, ನಿವೃತ್ತಿ ಆಗ್ತಾ ಇದ್ದೇನೆ. ನನಗೀಗ ವಯಸ್ಸಾದಾಗ ನನ್ನ ಮಾತುಗಳಿಗೆ ನಾನು ಮಾತಾಡೋದು ಕಷ್ಟ. ಈಗ ಆಗಾಗ ನೀರು ಕುಡಿದು ಪಾಠ ಮಾಡೋದು ಈಗ ಆಗಿರ್ಲಿಲ್ಲ ಈಗ. ಆದರೆ ನನಗೆ ಒಂದು ಧೈರ್ಯ ಏನಂದ್ರೆ, ಇವತ್ತು ಟ್ರಸ್ಟ್ನಲ್ಲಿ ಸೈಯದ್ ಮದನಿ ಚಾರ್ಟರ್ ಟ್ರಸ್ಟ್ನಲ್ಲಿ ಯಾರು ನನ್ನ ಆಡಳಿತ ಇದ್ದಾರೆ ಅವರು ನನ್ನ ಸ್ಟೂಡೆಂಟ್. ಇವತ್ತು ನಾನು ಮಾತಾಡೋರು ಮಾತಾಡುವುದಿಲ್ಲ. ಇವತ್ತು ಶಾಲಾ ಅಭಿವೃದ್ಧಿ ಸಮಿತಿ ಇದೆ, ಇಲ್ಲಿದ್ದವರು ಹೆಚ್ಚಿನವರನ್ನ ಸ್ಟೂಡೆಂಟ್, ನನ್ನ ಹತ್ರ ಮಾತನಾಡುವುದಿಲ್ಲ ಅವರು. ಸರ್ ಆಯ್ತು ಸರ್ ಅಂತ. ಇವತ್ತು ಚಂದವಾದಂಥ ಈ ಹಾಲ್, ಇಲ್ಲಿ 35 ಲಕ್ಷದ ಒಂದು ಕಾಮಗಾರಿಕೆಯನ್ನು ಶಾಲಾ ಅಭಿವೃದ್ಧಿ ಸಮಿತಿ ಇವರೆಲ್ಲ ಇದ್ದಾರೆ, ಹಿರಿಯರಿದ್ದಾರೆ. ಇವತ್ತು ಹಿರಿಯರ ಜೊತೆಯಲ್ಲಿ ಕಿರಿಯರಿದ್ದಾರೆ. ಇವತ್ತು ನನ್ನ ಹಳೆ ವಿದ್ಯಾರ್ಥಿಗಳು ಇವತ್ತು ಕಮಿಟಿಯಲ್ಲಿದ್ದಾರೆ ಇವತ್ತು. ಆದ್ದರಿಂದ ಹೊಸ ಈ ಹಳೆ ಬೇರಿಗೆ ಹೊಸ ಚಿಗುರು ಸೇರಿದಾಗ ಹೇಗೆ ಅಭಿವೃದ್ಧಿ ಆಗ್ತದೆ ಎಂಬುದಕ್ಕೆ ನಮ್ಮ ಶಾಲೆ ಸಾಕ್ಷಿ. ಈ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಮುಂದುವರೆದುಕೊಂಡು ಹೋಗಲಿಕ್ಕೆ ಇದು ಸಾಧ್ಯವಾಗಿದೆ ಅಂತ ಹೇಳಿ ನಾನು ಹಂಚಿಕೊಳ್ತೇನೆ. ಇವತ್ತು ನನಗೆ ಸಂತೋಷ ಅಂದರೆ ಏನಂದ್ರೆ, ನನ್ನ ವಿದ್ಯಾರ್ಥಿಗಳು ಬೇರೆ ಬೇರೆ ಕ್ಷೇತ್ರದಲ್ಲಿದ್ದಾರೆ. ಬಹಳ ಮುಖ್ಯವಾಗಿ ನನ್ನನ್ನು ಮತ್ತೊಂದು ರೀತಿಯಲ್ಲಿ ನಾನು ನನ್ನ ಹಳೆ ವಿದ್ಯಾರ್ಥಿ ಒಂದು ಕಡೆಯಲ್ಲಿ ಇಲ್ಲಿ ಮೊಹಮ್ಮದ್ ಫಾಜಿಲ್ ಎಂಬುವರು ನಮ್ಮ ಶಾಲೆಯಲ್ಲಿದ್ದಾರೆ. ನನ್ನ ಒನ್ ಆಫ್ ದ ಸ್ಟಾಫ್. ಐ ಆಮ್ ವೆರಿ ಪ್ರೌಡ್. ಯಾಕೆಂದ್ರೆ ನನ್ನ ಕಲಿಸಿದ ವಿದ್ಯಾರ್ಥಿ ನನ್ನ ಶಾಲೆಯಲ್ಲಿ ಬಂದು ನನ್ನ ಸ್ಟಾಫ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. 10ನೇ ಕ್ಲಾಸಿಗೆ ಸಮಾಜ ಪಾಠವನ್ನು ಯಶಸ್ವಿಯಾಗಿ ಮಾಡ್ತಾರೆ. ಇಸ್ ನಾಟ್ ಇನ್ BEd ಕ್ವಾಲಿಫಿಕೇಶನ್. ಅವನು ಕ್ವಾಲಿಫಿಕೇಶನ್ ಆಗಿಲ್ಲ, SLC 100% ರಿಸಲ್ಟ್ ಸೋಷಿಯಲ್ ಕೊಡ್ತಾ ಇದ್ದಾರೆ. ಹೌ ಇಟ್ ಇಸ್ ಪಾಸಿಬಲ್? ನೀವು ಆಲೋಚನೆ ಮಾಡಿ. ನನಗೆ ಅದು ಹೆಮ್ಮೆ, ಅದು ನನ್ನ ಪ್ರಶಸ್ತಿ. ನನ್ನ ಪ್ರಶಸ್ತಿ MH ಮಲಾರ್ ಯಾರಂದ್ರೆ ಅದು ಪ್ರಶಸ್ತಿ. ನನ್ನ ಮಕ್ಕಳು ಬೆಳೆದಾಗ ಎತ್ತರಕ್ಕೆ ಹೋದಾಗ, ನಾನು ಕಿರಿಯನಾಗಿ ಹೋಗ್ತಾ ಇದ್ರು, ನನ್ನ ಮಕ್ಕಳ ಎತ್ತರಕ್ಕೆ ಹೋದಾಗ ಅದನ್ನು ಕಣ್ಣು ತುಂಬ ನೋಡುವಂಥದ್ದಕ್ಕಿಂತ ದೊಡ್ಡ ಪ್ರಶಸ್ತಿ ಏನಿದೆ? ಹೀಗೆ ಹೇಳಿದಂಥ ಅನೇಕ ಮಾತುಗಳು ನಮ್ಮ ವಿದ್ಯಾರ್ಥಿಗಳು ಪ್ರತಿಯೊಬ್ಬರ ಮಾತನ್ನು ಕೇಳಿದಾಗ ನನ್ನ ಮಕ್ಕಳು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ, ಅಯ್ಯೋ ನನಗೆ ಆನಂದ ಬಾಷ್ಪವಾಗ್ತಾ ಇದೆ. ಮಾತಾಡಲಿಕ್ಕೆ ಕಂಠದಲ್ಲಿ ಮಾತುಗಳು ಬರ್ತಾ ಇಲ್ಲ. ಯಾಕೆಂದ್ರೆ ಇವರು ನನ್ನ ಮಕ್ಕಳು. ನಾನು ಭಾವನಾತ್ಮಕವಾಗಿ ಹೇಳ್ತಾ ಇದ್ದೇನೆ, ಇದು ನನ್ನ ಮಕ್ಕಳು ಅಂತ ಎದೆತಟ್ಟಿ ಹೇಳುವಂತ ನನ್ನ ಮಕ್ಕಳಾಗಿದ್ದಾರಲ್ಲ, ಇದಕ್ಕಿಂತ ದೊಡ್ಡ ಸೌಭಾಗ್ಯ ಬೇರೆ ಏನಿದೆ? ಇದಕ್ಕಿಂತ ದೊಡ್ಡ ಇನ್ನು ಪ್ರಶಸ್ತಿ ಯಾಕೆ? ಇದು ಪ್ರಶಸ್ತಿ. ಸರ್ ಅರಫಾತ್ ಹೇಳಿದಾಗೆ, ನಾಳೆ ಅಲ್ಲಿ ಸಿಕ್ಕಿದರೆ ಸಾಕು ಪ್ರಶಸ್ತಿ. ನೀವು ನನಗೆ ಮಾಡಬೇಕಾದ ಇನ್ನೊಂದು ಪ್ರಶಸ್ತಿ ಅಂದರೆ ಖಂಡಿತ ನಾನು ಭಾವಿಸಿಕೊಳ್ತೇನೆ. ಇವತ್ತು ನಾನು ಕಲಿಸಿದ ಮಕ್ಕಳು ದೊಡ್ಡ ದೊಡ್ಡ ಆಲಿಮಿಗಳಾಗಿದ್ದಾರೆ, ಅದರ ಜೊತೆಯಲ್ಲಿ ಸೇವಾನಿರತರಾಗಿದ್ದಾರೆ. ಇವರೆಲ್ಲ ನನಗೆ ನಾಳೆ ಕೊಟ್ಟರೆ ಸಾಕು. ಎಲ್ಲಿ? ಅಲ್ಲಿ ನನ್ನೊಬ್ಬರು ಮಾಸ್ಟರ್ ಇದ್ದಾರೆ, ಅವರನ್ನು ಆ ಪಾಪದಿಂದ ವಿಮೋಚನೆಗೊಳಿಸುವ ಅಲ್ಲಾಹವೇ ಅಂತ ನಾಳೆ ಪರಲೋಕದಲ್ಲಿ ಹೇಳಿದರೆ ಇದಕ್ಕಿಂತ ದೊಡ್ಡ ಸನ್ಮಾನ ಬೇಕೇ? ಈಗ ನೀವು ಇಲ್ಲಿ ಕೊಡುವಂತಹ ಸನ್ಮಾನಕ್ಕಿಂತ ನಾಳೆ ಇಲ್ಲಿ ಆದರೂ ಅಲ್ಲಾಹ್ವಿನ ಶಫಾತಿನಲ್ಲಿ ಅಲ್ಲಾಹವೇ ನನ್ನ ಗುರುಗಳು ಅಲ್ಲಿ ಕಾಣ್ತಾ ಇದ್ದಾರೆ, ಅವರು ಮಾಡಿದ ತಪ್ಪಿಗೆ ಅಲ್ಲಿದ್ದಾರೆ, ಅವರು ನನ್ನೊಟ್ಟಿಗೆ ಕಳಿಸುವ ಅಂತ ಹೇಳಿದರೆ ಧನ್ಯ, ನನ್ನ ಜೀವನ ಸಾರ್ಥಕ. ಅದನ್ನು ನೀವು ಮಾಡಿಕೊಟ್ರೆ ಅದು ನನಗಿಂತ ದೊಡ್ಡ ಸನ್ಮಾನ ಬೇರೆ ಇಲ್ಲ ಮಕ್ಕಳೇ. ಆದ್ದರಿಂದ ವಿದ್ಯಾರ್ಥಿಗಳು ನನಗೆ, ನನ್ನ ತಾಯಿ ಹೇಳ್ತಾ ಇದ್ರು, ನಾನು ಒಬ್ಬ ಮಧ್ಯಮ ವರ್ಗದಲ್ಲಿ ಬಂದವ. ತಾಯಿ ಹೇಳಿದ್ರು ನನಗೆ, ನೀನು ಏನಾಗ್ತಿ ಅಂತ ಹೇಳಿದಕ್ಕೆ, ನೀನು SLC ಆದಮೇಲೆ ಒಂದು ಪಾಸ್ಪೋರ್ಟ್ ಎಲ್ಲ ಮಾಡಿದ್ದಾನೆ ತಂದೆ, ಮಾಸ್ಟ್ರು ಮಾತ್ರ ಆಗಬೇಡ, ನಿನ್ನ ಅಜ್ಜ ಮಾಸ್ಟ್ರು, ನಿನ್ನ ಅಪ್ಪ ಮಾಸ್ಟ್ರು, ಮಾವ ಮಾಸ್ಟ್ರು, ಸಾಕು ನಿನ್ನ ಮಾಸ್ಟ್ರು, ಈ ನೀನು ಏನಾದರೂ ಮಾಡಿ ಒಂದು ಗಲ್ಫಿಗೆ ಹೋಗಿ ಒಂದು ಸ್ವಲ್ಪ ದುಡಿದು ಸ್ವಲ್ಪ ಆಸ್ತಿ ಮಾಡು ಅಂತ ಹೇಳಿದವರು ನನ್ನ ತಾಯಿ. ತುಂಬ ಹಣವಂತರ, ನಾವು ಮಧ್ಯಮ ಕುಟುಂಬದವರು. ತಂದೆ ಮಾಸ್ಟರ್ ಆಗಿ ರಿಸೈನ್ ಕೊಟ್ಟವರು ಬೇಡ ಅಂತ, 49 ರೂಪಾಯಿ ಸಂಬಳ, ಆಗ ಸರ್ಕಾರದ್ದು ಬೇಡ ಅಂತ. ಆಗ ಆ ರೀತಿಲಿತ್ತು. ನನಗೆ ಗೊತ್ತಿಲ್ಲ, ನನ್ನ ರಕ್ತದಲ್ಲಿ ಅವರದ್ದೇ ಒಂದು ಹರಿತ ಗೊತ್ತಿಲ್ಲ. ನಾನು ಮಾಸ್ಟರ್ ಆಗಬೇಕಂತ ಹಠ ಹಿಡಿದವ. ಸಂಬಳದ ಪ್ರಶ್ನೆ, ನಾನು ಮಾಸ್ಟರ್ ಆಗಬೇಕಂತ, ಯಾಕೋ ಗೊತ್ತಿಲ್ಲ ಮಾಸ್ಟರ್ ಆಗಬೇಕು ಅಂತ.
ಹುಚ್ಚುಗಟ್ಟಿ ಅದನ್ನು ಆಗಬೇಕಂದ್ರೆ ಅದಕ್ಕಾಗಿ PUC ಗೆ ಬದರಿಕೆ ಸೇರಿಸಿದ್ರು. ನಾನು PUC ಶಾಲೆಯಲ್ಲಿ ಅರ್ಧ ವರ್ಷ ಹೋದ ನಂತರ ಮತ್ತೆ ನಾನು ಒಂದು ತಂದೆಗೆ ಗೊತ್ತಿಲ್ಲದೆ ಒಂದು ತಪ್ಪು ಮಾಡಿದ್ದೇನೆ ಅಂದರೆ ನಾನು TCH ಮಾಸ್ಟರ್ ಟ್ರೈನಿಂಗ್ ಒಂದು ಅಪ್ಲಿಕೇಶನ್ ತಂದೆ ಹತ್ರ ಗೊತ್ತಿಲ್ಲದೆ ಹಾಕಿಬಿಟ್ಟಿದ್ದೇನೆ. ಅಲ್ಲಿ ಸೀಟ್ ಸಿಗುವುದು ಆಗಸ್ಟ್ ನಂತರ. ನಾನು ಜೂನಿಂದ ಅಲ್ಲಿ ಭದ್ರೆ ಕಾಲೇಜ್ ಹೋಗ್ತಾ ಇದ್ದೇನೆ. ನನಗೆ ಸೆಪ್ಟೆಂಬರಲ್ಲಿ ಸೀಟು ಬಂತು ಅಂತಲ್ಲಿ TTIಯಿಂದ ಬಂತು, ನಿಮಗೆ ಸೀಟು ಸಿಕ್ಕಿದೆ ಬನ್ನಿ ಅಂತ. ಅಲ್ಲಿ ಕಾಲೇಜಲ್ಲಿ ನಾನು ಹೋಗಿ ಜಾಯಿನ್ ಆಗಿದೆ, ತಂದೆ ಜಾಯಿನ್ ಮಾಡಿದ್ದಾರೆ. ನಂತರ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಅಲ್ಲಿಂದ ತಂದೆಗೆ ಆಗ ನನಗೆ ಅವರು ಸ್ವಲ್ಪ ಘಟ್ಟದಲ್ಲಿರು ಶಿವಮೊಗ್ಗ ಆಚೆ ಎಲ್ಲ. ಹಾಗೆ ನಾನು ತಾಯಿ ಹತ್ರ ಕೇಳಿಕೊಂಡು ಮತ್ತೆ ನನ್ನ ಟೀಚರ್ ತೆಗೆದು ಅಲ್ಲಿಗೆ ಅವರು ಹೇಳದೆ ಕೇಳದೆ ಮತ್ತೆ ಅವರನ್ನು ಒಪ್ಪಿಗೆ ಕೇಳುವಂತಲೂ ನಾನು ಟ್ರೈನಿಂಗ್ಗೆ ಸೇರಿದ ಮನುಷ್ಯ. ಹಾಗೆ ತಾಯಿ ಹೇಳಿದ್ದು ನೀನು ಮಾಸ್ಟ್ರು ಆಗಬೇಡ, ಏನಾದರೂ ಫಾರಿನಿಗೆ ಹೋಗಿ. ಆಗ ಅವಕಾಶ ಇತ್ತು, ಯಾಕೆಂದರೆ 30 ವರ್ಷ ಮೊದಲು ಫಾರಿನಲ್ಲಿ ಬಹಳ ಒಳ್ಳೆ ಸಂಬಳ ಇರ್ತಾ ಇತ್ತು ನಮಗೆಲ್ಲ. ಮನೆ ಮಠ ಅಲ್ಲಿ ಆಗಬೇಕು,
ಒಂದೇ ನಮ್ಮದೇ ಅಂತ ಆಗ್ಬೇಕಂದು ಕಲ್ಪನೆ, ತಾಯಿದೊಂದು ಇಮೇಜ್ ಅಂತ ಇತ್ತು. ಆದ್ದರಿಂದ ಆಗಲಿಲ್ಲ, ನಾನು ಹಣವಂತನಾಗಲಿ ಸಾಧ್ಯವಾಗಲಿಲ್ಲ. ಕೊನೆಗೆ ತಾಯಿ ಹೇಳಿದರು, ನನ್ನ ಚಿಕ್ಕ ಮಗನನ್ನು ಕಳಿಸಿ, ಅವನು ಗಲ್ಫಿಗೆ ಹೋದ, ಅವನು ಒಳ್ಳೆ ಸೆಟ್ಲ್ ಆಗಿದ್ದಾನೆ. ಏನೇ ಇರಲಿ, ತಾಯಿಯ ಆಶೆಯನ್ನು ಪೂರ್ತಿ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ನನ್ನ ತಾಯಿಗೆ ನಾನು ಹೇಳ್ತೇನೆ, ನನ್ನ ತಂದೆ ಇಲ್ಲ, ಈಗ ನನ್ನ ತಾಯಿ ಇದ್ದಾರೆ. ತಾಯಿ ಹತ್ರ ನಾನು ಹೇಳ್ತಾ ಇದ್ದೇನೆ, ಅಮ್ಮ ನೀನು ನನ್ನನ್ನು ಆಸ್ತಿವಂತನಾಗಬೇಕಂತ ಹೇಳಿದೆಯಲ್ಲಮ್ಮ, ನಾನೀಗ ದೊಡ್ಡ ಆಸ್ತಿವಂತ, ನಾನು ದೊಡ್ಡ ಶ್ರೀಮಂತ ಅಂತ ನಾನು ಹೇಳಲಿಕ್ಕೆ ಹೆಮ್ಮೆ ಪಟ್ಟುಕೊಳ್ತಾ ಇದ್ದೇನೆ. ಯಾಕೆಂದರೆ ಅಮ್ಮ, ನೀವು ಹೇಳಿದ ಆಸ್ತಿ ಏನು, ಅದು ಈ ಬದುಕಿನಲ್ಲಿರುವಂತಹ ನಶ್ವರವಾದಂತಹ ಆಸ್ತಿ, ಅದನ್ನು ಖಂಡಿತವಾಗಿ ಸಾಯೋರು ಹೇಳಲಿಕ್ಕೆ ಸಾಧ್ಯವಿಲ್ಲಮ್ಮ. ಇವತ್ತು ನಾನು ಪಡೆದಂಥ ಆಸ್ತಿ ಉಂಟಲ್ಲ, ಅದು ನನ್ನ ಬದುಕಿನ ಉದ್ದ ಮಾತ್ರ ಅಲ್ಲ, ಬದುಕಿನ ನಂತರವೂ ಇರುವಂಥ ಆಸ್ತಿ ಅಮ್ಮ. ಅದು ಅಳಿದು ಹೋಗದ ಒಂದು ಸಂಪತ್ತಮ್ಮ. ಆ ಸಂಪತ್ತನ್ನು ನಾನು ಗಳಿಸಿದ್ದೇನೆ. ನಾನು ಧೀಮಂತ ಶ್ರೀಮಂತನಮ್ಮ. ನನ್ನಿಂದ ಕದ್ದು ಹೋಗದಂತ, ಅಳಿದು ಹೋಗದಂತ ಸಂಪತ್ತಿನ ಭಾಗ್ಯದಲ್ಲಿ ನಾನಿದ್ದೇನಮ್ಮ ಅಂತ ಹೇಳಲಿಕ್ಕೆ ಎದೆತಟ್ಟಿ ನನ್ನ ಅಮ್ಮನಿಗೆ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಯಾಕೆಂದ್ರೆ ಅಮ್ಮ ಹೇಳಿದ ಸಂಪತ್ತು ಅದು ನಶ್ವರವಾದ ಸಂಪತ್ತು. ನಿಮ್ಮ ಸಂಪತ್ತುಗಳಿದೆಯಲ್ಲ, ನನ್ನ ಈ ವಿದ್ಯಾರ್ಥಿಗಳ ಈ ಸಂಪತ್ತು, ಅದು ಖಂಡಿತ ಅಳಿದು ಹೋಗದ ಈ ಬದುಕಿನಲ್ಲಿಯೂ ಆ ಬದುಕಿನಲ್ಲಿರುವಂತಹ ಅದೊಂದು ನಿಜವಾದ ಸಂಪತ್ತು ನಾನು ಗಳಿಸಿದ್ದೇನೆ ಎಂಬಂತ ನನಗೆ ಹೆಮ್ಮೆ ಇದೆ. ಯಾವತ್ತು ನಾನು ಭಾವಿಸಿಕೊಳ್ಳ, ನನ್ನೊಟ್ಟಿಗೆ ಮಲಗಿದ ಅಕ್ರಮ್ ಇವತ್ತು ಈ ರೀತಿಯಲ್ಲಿ ಬಂದು ನನ್ನನ್ನು ಮಾತಾಡ್ತಾನೆ, ಒಂದು ದಿವಸ ನನಗೆ ಒಳ್ಳೆ ಕೃತಜ್ಞತೆ ಕೊಡ್ತಾನೆ, ನನಗೆ ಒಂದು ಸನ್ಮಾನ ಮಾಡ್ತಾನೆ ನನ್ನ ಅನ್ಸಾರ ಅಂತ ನಾನು ಭಾವಿಸಲೇ ಇಲ್ಲ. ನಾನು ಅವನನ್ನು ಕರ್ಕೊಂಡು ಬರುವಾಗಲಿ ಅಥವಾ ಉಳಿದ ನನ್ನ ಮಕ್ಕಳನ್ನು ಕರ್ಕೊಂಡು ಹೋಗ, ನನ್ನನ್ನು ನಾಳೆ ಇವರು ದೊಡ್ಡವರಾಗಿ ಮಾಡಿ ಒಂದು ಸನ್ಮಾನ ಮಾಡಿ ಒಂದು ಕಿರೀಟ ಕೊಟ್ಟು ಹೀಗೆಲ್ಲ ಹೊಗಳ್ತಾರೆ ಅಂದರೆ ನಾನು ಕನಮನಸ್ಸಿನಲ್ಲಿಯೂ ಎನಿಸಲಿಲ್ಲ. ಅಲ್ಲಾವಿನ ಅನುಗ್ರಹ ಅಂತ ಹೇಳಿಕೊಳ್ತೇನೆ. ನನಗೆ ಬೇಕಿದ್ದಷ್ಟೇ, ನಾನು ಊಟ ಮಾಡುವಾಗ ನನ್ನೊಟ್ಟಿಗೆ ಇರಬೇಕು, ಅವರೊಟ್ಟಿಗೆ ನಾವಿರಬೇಕು, ಒಂದೇ ಒಂದು ಮನೋಭಾವನೆ. ಆದ್ದರಿಂದ ನಿಮ್ಮ ಪ್ರೀತಿ ವಿಶ್ವಾಸಗಳೇ ನನ್ನನ್ನು ಈ ಎತ್ತರಕ್ಕೆ ಬೆಳೆಸಿದೆ. ವಿದ್ಯಾರ್ಥಿಗಳೇ, ನನ್ನಿಂದ ಮತ್ತೇನಿಲ್ಲ. ಸ್ಕೌಟಿಗೆ ಸೇರಿದ್ದೇನೆ, ಹೌದು, ಸ್ಕೌಟಿಗೆ ಕೂಡ ಹಾಗೆ ನನ್ನನ್ನು ನೀವು ಸ್ಕೌಟಿಗೆ ಸೇರಿಸಿದವರು. ನಾನು ಕೇಳಿದ್ದೇನೆ, ಸ್ಕೌಟ್ ಬರ್ತದೆ ಹೋಗ್ಬೇಕು, ನೀವು ಹೋಗಿ ಮಾಸ್ಟರ್ ಅಂತ ಹೇಳಿದವು. ಪಂಜಾಬಿಗೆ ಆಗಲಿ ಮತ್ತೊಂದು ಕಡೆಗೆ ಆಗಲಿ. ಮೊನ್ನೆ ಒಬ್ಬ ಗಲ್ಫಿಂದ ಫೋನ್ ಮಾಡಿದ್ದೇನೆ, ಸರ್ ನನ್ನ ನೆನಪುಂಟ ಸರ್, ಯಾರು, ನಾನು ಗುಲಾಮ್ ಸರ್. ಏನು ಹೇಳು ಸರ್, ನಿಮಗೆ ಪ್ರಶಸ್ತಿ ಭಾಳ ಸಂತೋಷ ಆಯ್ತು ಸರ್. ನೆನಪುಂಟ ಸರ್, ಪಂಜಾಬಲ್ಲಿ ಹೋಗುವಾಗ ಟ್ರೈನಲ್ಲಿ ನನ್ನ ಪರ್ಸ್ ಕದ್ದು ಹೋದಾಗಿ ನಾನು ಕೂಗುವ ಸಂದರ್ಭದಲ್ಲಿ ನನಗೆ ನೀವು ಹಣ ಕೊಟ್ಟಿದ್ದೀರಿ ಸರ್, ನೆನಪುಂಟ ನಿಮಗೆ ಅಂತ. ನಾನು ಮರೆತು ಬಿಟ್ಟಿದ್ದೆ, ನನಗೆ ಮರೆತು ಹೋಗಿದೆ, ನಾನು ನೆನಪಿಟ್ಟುಕೊಳ್ಳುವುದೂ ಇಲ್ಲ. ಆದರೆ ಇಂಥ ವಿದ್ಯಾರ್ಥಿಗಳನ್ನು ಪಡೆದ ನಿಜವಾಗಿ ನಾನು ಭಾಗ್ಯಶಾಲಿ ಅಲ್ಲವೇ? ಇದಕ್ಕಿಂತ ದೊಡ್ಡ ಭಾಗ್ಯಶಾಲಿ ಏನುಂಟು? ಅವತ್ತು ಸ್ಕೌಟಲ್ಲಿ ಒಬ್ಬ ಲಯನ್, ಒಬ್ಬ ಟೈಗರ್. ಒಬ್ಬ ಲಯನ್ ಅಂದರೆ ಕಾಡಿನ ರಾಜ, ಒಬ್ಬ ಟೈಗರ್ ಅಂದರೆ ನೇಷನಲ್ ಎನಿಮಲ್. ಅವ ಈಗ ನೇಷನಲ್ ಆಗಿ ಎಲ್ಲೇ ಇದ್ದಾನೆ. ರಿಯಾಜ್ ಎಂಬ ಹುಡುಗ ಟೈಗರ್ನ ನಾಯಕನಾಗಿದ್ದ. ಇವತ್ತಿನ ಅಬ್ದುಲ್ ಸಲಾಂ ಅವನ ಲಯನ ನಾಯಕನಾಗಿದ್ದ. ವೆರಿ ಡಿಸಿಪ್ಲಿನ್. ನಿಮ್ಗೆ ಗೊತ್ತುಂಟು, ಸ್ಕೌಟಲ್ಲಿ ಇದ್ದವರು ಎಲ್ಲರಿಗೂ ಗೊತ್ತುಂಟು ಅವರ ಡಿಸಿಪ್ಲಿನ್ ಅಂದರೆ ಶೂ ಅಲ್ಲಿ ಒಂದು ಚೂರು ಕೊಳೆ ಆದ್ರೆ ಶೂ ಚೇಂಜ್ ಮಾಡಬೇಕು, ಹೊರಸು ಅಂತ ಹೇಳಿದಂತ ಇದೇ ಸಲಾಂ. ಅವತ್ತು ಒಂದು ಲೈನಲ್ಲಿ ನಿಂತಾಗ 8 ಜನ, ಒಂದು ಒಬ್ಬನ ಹಿಂದೆ ಬಂದ ಕೂಡ ಇಲ್ಲ ಕರೆಕ್ಟ್ ಆಗಬೇಕು ಅಂತ ಹೇಳಿದ್ರು. ಇದೆಲ್ಲ ನನ್ನ ಮಕ್ಕಳು. ಇವತ್ತು ಯಾಸರ್ ಬರ್ತಿದ್ದಾನೆ, ಬಹಳ ಸಂತೋಷ, ನನಗೆ ಹೆಮ್ಮೆ ಅನಿಸ್ತದೆ. ನಾನು ಕಂಗ್ರಾಚುಲೇಷನ್ ಹೇಳಿದೆ, ಅವನು ನನಗೆ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಹುಡುಗ ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ ಅಂತ ಹೇಳಿದ್ರೆ ಅದು ನನಗೆ ಸಂತೋಷವಲ್ಲವೇ? ದೀನ ದಲಿತರ, ದುರ್ಬಲ ವರ್ಗದವರ, ಶೋಷಿತ ವರ್ಗದವರ ಅನ್ಯಾಯ ಅಕ್ರಮಗಳ ಅನೀತಿಗಳ ವಿರುದ್ಧ ಹೋರಾಡಲಿಕ್ಕೆ ನನ್ನೊಬ್ಬ ಹುಡುಗ ಸಮಾಜ ಸೇವೆಯಲ್ಲಿ ತೊಡಗಿದ್ದಾನೆ ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಏನಿದೆ ಮಕ್ಕಳೇ? ಇದು ನನ್ನ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯು. ಇದು ನನ್ನ ಹೆಮ್ಮೆ, ಇದು ನನಗೆ. ಆದ್ದರಿಂದ ಇದನ್ನು ಕಣ್ತುಂಬ ನೋಡಬೇಕು. ಈ ಕಣ್ತುಂಬ ನೋಡುವಂತ ಇವತ್ತು ಅನೇಕ ವಿದ್ಯಾರ್ಥಿ ಇದ್ದಾರೆ, ಅನ್ಸಾರ್ ಇದ್ದಾರೆ. ಇವತ್ತು ಒಬ್ಬ ಸ್ಥಿತಿವಂತ ವಿದ್ಯಾರ್ಥಿ ಆಗುವಂತ ಅವಕಾಶ ಇದ್ದ. ತಂದೆ ಪಾಪ ಬಡ ಕುಟುಂಬದಲ್ಲಿ ಹುಟ್ಟಿದ ಕಾರಣ ಇವತ್ತೊಬ್ಬ ಪತ್ರಕರ್ತರಾಗಿದ್ದಾರೆ. ಆದರೆ ಪ್ರತಿಭೆಗಳಿಗೆ ಎಲ್ಲೂ ಮತ್ಸರ ಇಲ್ಲ. ಯಾವ ಮುತ್ತು ಯಾವ ಚಿಪ್ಪಿನಲ್ಲಿ ಯಾವ ಮುತ್ತು ಅಡಗಿದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಅನ್ಸಾರ್ ಒಂದು ಉತ್ತಮ ಒಬ್ಬ ಪತ್ರಿಕಾಕರ್ತರಾಗಿ, ಅದು ಅಲ್ಪಸಂಖ್ಯಾತ ವಿಭಾಗದ ಬ್ರಯನ್ ಮಂಗಳೂರು ಎಂಬಂತ ಒಬ್ಬ ಬಿರುದನ್ನು ಪಡಿಬೇಕಾದ್ರೆ ಅದು ನನ್ನ ಹುಡುಗ. ಅವತ್ತು ಬೆಂಚಲ್ಲಿ ಮಾತನಾಡಲಿಕ್ಕೆ ಬಾರದವ ಇವತ್ತು ಎಷ್ಟು ಒಳ್ಳೆ ಮಾತಾಡ್ತಾನೆ. ಇವತ್ತು ರಾಜಕೀಯ ವ್ಯಕ್ತಿಗಳು ಅನ್ಸಾರ್ ಎದುರು ನಿಲ್ಲುವುದಿಲ್ಲ. ಯಾಕೆ ನಿಲ್ಲುವುದಿಲ್ಲ? ಇವನು ವಿರುದ್ಧ ಪ್ರಶ್ನೆ ಹಾಕಿದ ಕೂಡಲೇ ಅವರಿಗೆ ಉತ್ತರ ಕೊಡಲಿಕ್ಕೆ ತಡಕಾಡ್ತಾ ಇದ್ದಾರೆ ಅವರು. ಅನ್ಸಾರ್ ಇವತ್ತು ಅಂತ ಒಂದು ರೀತಿಯಲ್ಲಿ ಫೀಲ್ಡ್ ಅಲ್ಲಿ ಇರುವಂತ ವಿಚಾರ, ಅದು ನನಗೆ ಸಂತೋಷ. ನಾನು ಬಾಂಗ್ಲಾದೇಶಕ್ಕೆ ಹೋಗಿದ್ದೇನೆ, ಪರವಾಗಿಲ್ಲ. ನನ್ನ ಹುಡುಗ ಪತ್ರಕರ್ತನಾಗಿ ದೇಶ ವಿದೇಶಕ್ಕೆ ಈಗಾಗಲೇ ಹೋಗಿ ಬಂದಾಗಿದೆ. ಅಲ್ಲಾಹು ದೀರ್ಘಾಯುಷ್ ಕೊಡ್ಲಿ. ಇನ್ನು ಉತ್ತಮ ರೀತಿಯ ಒಂದು ಪತ್ರಕರ್ತರು ಯಾವಾಗಲೂ ಕೂಡ ಮಾಧ್ಯಮಗಳು ಬಹಳ ಮುಖ್ಯವಾಗಿ. ಇವತ್ತು ನಮ್ಮ ದೇಶ ನಿಂತದ್ದು ಮಾಧ್ಯಮದ ಮೇಲೆ ನಿಂತಿದೆ, ಇವತ್ತು ಪತ್ರಿಕೆಗಳ ಮೇಲೆ ನಿಂತಿದೆ. ಇವತ್ತು ನಮ್ಮ ದೇಶ ಇಷ್ಟು ರೀತಿಯ ವ್ಯವಸ್ಥೆ ಬರಲಿಕ್ಕೆ ಕಾರಣ ಈ ಪತ್ರಿಕಾ ರಂಗ. ಈ ರಂಗದಲ್ಲಿ ತನ್ನನ್ನು ಸವಾಲಾಗಿ ಅನೇಕ ಬೆದರಿಕೆಗಳು ಬಂದಿರಬಹುದು. ಅನ್ಸಾರ್ ಹತ್ರ ಕೇಳಿದ್ರೆ ಗೊತ್ತಾಗ್ಬಹುದು, ನಾನು ಕೇಳಿಲ್ಲ, ನೀವು ಕೇಳಿ ನೋಡಿ. ಪತ್ರಕರ್ತೆ ಬರುವಂತ ವಿಚಾರ, ನನ್ನ ಶಾಲೆಯನ್ನು ಈ ಎತ್ತರಕ್ಕೆ ಬೆಳೆಸಲಿಕ್ಕೆ ಸಚಿವರಿಗೋ ಮತ್ತೊಂದುಗಳಿಗೆ ಎಲ್ಲ ಪರಿಚಯ ಮಾಡಿಕೊಟ್ಟದ್ದು ಅಲ್ ಅನ್ಸಾರ್.
ನಮ್ಮ ಅನ್ಸಾರು ಮೊಹಮ್ಮದ್ ಅನ್ಸಾರ್. ಯಾಕೆಂದ್ರೆ ಅನೇಕ ಕಾರ್ಯಕ್ರಮ ನಮ್ಮ ಜೊತೆಯಲ್ಲಿ ನಿರಂತರ ಸಂಪರ್ಕದಲ್ಲಿದ್ದಾರೆ. ನಮ್ಮ ಶಾಲೆಯಲ್ಲಿ ಯಾವೆಲ್ಲ ಕಾರ್ಯಕ್ರಮ, ಈಗ ಉದಾಹರಣೆಗೆ ಟ್ಯಾರಿಸ್ನಲ್ಲಿ ಒಂದು ಉತ್ತಮವಾದಂಥ ಒಂದು ಕೃಷಿಯನ್ನು ಮಾಡಿದಂಥ ಒಂದು ವಿಚಾರಕ್ಕೆ ನನಗೆ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ರು, ಅನ್ಸಾರ್ ಕೊಟ್ಟದ್ದು. ನಾವು ಮಾಡಿದೆವು, ಬಹಳ ಹೆಸರಾಯಿತು. ಎಲ್ಲಿ ತನಕ ಹೆಸರಾಯಿತು ಅಂದರೆ ಅದು ಮಾಧ್ಯಮದಲ್ಲೆಲ್ಲ ಪ್ರಚಾರ ಆಯಿತು. ಅನೇಕ ಜನ ನೋಡಲಿಕ್ಕೆ ಬಂದರು. ಇಲ್ಲಿ ನಮ್ಮ ಟ್ಯಾರಿಸ್ ಮತ್ಸ್ಯ ಸಾಗರದಲ್ಲಿ ಎಂತ ಒಂದು ಹೆಡ್ಡಿಂಗ್ ಬಹಳ ಚೆನ್ನಾಗಿ ಕೊಟ್ಟಿದ್ರು. ಇಲ್ಲಿ ದೊಡ್ಡ ಒಂದು ಮಾಡಲಿಕ್ಕೆ ನಾವು ಮಾಡಿದ್ವಿ. ಈ ಉಳ್ಳಾಲದ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು ಮಕ್ಕಳೆಲ್ಲ ಬಂದರು, ನೋಡಿದ್ರು. ನೋಡಿ ನಾವು ಸ್ವಲ್ಪ ಕೆಳಗೆ ಆದೆವು. ಉಳಿದ ಶಾಲೆಗಳು ನಮಗಿಂತ ಅದ್ಭುತವಾಗಿ ಸಾಧಿಸಿಬಿಟ್ರು. ಇದಕ್ಕೆ ಮೊಹಮ್ಮದ್ ಅನ್ಸಾರ್ ಅವರ ಕಾರಣ. ನಿರಂತರವಾಗಿ ಈ ಶಾಲೆಯ ಮೇಲೆ ಪ್ರೀತಿ, ನನ್ನ ಮೇಲೆ ಇರುವಂತಹ ಗೌರವ. ಆದ್ದರಿಂದ ಇಲ್ಲಿ ಮಾಧ್ಯಮಗಳು ಕೂಡ ನನಗೆ ನನ್ನ ಹಳೆ ವಿದ್ಯಾರ್ಥಿ, ನನ್ನ ಗುರುಗಳು ನಮ್ಮ ಶಾಲೆ ಮತ್ತು ಅಭಿಮಾನದಲ್ಲಿ ಮಾಡುವಂಥದ್ದಿದ್ದಾರೆ. ಇವತ್ತು ಇಲ್ಲಿದ್ದವರೆಲ್ಲ, ಈಗ ಉದಾಹರಣೆ ಯಾಸರ್ ಅರಫತ್ ಬಿಸಿ ಶೆಡ್ಯೂಲರ್ ಇರ್ಬೋದು, ಅಥವಾ ಉಳಿದವರು ಬಿಸ್ನೆಸ್ ಅಲ್ಲಿ ಇರ್ಬೋದು. ಇವರೆಲ್ಲ ಇಷ್ಟು ಬಿಸಿ ಶೆಡ್ಯೂಲ್ ಅಲ್ಲಿ ಇದ್ರೂ ಸಹಿತವಾಗಿ ಇವತ್ತು ಅಮೂಲ್ಯವಾದ ಸಮಯವನ್ನು ನಮ್ಮ ಗುರುಗಳಿಗೆ ಒಂದಿಷ್ಟು ವಿನಿಯೋಗಿಸೋಣ ಅಂತ ನೀವು ಬಂದಿದ್ದೀರಲ್ಲ, ನಿಮಗೆ ಯಾವ ಪ್ರಶಸ್ತಿ ಸಿಗ್ತದೆ? ನನ್ನಂತ ಒಬ್ಬ ಬಡ ಮೇಷ್ಟನ್ನು ಸನ್ಮಾನಿಸಿದ ನಿಮಗೆ ಯಾರಾದರೂ ಕೊಂಡಾಡ್ತಾರೆ ನಿಮ್ಮನ್ನು? ನಿಮ್ಮ ಹೃದಯ ವೈಶಾಲ್ಯತೆ ಉಂಟಲ್ಲ, ನಿಮ್ಮಲ್ಲಿರುವಂತಹ ಹೃದಯ ವೈಶಾಲ್ಯ ಇದೆ, ಸಮಾಜದಲ್ಲಿರುವಂತಹ ಮೌಲ್ಯಗಳಿವೆ ನಿಮ್ಮಲ್ಲಿ, ಸಾಕಷ್ಟೇ ಬದುಕಲಿಕ್ಕೆ. ಅಕ್ರಮ ಇವತ್ತು ಏನು ಮಾಡಿದ್ದಾನೆ, ಮೊದಲೇ ಹಾಗೆ ಅವ ಹಾಸ್ಯ ಚಟಾಕಿ ಸಹೋದರ ಇವರ ತರಗತಿಯಲ್ಲಿ ಹಾಗೆ ಸ್ವಲ್ಪ ತುಂಟಾಟ ಜಾಸ್ತಿ. ಎಲ್ಲಿ ತುಂಟಾಟ ಇದೆ, ಈ ಮಾಸ್ಟರ್ಗಳೇ ದೊಡ್ಡ ತಲೆನೋವು ತುಂಟಾಟ ಮಕ್ಕಳದ್ದು. ನಿಜವಾಗಿ ತುಂಟಾಟ ಮಕ್ಕಳ ಸೈಕಾಲಜಿ ಏನಂದ್ರೆ, ತುಂಟಾಟ ಮಕ್ಕಳಲ್ಲಿ ಯಾವುದೋ ಒಂದು ಪ್ರತಿಭೆ ಇದೆ, ಅದನ್ನು ಗುರುತಿಸಿಕೊಳ್ಳಲಿಕ್ಕೆ ನನ್ನಂತ ಒಬ್ಬ ಅಸಮರ್ಥನಾದ ಶಿಕ್ಷಕನಿಗೆ ಸಾಧ್ಯವಾಗಲಿಲ್ಲ ಅಷ್ಟೇ. ನನ್ನಂತ ಒಬ್ಬ ಅಸಮರ್ಥವಾದಂತಹ ಶಿಕ್ಷಕನಿಗೆ ಅವನ ಪ್ರತಿಭೆಯನ್ನು ಸಾಧಿಸಿಕಾಗಲ್ಲ. ಅವನಿಗೆ ನಾವು ಬಡಿಯುವುದು ಹೊಡೆಯುವುದು ಎಲ್ಲ ಮಾಡುವುದು, ಯಾಕಂದ್ರೆ ನನ್ನ ವೀಕ್ನೆಸ್ ಅಷ್ಟೇ. ಅವನು ಸರಿ ಮಾಡುವ ದಾರಿ ನನಗೆ ಗೊತ್ತಿಲ್ಲ. ಮೊದಲೇ ಹಾಗೆ ಅಕ್ರಮ್ ಎಲ್ಲರೂ ಕೂಡ ಏನಾದರೂ ಒಂದು ಹಾಸ್ಯ ಚಟಾಕಿದೆ ಜೀವನದಲ್ಲಿ. ಹಾಸ್ಯ ಚಟಾಕಿಯಲ್ಲಿ ಇದ್ದುಕೊಂಡು ಇಷ್ಟು ರೀತಿಯಲ್ಲಿ ಎಷ್ಟೋ ಕಷ್ಟ ಕಾರ್ಯಪಣೆ ಮಾಡಿದ್ರು ಕೂಡ ಇವತ್ತು ಕೂಡ ಸಂತುಷ್ಟವಾದಂಥ ಒಂದು ಜೀವನ ಇದೆ, ತೃಪ್ತಿ ಇದೆ. ಆದ್ದರಿಂದ ನಾನು ಭಾವಿಸಿಕೊಳ್ತೇನೆ, ಇವತ್ತು ಮೊಹಮ್ಮದ್ ರಿಯಾಜ್ ಇದ್ದಾರೆ. ಕಳೆದ ಸಲ ಇವತ್ತು ತಾರೀಕು 16ನೇ ತಾರೀಕಿಗೆ ಕಳೆದ ವರ್ಷ ಇದೇ ನಮ್ಮ ರಿಯಾಜ್ ರವರು ಈ ನಮ್ಮ ಶಾಲೆಗೆ ಊರಿಗೆ ಬಂದಾಗ ಶಾಲೆಗೆ ಬರಬೇಕು. ನನ್ನ ಒಬ್ಬ ಹುಡುಗ ಸ್ಕೌಟಲ್ಲಿ ಇದ್ದುಕೊಂಡು ಮಿಂಚಿದಂಥ ಹುಡುಗ, ಸ್ಕೌಟಲ್ಲಿ ಅವನಿಗೆ ಜೂನಿಯರ್ MH ಮಲ್ಲರ್ ಅಂತ ಹೇಳ್ತಾ ಇದ್ರು. ಈಗ ಗೊತ್ತಿರ್ಬೋದು ಎಲ್ಲರಿಗೆ ಸರ್, ಜೂನಿಯರ್ MH ಮಲ್ಲರ್ ಅಂತ ಅಸಿಸ್ಟೆಂಟ್ ಮಾಸ್ಟರ್ ಅಂತ ನಾನು ಮಾಡಿದ್ದೆ. ಇವತ್ತು ಅವನು ನಮ್ಮ ರಾಷ್ಟ್ರದಲ್ಲಿ ಒಬ್ಬ ಸೈನಿಕರಾಗಿದ್ದುಕೊಂಡು ಒಂದು ರಾಷ್ಟ್ರದ ಸೇವೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದ ರಿಯಾಜ್ ನಮ್ಮಲ್ಲಿಗೆ ಬಂದಾಗ ನಾನು ಹೇಳಿದೆ, ರಿಯಾಜ್ ನೀನು ಒಂದು ನಮ್ಮ 10ನೇ ಕ್ಲಾಸಿನ ಮಕ್ಕಳನ್ನು ಸಂದೇಶ ಕೊಡಬೇಕು ಕಳೆದ ಸಲದ ಬ್ಯಾಚಿಗೆ. ಆಗ ಬಂದಿದ್ದ, ನನಗೆ ತುಂಬ ಸಂತೋಷವಾಯಿತು. ನನ್ನ ವಿದ್ಯಾರ್ಥಿಗಳಾದ ಅವನನ್ನು ಶಾಲು ಹೊಸಿದಿ ಒಂದು ಸನ್ಮಾನ ಮಾಡಿದೆ. ಅವನು ಭಾವಿಸಲಿಲ್ಲ ಹೇಗೆ ಮಾಡಿ, ಯಾಕೆ ಅಂತ ಹೇಳಿದೆ, ನನ್ನ ಹುಡುಗ ಇವತ್ತು ಈ ದೇಶಕ್ಕಾಗಿ ತನ್ನ ಸೇವೆಯನ್ನು ಮುಡಿಪಾಗಿ ಆ ಲಕ್ನೋದಲ್ಲಿ ಮನೆ ಮಠವನ್ನು ಬಿಟ್ಟು ಅಲ್ಲಿದ್ದಿ. ನಿಜವಾಗಿ ನೀನು ಅದ್ಭುತ, ನನಗೆ ಸಂತೋಷ ಇದೆ. ರಿಯಾಜ್ ನಿನಗೋಸ್ಕರ ಅಲ್ಲ, ನನಗೋಸ್ಕರ, ನನ್ನ ತೃಪ್ತಿಗೋಸ್ಕರ ನಾನು ಶಾಲು ಹಾಕುವುದು. ಇದು ನನ್ನ ಹುಡುಗ, ಇವರು ನೋಡಬೇಕು ನನ್ನ ಈಗಿನ ವಿದ್ಯಾರ್ಥಿಗಳು ಅಂತೇಳಿ ಹೇಳಿಕೊಂಡು ಅವನಿಗೆ ಹಾಕಿದ್ದೆ. ಆವತ್ತು ಅಂದರೆ ಅರ್ಥ, ತನ್ನನ್ನು ದೇಶಕ್ಕೋಸ್ಕರವಾಗಿ ಅರ್ಪಿಸುವಂತಹ ಮನೋಭಾವವನ್ನು ಅವರಲ್ಲಿ ಬಂದಿದಲ್ಲ, ಅಲ್ಹಮ್ದುಲಿಲ್ಲ. ಇದು ನನ್ನ ಒಂದು ಪಾಠದ ಕಲಿಕೆಯಲ್ಲ, ಅಲ್ಲಾವಿನ ಅನುಗ್ರಹ. ಎಲ್ಲದಕ್ಕೂ ಅಲ್ಲಾವಿನ ಅನುಗ್ರಹ ಇರಬೇಕು. ನಾನು ಮಾಡಿದ ನನ್ನ ಬೋಧನೆಯಿಂದ ನಾನು ಹೇಳುವುದಿಲ್ಲ, ಆದರೆ ಅವರಿಗೆ ಅಂಥ ಒಂದು ಅನುಗ್ರಹ ಅಲ್ಲಾಹ್ ನೀಡಿದ್ದಾನೆ. ಆದ್ದರಿಂದ ಆ ಎತ್ತರಕ್ಕೆ ಇವತ್ತು ಬೆಳೆದಿದ್ದಾನೆ. ಇವತ್ತು ಇಸಾಕ್ ಇಲ್ಲ ನಿಮ್ಮ ಜೊತೆಯಲ್ಲಿ, ಅವರು ಗಲ್ಫಲ್ಲಿದ್ದಾರೆ. ಆಗಿದ ಕೂಡಲೇ ಅನಿಂಬ ಮಾಡಿ ಒಂದು ಪೇಪರಲ್ಲಿ ಫೋಟೋ ಗಿಟ್ಟಲ್ಲಿ ಹಾಕಿ ಇದಕ್ಕೆಲ್ಲ ಅಂದರೆ ಅಲ್ಲಿ ತನಕ ನನ್ನ ವಿಷಯ ಮುಟ್ಟಬೇಕಾದ್ರೆ ಈ ಚಿಕ್ಕ ಒಂದು ಜಿಲ್ಲಾ ಪ್ರಶಸ್ತಿ ಅಲ್ಲ, ಇದಕ್ಕೆ ಮೊಹಮ್ಮದ್ ಅನ್ಸಾರ್ ಆರ್ಟಿಕಲ್ ಫೇಸ್ಬುಕ್ಕಲ್ಲಿ ಅವತ್ತು ಹಾಕಿ ಅದನ್ನು ನೋಡಿ ಹಿಂದಿನ ನೆನಪೆಲ್ಲ ಮೆಲುಕು ಹಾಕೋ ರೀತಿಯಲ್ಲಿ ಮಾಡಿದೆ. ಆದ್ದರಿಂದ ನೀವು ಬಂದದ್ದು ಇವತ್ತು ಬರೇ ನಿಮಗೆ ಹೆಸರಿಗೋಸ್ಕರ ಬರಲಿಲ್ಲ, ನಿಮ್ಮ ಆತ್ಮ ತೃಪ್ತಿಗೆ ಬಂದಿದ್ದೀರಿ. ನಾನು ಹಾಗೆ ಭಾವಿಸ್ತೇನೆ. ಇವತ್ತು ಸನ್ಮಾನ ಮಾಡಿ ಒಂದು ಆತ್ಮ ತೃಪ್ತಿ ಮಾಡುವ, ನಮ್ಮ ಮಾಸ್ಟರಿಗೆ ಇದೊಂದು ಮಾಡಿ ನಮ್ಮ ಮನಸ್ಸಿಗೆ ಒಂದು ಸಂತೋಷ ಮಾಡುವ ಆ ಒಂದೇ ಒಂದು ಉದ್ದೇಶಕ್ಕೆ ನೀವೆಲ್ಲ ಇವತ್ತು ನಿಮ್ಮೆಲ್ಲ ಕೆಲಸವನ್ನು ಬದಿಗಿಸ್ತೀವಿ ಇಲ್ಲಿ ಇಷ್ಟು ಸಮಯ ಬಂದಿದ್ದೀರಿ. ಇದು ನನ್ನ ಸೌಭಾಗ್ಯ ಅಂತ ಹೇಳ್ತೇನೆ, ಇದು ನನ್ನ ಸೌಭಾಗ್ಯ ಹೇಳ್ತೇನೆ. ನನ್ನ ತಾಯಿಗೆ ಹೇಳ್ತೇನೆ, ಅಮ್ಮ ಇದು ನಾನು ಅಳಿದು ಹೋಗದ ಸಂಪತ್ತನ್ನು ಗಳಿಸಿದ್ದೇನಮ್ಮ, ಅದಕ್ಕಾಗಿ ನನ್ನ ಆರೋಗ್ಯಕ್ಕೆ ಪ್ರಾರ್ಥಿಸಿ, ನನ್ನ ಮಕ್ಕಳಿಗೋಸ್ಕರ ನೀವು ಪ್ರಾರ್ಥಿಸಿ. ಆದ್ದರಿಂದ ಇಂಥ ಮಕ್ಕಳನ್ನು ಪಡೆದಿದ್ದೇನೆ ಈ ಸಂಸ್ಥೆಯ ಮೂಲಕ ಎಂದು ಹೇಳಲಿಕ್ಕೆ ನಾನು ಹೆಮ್ಮೆ ಪಡಿಕೊಳ್ತೇನೆ. ಆದ್ದರಿಂದ ನಾನು ಮತ್ತೇನು ಹೆಚ್ಚು ಹೇಳಲಿಕ್ಕೆ ಬಯಸುವುದಿಲ್ಲ. ಎಲ್ಲ ನೀವು ಹೇಳಿ ಹಾಗೆ ನನ್ನ ಬಗ್ಗೆ ನನಗೆಲ್ಲ ಸಹಕಾರ ನೀಡಿದವರು ನನ್ನ ಹಳೆ ವಿದ್ಯಾರ್ಥಿಗಳು. ಸೊ ನೀವೆಲ್ಲ ನನ್ನ ಪಿಲ್ಲಗಳು ಅಂತ ಈ ಸಂಸ್ಥೆಯ ಪಿಲ್ಲ. ನಾನೇನು ನಿವೃತ್ತಿ ಆದರೂ ಕೂಡ ಈ ಸಂಸ್ಥೆ ನೀವು ಮರೀಬಾರದು. ಈ ಸಂಸ್ಥೆ ಜೊತೆ ನಿಮ್ಮ ಸಂಬಂಧ ಇರಬೇಕು. ನನ್ನ ಸಂಬಂಧ ಇಲ್ಲದಿದ್ದರೂ ಸಹಿತವಾಗಿ ಸಂಸ್ಥೆ ನಮ್ಮದು. ಈ ಶಾಲೆಯಲ್ಲಿ ಕಲಿತಿದ್ದೇನೆ, ಈ ಬೆಂಚಲ್ಲಿ ಕುಳಿತಿದ್ದೇನೆ, ಇಲ್ಲಿ ಪರೀಕ್ಷೆಗೆ ಬರ್ತಿದ್ದೇನೆ ಎಂಬ ಮನೋಭಾವ ನಿಮ್ಮಲ್ಲಿರಬೇಕು.
ಇವತ್ತು ನನಗೆ ಸಂತೋಷ ಅಂದರೆ ನಿಮ್ಮ ಮಕ್ಕಳು ಇವತ್ತು ನಿಮ್ಮಷ್ಟು ದೊಡ್ಡದಾಗಿದ್ದಾರೆ. ಇವತ್ತು ಬಹಳ ಸಂತೋಷ. 10ನೇ ಕ್ಲಾಸಿನ ಮಕ್ಕಳು, PUC ಅರ್ಫಾತ್ನವರಿಗೆ ಇವತ್ತು ಮಕ್ಕಳು ಬಹುಶಃ ಬೇರೆ ಯಾರು ಹುಡುಗರು ಇರಲಿಕ್ಕಿಲ್ಲ. ಫಸ್ಟ್ ಬ್ಯಾಚ್ ದೊಡ್ಡ ಹುಡುಗರು ಇರುವುದು ಅರ್ಫಾತಿಗೆ ಬಹುಶಃ ಕಲಿತು. ಮತ್ತೆ ಹುಡುಗಿಯರಿಗೆಲ್ಲಾಗಿದೆ, ಮಕ್ಕಳಿಗೆ ಮದುವೆ ಸಹ ಆಗಿದೆ. ನನ್ನ ಈಗಿನ SSLC ನಾನು ಹೇಳುದು